ಪಾಶಾಂಕುಶಧರವರ ಶಂಬರಾರಿಜಿತು ತನಯ ಮಧುರಗೇಹ ಪಾಶಾಂಕುಶಧರವರ ಶಂಬರಾರಿಜಿತು ತನಯ ಮಧುರಗೇಹ ಮಧುರಗೇಹ ರಾಜೇಂದ್ರ ವಂಶಿ ಸೂರ್ಯವಂಶಿ ಜಾತಿಯಲ್ಲಿ ಆವಿರ್ಭಾವಕ್ಕೆ ಬಂದವರು. ರಾಜೇಂದ್ರ ಹಾಗೂ ಮಹೇಂದ್ರ ಸೂರ್ಯವಂಶಿ ಅಡಿಗಡಿಗೆ ನನ್ನ ಪಾಲಿಗೆ ಪ್ರತಿಸ್ಪರ್ಧಿಯಾಗಿದ್ದವ ಮಹೇಂದ್ರ ಸೂರ್ಯವಂಶಿ. ಅಬ್ಬಾ, ಅವನ ದೆಸೆಯಿಂದಲಾಗಿ ಈ ಮಂಜುಳಾಪುರದ ಸೇನಾಧಿಪತಿತ್ವ ಕೈ ತಪ್ಪಿ ಹೋಯಿತು. ಬಿಟ್ಟೇನ ಇಂದಿನಾರಭ್ಯ ನನ್ನ ಪಾಲಿನ ಹಾಗೆ ಮಹೇಂದ್ರ ಸೂರ್ಯವಂಶಿ. ಬಂದನಲ್ಲಿ ಸೊಗಸುಗಾರ ವೆಂಕಟಾನಂದ ಬಾರು ಪದ್ಯಗಾರ. ಬಂದನಲ್ಲಿ ಸೊಗಸುಗಾರ ವೆಂಕಟಾನಂದ ಬಾರು ಪದ್ಯಗಾರ. ವೆಂಕಟಾನಂದ ಬಾರು ಪದ್ಯಗಾರ. ದಾರುಣಿ ಬಗೆ ಆತ್ತನಾಗಿ ಭಾರಿ ಮೋಡಿಗಾರನಾಗಿ. ದಾರುಣಿ ಬಗೆ ಆತ್ತನಾಗಿ ಭಾರಿ ಮೋಡಿಗಾಗಿ ಏರಿಸಿಯನ್ನು ಮಾಡಿ ಮನೆಯನು. ಏರಿಸಿಯನ್ನು ಮಾಡಿ ಮನೆಯನು. ಬಂದನಲ್ಲಿ ಸೊಗಸುಗಾರ ವೆಂಕಟಾನಂದ ಬಾರು ಪದ್ಯಗಾರ. ವೆಂಕಟಾನಂದ ಬಾರು ಪದ್ಯಗಾರ. ಬಂದನಲ್ಲಿ ಸೊಗಸುಗಾರ. ಹೋಯ್ ಓಯ್, ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಅಂದೆ. ನಮಸ್ಕಾರ. ತಮಾಷೆ ಮಾಡಬೇಡಿ. ನಿಮಗೂ ಇದೇ ಶುರುವಾದ್ರೂ ಆಯ್ತು. ಅದಲ್ಲದೆ ಹೋದ್ರೆ ಹನ್ ಹೊರಿಚಯ ಆಯ್ತಾ? ಎಂತ ಹನ್ ಹೊರಿಚಯ ಆಯ್ತಾ? ನಿನ್ನ ಪರಿಚಯ ಆಗ್ಲಿಲ್ಲಲ್ಲ? ಆಗ್ಲಿಲ್ವಾ? ಇಲ್ಲ. ಆಗುದು ಹೇಗೆ? ಎಲ್ಲೋ ಒಬ್ರೊಬ್ಬಕ್ಕೆ ಒಂದೊಂದ್ಸಲ ಸಿಕ್ಕಿದ್ರು ಪರಿಚಯ ಆಗ್ತದ? ಇಲ್ಲ, ಪರಿಚಯ ಆಗುದಿಲ್ಲ. ಏನ್ ಮಾಡುವ ಹೇಳಿ? ಮಾತಾಡುವಾಗ ಶುರುವಾದ್ಮೇಲೆ ಅಡ್ಡಿಲ್ಲ, ಆಗುವಲ್ಲವ್ರಿಗೆ ಏನ್ ಮಾಡಿದ್ರು ಆಗುವುದೇ ಇಲ್ಲ. ಅದೇ 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 ಹಾಗಂತ ನಮಗೆ ಬೇರೆ ಹೊತ್ತಿಗಿಲ್ಲ. ಮತ್ತೆ ಮಾತಾಡುವಾಗ ಮಾತ್ರ ಶುರುವಾಗುವುದು. ಮಾತಾಡದಿದ್ರು ಏನು ತೊಂದರೆ ಇಲ್ಲ. ಬೇರೆ ಹೊತ್ತಿಗೆ ಏನು ತೊಂದರೆ ಇಲ್ಲ. ಮಾತಾಡದ ತೊಂದರೆ ಆಗುದೇ? ಅದೇ ಮಾತಾಡ್ಲಿಕ್ಕೆ ಆಗುದಿಲ್ಲ. ಹೆಸರು ಗೊತ್ತಾಯ್ತಾ? ಗೊತ್ತಾಗಿಲ್ಲಲ್ಲ. ಆಯ್ತು, ನಾಳೆ ಹೇಳು. ಆಯ್ತಾ? ವೆಂಕಟು. ವೆಂಕಟು ವೆಂಕಟ. ಹೌದೌದು. ಇದೇ ಊರಿನಲ್ಲಿದ್ದವ ಸ್ವಾಮಿ. ನಮ್ಮ ಇವನಿಗೆ ಭಯಂಕರ ಆತ್ಮೀಯನಾಗಿದ್ದವ ನಾನು. ಯಾರಿಗೆ? ಇಲ್ಲಿ ಯುವರಾಜ ಇಲ್ವಾ? ಮಹೇಂದ್ರ. ಮಹೇಂದ್ರ ಅಲ್ಮ ಸೂರ್ಯವಂಶಿ. ಹೌದೌದು. ಅವನಿಗೆ ಆತ್ಮೀಯನಾಗಿದ್ದವ ನಾನು. ಇವತ್ತು ಬೆಳಿಗ್ಗೆ ಎದ್ದವನೇ. ಅವನು ಸಿಕ್ಕನ? ಅವನು ಸುದ್ದಿ ಅಲ್ಲ. ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನ? ಹೌದೌದು. ದೇವಸ್ಥಾನಕ್ಕೆ ಹೋದಾಗ ಭಟ್ರು ಸಿಕ್ಕಿದ್ರು. ಹೋದ ಕೂಡಲೇ ಒಂದು ಬಾಳೆಹಣ್ಣು ಪ್ರಸಾದ ಕೊಟ್ರು. ಬಾಳೆಹಣ್ಣು? ಹೌದೌದು. ಒಂದೇ 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 ಸಾಕು ಅಂತ ಸುಮ್ಮನಾದೆ. ಹೋಯ್, ಪ್ರಸಾದ ನಿಮಗೆ ಬೇಕಾ? ಬೇಕನ್ನೋಗುಂಟು. ಇದ್ದದ್ದು ಒಂದೇ ಅಲ್ಲ? ಒಂದೇ ಅಲ್ವಾ? ಯಾವಾಗಲೂ ಹಂಚಿ ತಿನ್ಬೇಕು. ಆದ್ರಿಂದ ಹೇಳಿ. ಅದೇಂತ ನಿನ್ ಕರ್ಮ ಖಾನದ ತಿನ್ನು ಪ್ರಸಾದ. ಅದು ದೇವ್ರ ಪ್ರಸಾದ ಎಷ್ಟು ಕೊಟ್ಟರು ಒಂದೇ. ಅದು ಇಡೀ ಬಾಳೆಹಣ್ಣಾದ್ರೂ ಒಡ್ಡಿಲ್ಲ, ಅದ್ರದ್ದೊಂದು ಹೆಪ್ಪೆ ಆದ್ರೂ ಒಡ್ಡಿಲ್ಲ. ಬೇಡವಾ? ಬೇಡದಿದ್ರೆ ಬೇಡ. ಅದೆಂತದ? ಯಾವ್ದ? ಎಲ್ಲಾದ್ರೂ ನಾ ತಿನ್ನುವಾಗ ಅದನ್ನ ನೀವು ನೋಡಿ
ಕೊನೆಗೆ ನಮಗೆ ನಾಳೆ ಹೊಟ್ಟೆಗೆ ಆಗದಿದ್ರೆ ಗಂಡಾಂತರ ಆದಿತ್ತು ಅಂತ ಎಲ್ಲ ಸುತ್ತಿರಿಸಿ ಥೂ ಅಂತ ಹೋಗುದು ಸೇರ್ಬಿಟ್ಟೆ. ಶಾಸ್ತ್ರ ಎಲ್ಲ ಜೋರಿತ್ತು. ಆ ಮಟ್ಟಿಗೆ ಮಾತೇ ಇಲ್ಲ. ಅಲ್ಲಿ ನೋಡಿ ಅಲ್ಲ ತಿನ್ಕೋ ಎಲ್ಲಾದ್ರೂ ಉಸಿರು ಕಟ್ಟಿ ಮತ್ತೆ ಮತ್ತೊಂದರಾಗಲಿ ಆದ್ರೆ ಎಂತ ಮಾತಾಡ್ತೀರಿ ನೀವು? ಬಾಳೆಹಣ್ಣು ತಿನ್ನುವುದಕ್ಕೂ ಉಸಿರು ಬಿಡುವುದಕ್ಕೂ ಯಾವ ಸಂಬಂಧ? ಹಾಲು ಮನೆ ಮರ ಉಸಿರು ಬಿಡುತ್ತೆ. ಬಾಯಲ್ಲಿ ಬಾಳೆಹಣ್ಣು ತಿಂತೇವೆ, ಹೂಗಿನಲ್ಲಿ ಉಸಿರು ಬಿಡ್ತೇವೆ. ಆದ್ರಿಂದ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ, ಹೌದಲ್ವಾ? ಹಾಗಾಗಿ ಎಂತದ ಸಿಪ್ಪೆ ಎಲ್ಲ ಹಾಕುದ ಮತ್ತೆ ನಿಮ್ ಬಾಯಿಗೆ ಹಾಕುದಾ? ಬಾಯಿ ಹಾಕ್ರೆ ಮಂಡೆ ಹೊಡಿತೆ. ಸಿಪ್ಪೆ ಎಲ್ಲ ಹಾಕುದಾನೆ. ಯಾರಾದ್ರೂ ಬಂದ್ರೆ ಕಾಲಿತಾಗಿ ಬಿದ್ರೆ ಹಾ ಸ್ವಲ್ಪ ಮಂಡೆ ಬೇಕಾ? ಅಲ್ಲ, ಸಾವಿರಾರು ಜನ ತಿರುಗು ದಾರಿ, ಮತ್ತೆ ಯಾರಿಗಾದ್ರೂ ಪಕ್ಕನೆ ನೋಡಿಯೋ ನೋಡ್ದೆ ಕಾಲ ಹಾಕಿ ಜಾರಿ ಬಿದ್ರೆ ಒಂದ್ ಕೆಲಸ ಮಾಡಿ ಬಾಗೋದ್ರೆ ಅದನ್ನೊಂದು ಹೆಕ್ಕಿ ಬಿಸಾಡಿ ತಿನ್ಲಿಕ್ ನೀನು ಹೆಕ್ಲಿಕ್ ನಾನಾ? ಮತ್ತೆ ಯಾರಾದ್ರೂ ಬಿದ್ರು ನಿಮಗೇನು? ನಿಮಗೂ ಹೋದಿಗೆ ಪ್ರಸಂಗ ಯಾಕೆ? ಬೀಳುವವ್ರು ಬೀಳ್ತಾರೆ, ಹೇಳುವವ್ರು ಹೇಳ್ತಾರೆ. ಬಡ ನಡುವಿನ ಬೆಡಗಿಯು ಬಾಲಕಿ ನಡೆದಂದಳು ಒಲವಿನಲಿ. ಬಡ ನಡುವಿನ ಕಡು ಬೆಡಗಿನ ಬಾಲಕಿ ನಡೆದಂದಳು ಒಲವಿನಲಿ, ನಡೆದಂದಳು ಒಲವಿನಲಿ. ಕೊಡು ಸಂಸಾರಕ್ಕೆ ಸುಖ ಸಮೃದ್ಧಿ, ಕೊಡು ಸಂಸಾರಕ್ಕೆ ಸುಖ ಸಮೃದ್ಧಿ. ಮೃಡನೆಂದೆನುದಲಿ ಪ್ರಾರ್ಥಿಸುತ್ತ, ಮೃಡನೆಂದೆನುದಲಿ ಪ್ರಾರ್ಥಿಸುತ್ತ. ಕೊಡು ಸಂಸಾರಕ್ಕೆ ಸುಖ ಸಮೃದ್ಧಿ, ಮೃಡನೆಂದೆನುದಲಿ ಪ್ರಾರ್ಥಿಸುತ್ತ. ಓಡಬೇಡ ನಿಲ್ಲ ನಿಲ್ಲಿ, ಕಣ್ಣಲ್ಲಿ ಮೋಡಿ ಮಾಡಿ ಕೊಲವೆಯಲ್ಲ. ಓಡಬೇಡ 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 ನಿಲ್ಲ ನಿಲ್ಲಿ, ಕಣ್ಣಲ್ಲಿ ಮೋಡಿ ಮಾಡಿ ಕೊಲವೆಯಲ್ಲಿ, ಕಣ್ಣಲ್ಲಿ ಮೋಡಿ ಮಾಡಿ ಕೊಲವೆಯಲ್ಲಿ. ಕಾಡುತ್ತಿರುವೆ ಕನಸಿನಲ್ಲೂ ಬೇಡವಾಯ್ತು ಅನ್ನ ನೀರು, ಕಾಡುತ್ತಿರುವೆ ಕನಸಿನಲ್ಲೂ ಬೇಡವಾಯ್ತು ಅನ್ನ ನೀರು. ಬೇಡವಿನ್ನು ಮೌನ ಮಾತಾಡಬೇರದೇನು ಚಿನ್ನ, ಬೇಡವಿನ್ನು ಮೌನ ಮಾತಾಡಬಾರದೇನು ಚಿನ್ನ. ಓಡಬೇಡ ನಿಲ್ಲದಲ್ಲಿ, ಕಣ್ಣಲ್ಲಿ ಮೋಡಿ ಮೋಡಿ ಕೊಲವೆಯಲ್ಲಿ, ಕಣ್ಣಲ್ಲಿ ಮೋಡಿ ಮೋಡಿ ಕೊಲವೆಯಲ್ಲಿ. ಓಡಬೇಡ 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 ಓಡ್ಬೇಡ, ನಿಲ್ಲು. ಬಿದ್ದಂತ ನಿನ್ನನ್ನು ನಾನು ಎತ್ತಿದ್ದೇನೆ. ಎತ್ತಿದವರಿಗೊಂದು ಕೃತಜ್ಞತೆ ಆದ್ರೆ ಹೇಳಿ ಹೋಗ್ಬೇಕಾ ಬೇಡವಾ? ಎಂತ ಹೆಣ್ಮಕ್ಳು ನೀವು ಕೇಳ್ತೇನೆ. ಯಾರು ನೀನು? ಎಲ್ಲಿಂದ ಬಂದೆ? ಯಾಕೆ ಯಾರಿ ಬಿದ್ದೆ? ಎಲ್ಲ ಹೇಳಿ ಹೋಗು. ಒಳ್ಳೆದಾಗಲಿ. ಕಾಲು ಹಿಡಿದು ಎಳಿಬೇಡ, ಹೇಳ್ಬೇಡ. ನಮ್ಮತ್ ಕಾಲ, ನಮ್ಮತ್ ಕಾಲ ಹಾಗಾದ್ರೆ ಮಳೆಗಾಲ ಕೇಳಿದ್ದೇವೆ, ಬೇಸಿಗೆಗಾಲ ಕೇಳಿದ್ದೇವೆ, ಚಳಿಗಾಲ ಕೇಳಿದ್ದೇವೆ. ನಮಸ್ಕಾರ, ಇದು ಯಾವ ಕಾಲ ಇದು? ಓ ನಮ್ಮತ್ ಕಾಲ. ನಮಸ್ಕಾರವಾ? ಹೊಲೇಲಾಮ್ ಹೊಲಕಿತ್ನೋ ಹೊಲಕಿತ್ನೋ ಹೊಲಕಿತ್ನೋ. ಏನೇನ? ಹೊಲೇಲಾಮ್ ಹೊಲಕಿತ್ನೋ ಹೊಲಕಿತ್ನೋ ಹೊಲಕಿತ್ನೋ. ಧರ್ಮಕ್ಕೆ ಕಿತ್ನ ಅಲ್ಲ, ಏನಾರು ಹೆಕಣ್ ಕಿತ್ನ? ಹೆಣ್ಣ ಹೊಲ್ ಕಿತ್ತ ಅಂದ್ಯಲ್ಲ, ಏನಾದ್ರೂ ತಗೊಂಡ್ ಕಿತ್ನ ಹೀಗೆ ಕಿತ್ನ? ಅದಲ್ಲ, ದೇವ್ಲು ಹೊಲೇಲಾಮ ಹಲ್ಕಿತ್ನಾ ಹಲ್ಕಿತ್ನಾ ಹಲ್ಕಿತ್ನಾ. ಹೊಲೆ ರಾಮ ಹರೇ ಕೃಷ್ಣ. ಅಡ್ಡಿಲ್ಲ, ನಾವ್ ಹೇಳಿದ್ದು ಕೆಲವರಿಗೆ ಅರ್ಥ ಆಗುದಿಲ್ಲ, ಇದು ಹೇಳಿದ್ದು ಮನುಷ್ಯರು ಜಾತಿಗೆ ಅರ್ಥ ಆಗುದಿಲ್ಲ. ಆ ಮಟ್ಟಿಗೆ ಅಡ್ಡಿಲ್ಲ. ಸ್ವಾಮಿ, ನಾನು ಯಾಲು ಅಂತ ಕೇಳ್ತಾ ಇದ್ದಿಲ್ಲಲ್ಲ. ಅದೇ ನೀನ್
ಹಾಲು ಹಾಲಿಲ್ಲ. ಯಾರು ಅಂದೆ? ಯಾಲು. ಹೌದು. ಎಲ್ಲಿಂದ ಬಂದೆ? ಯಾಕೆ ಬಿದ್ದೆ? ಲಲನಯದೇಕೆ ಬಾರಿ ನಾಚಿಯ ಲಲನಯದೇಕೆ ಬಾರಿ ನಾಚಿ ಲಲನಯದೇಕೆ ಬಾರಿ ನಾಚಿ ಮೆಲ್ಲನೆ ತಲೆಬಾಗಿ ನೆಲವ ಕೀಜಿ ಮೆಲ್ಲನೆ ತಲೆಬಾಗಿ ನೆಲವ ಕೀಜಿ ಹಲವು ದಿನದ ಬಯಕೆಯಿಂದ ಫಲಿಸಿ ಬಿಟ್ಟಿ ಧೈರ್ಯದಿದವು ಹಲವು ದಿನದ ಬಯಕೆಯಿಂದ ಫಲಿಸಿ ಬಿಟ್ಟಿ ಧೈರ್ಯದಿದವು ಚಲುವ ನಾಮವೇನು ಬೇಡು ತಿಳಿಸಿ ಬಿಡುವಳೆಲ್ಲವನ್ನೂ ಚಲುವ ನಾಮ ನುಡಿವೆ ಎಂದು ತಿಳಿಸಿ ಬಿಡುವಳೆಲ್ಲವನ್ನೂ ಹಲವು ದಿನದ ಬಯಕೆಯಿಂದ ಫಲಿಸಿ ಬಿಟ್ಟಿ ತೈಯದಿದವು ಚಲುವ ನಾಮ ನುಡಿವೆ ಎಂದು ತಿಳಿಸಿ ಬಿಡುವನೆಲ್ಲವನ್ನು ಲಲನಯದೇಕೆ ಬಾರಿ ನಾಚಿ ಬಾರಿ ನಾಚಿ ಬಾರಿ ನಾಚ್ಕೊಳ್ಬೇಡ, ಮಾತಾಡ್ಲಿಕ್ಕೆ ಆಗುದಿಲ್ಲ. ಹೌದು. ನಾನು ಈ ದಾಳಿಯಲ್ಲಿ ಬರುವಾಗ ಎಂತ? ಈ ದಾಳಿಯಲ್ಲಿ ಬರುವಾಗ ಹ, ದಾರಿಯಲ್ಲಿ ಬರುವಾಗ ಎಲ್ಲೋ ಪಾಪಿ ಮಗ ಅವ್ನು ತಾಯ್ಲಿಕ್ಕೆ ಅವನು ಕಲಮು ತೀರ್ಲಿಕ್ಕೆ ಅವ್ನು ತತ್ತೋಗ್ಲಿಕ್ಕೆ ಬಾಳೆನ್ ತಿಂದು ತಿಪ್ಪೆ ಬಿತ್ತಾಕಿದ್ದ. ಅದೇ ಪಾಪಿ ಮಗ ತಾಯ್ಲಿ ಅವ. ಯಾಕೆ ಸುಮ್ಮನೆ ಬೈತಾ ಇದ್ದೀಯೆ? ಬಾಳೆಹಣ್ಣು ತಿಂದವರು ಇಲ್ಲಿದ್ದಾರಾ? ಹಿಪ್ಪೆ ಬಿಸಾಡಿದವ್ರು ಇಲ್ಲಿದ್ದಾರಾ? ಇಲ್ಲ. ಯಾರೋ ತಪ್ಪು ಮಾಡಿದ್ದಾರೆ ಅಂತ ಅವ್ರಿಗೆ ಬೊಯ್ಯುವುದಾ? ತಾಯ್ಲಿ ಅವ. ಇದ್ದು ನಾವೇ ತೆಗ್ದು ಬಿಸಾಡುವ. ಸುಮ್ಮನೆ ಹೇಳಿದೆ ಆವಾಗ್ಲೇ ತೆಗ್ದು ಬಿಸಾಡಿ ಅಂತ. ಬಿಸಾಡಿದ್ರ ಏನಾಗ್ತಿತ್ತು ನಿಮ್ಗೆ? ಎಂತ ಒಲೆ ಬೂದಿ ನಿಮ್ದು, ಒಲೆ ಬೂದಿ. ಕೆಲವು ಸಲ ಬಚ್ಚಲ ಮನೆ ಬೂದಿ ಸಹ ಸಿಕ್ಕುವುದಿಲ್ಲ, ಇದು ಒಲೆ ಬೂದಿ ಆದ್ರೂ ಸಿಕ್ತಲ್ಲ ನಿಂಗೆ. ಓ ಲೇ ಲಾಮ್ ಹೊಲಿಕಿತ್ನೋ ಹೊಲಿಕಿತ್ನೋ ಹೊಲಿಕಿತ್ನೋ. ಪದೇ ಪದೇ ಹೇಳ್ಬೇಡ, ಬಂದ್ ಕಿತ್ರು ಕಿತ್ತಾವ. ಅಲ್ಲ, ಎಂತ ಒಲೆ ಬೂದಿ, ಒಲೆ ಬೂದಿ ನಿಮ್ದು. ಒಳ್ಳೆ ಬುದ್ಧಿ, ಒಳ್ಳೆ ಬುದ್ಧಿ. ಹೌದು. ಹೌದಪ್ಪ, ನನಗೆ ಹೆಣ್ಣು ಮಕ್ಕಳನ್ನ ಕಂಡ್ರೆ ಹಾಗೆ. ಅದಲ್ಲ ಅಂತ ಆದ್ರೆ ಯಾರೋ ತಿಂದು ಬಿತ್ತಾದಿದ್ದ ನೀರು ಬಿತ್ತಾಕಿದ್ದಿಲ್ಲಿ ನೋಡಿ. ಎಂತ ಮಾಡುವ? ಹೇಳ್ದೆ ಸಂಬಳ ಬೇಕಾದ್ರೆ ಕೊಡುವ, ತೆಗೆದು ಬಿಸಾಡಿ ಅಂತ. ಮುಟ್ಲೇ ಇಲ್ಲ ಮನುಷ್ಯ. ಸ್ವಾಮಿ, ಆಗ ನಾನು ಕಾಲು ಜಾಲಿ ಕೆಳಕ್ಕೆ ಬಿದ್ದಿದ್ದೆ. ಅಷ್ಟೊತ್ತಿ ನೀವು ಬಂದು ನನ್ನ ಕಲಪಿಲಿದು ಬೆಕ್ಸಾಕ್ಬೇಕಿತ್ತು. ಯಾಕೆ? ಕಲಪಿಲಿ ಎಲ್ಲ ಹೆಗ್ಗಣ ಓಡಾಡುದಲ್ವಾ? ಅದಲ್ಲ, ಬೆಕ್ಕಿದ್ರು ಹಿಡಿದು ಬಿಡ್ತವೆ. ನನ್ನ ಕಲಪಿಲಿದು. ಆಗು ಹೋಗು ಕಥೆ ಅಲ್ಲ ಇದು. ಒಂದೊಂದು ಶಬ್ದಕ್ಕೆ ಒಂದೊಂದು ವರ್ಷ ಆದ್ರೂ ಬೇಕು. ಕರ ಹಿಡಿದು ನೀವು ಹೆತ್ತಿದಿಲಿ. ಹಾಗಿದಲ್ಲ ಹೇಳ್ಬೇಡ, ಸುಮ್ಮನೆ ನೀವೇ ಹೆತ್ತಿದಿರಿ. ಈಗ ಹೆತ್ತಿದವನು ನೀವೇ, ಮತ್ತೆ ನೀವೇ. ನಾವಲ್ಲ ಹೇರುವುದಾದ್ರು ಹೆಂಗಸ್ರಿ ಅಂತ ಕಾಯುದ? ಅದಲ್ಲ, ಎತ್ತಿದಿರಿ. ಯಾವ ಕ್ಷಣದಲ್ಲಿ ನಿಮ್ಮ ಕೈ ಎತ್ಪಚ್ಚವಾಯಿತು ಆ ಕ್ಷಣದಲ್ಲೇ ನಾನು ಮನಶೋತು ಹೋಗಿದ್ದೇನೆ. ನನಗೇನು ಪಾರ್ಶ್ವವಾಯುವ? ಹಾಗೆ ಕೈ ಪಚ್ಚಿ ಹೋಗ್ಲಿಕ್ಕೆ? ಅದಲ್ಲ, ನಿಮ್ಮ ಕೈ ಪಚ್ಚ. ದೊಡ್ಡ ದೊಡ್ಡ ಶಬ್ದ ಹಾಕ್ಬೇಡ, ನಿಂಗೆ ಬಂದಿದ್ರಲ್ಲೇ ಹೇಳು ಸಾಕು. ಸ್ಪರ್ಶ. ಹೌದೌದು, ನಮಗೂ ಗಂಡಾಂತರದಲ್ಲಿ ಇದ್ದೇವೆ, ಮತ್ತೆ ನೀನ್ ಸೋರಿ ಮಾಡೋದು ಬೇರೆ. ನಾವು ಮನ ತೋತು ಹೋಗಿದ್ದೇನೆ. ನನ್ನ ಎತಲು ಬಂಗಾಲಿ. ಬಂಗಾಲಿ
ನಿನ್ನ ನೋಡಿದ್ರೆ ಗೊತ್ತಾಗ್ತದೆ ಬಂಗಾಳಿ ಹೆಣ್ಣ ಇದು ಬಂಗಾಳಿ ಅಂತ. ಬಂಗಾಳಿ ಅದಲ್ಲ, ಬಂಗಾಲಿ ಎತ್ತಲು. ಓ, ಹೆಸರು ಬಂಗಾಳಿ. ಹೌದೌದು. ನೀವ್ಯಾಲು, ನಿಮ್ಮ ಎತ್ತಲೇನು? ನನ್ನ ಹೆಸರು ಹೇ ಬೇಡ, ತೊಂದರೆ ಅದು ಹೇಳು ಬೇಡ. ಕೇಳುವವರಿಗೆ ಆಗಬೇಕೆ ಹೊರತು ನಮ್ಗೇನು ತೊಂದರೆ ಇಲ್ಲ. ನಮ್ಗೆ ಹೆಚ್ಚೆಚ್ಚು ಮಾತಾಡಬೇಕು ಅಂತ ಮನಸ್ಸು. ಇವತ್ತು ಮಾತಾಡೋದು ಇವತ್ತೇ ಆಗ್ತೇನೆ, ಅದು ಅರ್ಥ ಆಗುದಿಲ್ಲ. ನೀವು ಮಾತಾಡೋದು ಅರ್ಥ ಆಗ್ತದೆ, ಇವತ್ತು ಮಾತಾಡೋದಿಲ್ಲ. ಆದ್ರೂ ತೊಂದರೆ ಆಗುದಿಲ್ಲ. 3 ದಿವಸದ ಮೇಲಾದ್ರೂ ಮಾತಾಡ್ತೇವೆ, ಗೊತ್ತಾಗ್ತದಲ್ಲ. ವೆಂಕಟು ಎಂತ ಕಂತು? 8 ಗಂಟಿನ ಕಂತಿನಲ್ಲಿ 7 ಕಂತು ಕೊಟ್ಟಿ ಆಯ್ತು, 1 ಕಂತು ಬಾಕಿ ಅಂತಿದ್ರಪ್ಪ. ಎಂತ ಸುಡುಗಾಡು. ನಾಡ್ದು ಹೋಗಿ ನೋಡ್ಬೇಕು ಇನ್ನೀಗ. ನಿಮ್ಮ ಎತ್ತಲು ಹೋದಲ್ಲ, ಕೊಂತಲ್ಲ, ವೆಂಕಟು ವೆಂಕಟು ವೆಂಕಟ್ಟು ವೆಂಕಟ್ಟು. ಇದೇ ನಾಡಿನಲ್ಲಿದ್ದವ ನಾನು. ನಿನ್ನ ನೋಡಿ ಭಾರಿ ಸಂತೋಷ ಆಯ್ತು. ಹೌದಾ? ನಿಮ್ ಮನೆಯಲ್ಲಿ ಮನೆ ಇಲ್ಲೇ ಹತ್ತಿಲ್ಲ, ಲಾಜ ಬೀದಿಯ ಪಕ್ಕ. ಯಾವ್ದು ರಾಜು? ಲಾಜ ಬೀದಿ. ರಾಜ ಬೀದಿ. ಮತ್ ಬೇರೆ ಎಲ್ಲಿ ಬಂದು ಉಳ್ಕೊಂಡಿದ್ಯಾ ನೋಡಿದ್ರೆ? ಲಾಜ ಬೀದಿ ಹತ್ಲೇ ನಮ್ಮ ಮನೆ ಉಂಟು. ಇಲ್ಲೇ ಹತ್ರವಾ? ಹತ್ರವ ದೂಲ್ವ ಹುಡ್ಕೊಂಡು ನೀವು ಬಂದಿದ್ದೆ ಹೌದು ಅಂತ ಆದ್ರೆ ನಿಮಗ್ ನನ್ನ ಮೇಲೆ ಮನತ್ತುಂಟು ಅಂತ ಬಲ್ಲ. ಆ ಮಟ್ಟಿಗೆ ಆಲೋಚನೆ ಮಾಡಬೇಡ. ಇವತ್ತಲ್ಲ ನಾಳೆ ಆದ್ರೂ ಒಂದೇ ಬರ್ತೇನೆ. ಬಲ್ಲ. ತನನ ತೋಂತ ಧೀರನ ಧೀರನ ನನ ತನನ ತೋಂತ ಧೀರನ. ದೇವಸ್ಥಾನಕ್ಕೆ ಹೋಗಿದ್ದೇನೆ ಸ್ವಾಮಿ. ಅದೇ ದೇವಸ್ಥಾನ ಪೂಜೆ ಭಟ್ರು 1 ಬಾಳೆಹಣ್ಣು ಕೊಟ್ರು ನಂಗೆ. 1 ಬಾಳೆಹಣ್ಣಿಗೆ 1 ಬಾಳೆಹಣ್ಣಿಗೆ 1 ಹೆಣ್ಣು ತಾಗಿ ಬಿಡ್ತಲ್ಲ, ಅವ್ರೊಂದು 4-5 ಬಾಳೆಹಣ್ಣು ಕೊಟ್ಟಿದ್ರೆ ಎಲ್ಲ ಹಂಚಿ ಕೊಡ್ತಿದ್ದೆ ನಾನು. ಆದ್ರೆ ಸಿಕ್ಕಿದ್ದು ಒಂದೇ. ಆದ್ರಿಂದ ಅವಳು ಏನೋ ಹೇಳಿದ, ರಾಜಬೀದಿ ಹತ್ತಿರ ಮನೆ ಉಂಟು, ಹುಡ್ಕೊಂಡು ಬರಬೇಕು ಅಂತ. ಇವತ್ತಿನಿಂದಲೇ ಆ ಮನೆ ಅವಳು ಎಲ್ಲುಂಟು ಅಂತ ಹರಿದು ಎಲ್ಲೆಡೆ ಸಂಭ್ರಮ, ಎಲ್ಲೆಡೆ ಶರದಿಯದಿರ ಜನರೈದರು. ಹರಿದು ಎಲ್ಲೆಡೆ ಸಂಭ್ರಮ, ಎಲ್ಲೆಡೆ ಶರದಿಯದಿರ ಜನರೈದರು. ಶರದಿಯದಿರ ಜನರೈದರು. ಅರಸನು ವಿಸ್ತರ ಏರಿದ ಪಂಚಮ ವರುಷದ ಹರುಷದ ಹಬ್ಬವನು. ಪ್ರಭು, ಇವತ್ತು ನಮ್ಮ ಮಂಜುಳಾಪುರದಲ್ಲಿ ಪ್ರತಿಯೊಬ್ಬರು ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತಾ ಇದ್ದಾರೆ. ಪುರವನ್ನೆಲ್ಲ ತಳಿರು ತೋರಣಗಳಿಂದ ಶೃಂಗರಿಸಿ ಆಗಿ ಹೋಗಿದೆ. ಹಾಗಿದ್ರೆ ಈ ನಮ್ಮ ನಾಡಿನಲ್ಲಿ ಇಷ್ಟೊಂದು ಸಡಗರ ಸಂಭ್ರಮ ಯಾಕೆ? ಈ ಮಂಜುಳಾಪುರದ ಪಟ್ಟವನ್ನು ಏರಿ ಇವತ್ತಿಗೆ 5 ವರ್ಷಗಳು ಕಳೆದು ಹೋಯಿತು. ಈ 5ನೇ ವರ್ಷದ ಆಚರಣೆಗಾಗಿ ಈ ನಮ್ಮ ನಾಡಿನಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾನಾ ರಾಜ್ಯಗಳಿಗೆ, ನಾನಾ ದೇಶಗಳಿಗೆ ಕರೆಯನ್ನು ಕೊಟ್ಟವ ನಾನು. ಬಂದು ಸೇರಿದ್ದಾರೆ ಶರದಿಯೋಪಾದಿಯಲ್ಲಿ ಜನ. ಬರುವವರೆಲ್ಲ ಬರ್ತಾ ಇದ್ದಾರೆ. ವ್ಯವಸ್ಥೆ ಎಲ್ಲ ಮಾಡ್ಲಿಕ್ಕೆ ವೆಂಕಟು, ಬಂದವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರದು. ಬರುವುದೇ ಅವ್ರಿಗೆ ತೊಂದರೆ ಬಿಟ್ರೆ ಬಂದವರಿಗೆ ಯಾವ ತೊಂದರೆಯೂ ಇಲ್ಲ. ಹಾಗಲ್ವ, ನಮ್ಮ ಕರ್ತವ್ಯ ನಾವು ಮಾಡ್ಬೇಕು. ಎಲ್ಲರನ್ನು ವಿಚಾರಿಸಿ ಅವ್ರಿಗೆ ಏನೇನು ಬೇಕೋ ಆ ವ್ಯವಸ್ಥೆ ಎಲ್ಲ ಮಾಡಿ. ತೊಂದರೆ ಇಲ್ಲ. ಎಲ್ಲ ಹೊಂದ್ ಸೇರಿದ್ದೀರಲ್ಲ? ಯಾವುದಕ್ಕೇನು ತೊಂದರೆ ಆಗ್ಲಿಲ್ಲಲ್ಲ? ಇಲ್ಲ ಅನ್ನೋದೇ ನಿಮ್ ದೊಡ್ಡ ಗುಣ. ಆಗ್ಲಿ, ಭಾರಿ ಸಂತೋಷ ಆಯ್ತು. ಈಗ ಕಲಾ ತಂಡದವರು ಇವ್ರು ಯಾರು? ಅದೇ ಈಗ ನೀವು ಎಂತ ಮಾಡುವವರು? ಯಾಲು ನಾವು ಕಲಾವಿದಲು. ಅಲ್ಲ, ನೀವು ಕಲಾವಿಲ್ದಿದ್ದವರು ಅಂತ ಬಂದ್ಗುಳ್ಳೆ ಗೊತ್ತಾಯ್ತು. ನೀವು ಎಂತ ಮಾಡಿದ್ರಿ? ನಾವು ಅಂತ್ಯಾಕ್ಷರಿ ಅಂದವಳು. ಅಲ್ಲ, ಅವಳು ಹೇಳಿದ್ದು ನಂಗೆ ಹೇಳೋದು ಬೇಡ, ನೀ ಅಂತ ಹೇಳ್ತೇ ಹೇಳು. ಅವಳು ಹೇಳಿದ್ದು ನಾನು ಹೇಳುವುದು. ಅಕ್ಷರಿ. ಹಾಗಲ್ವಾ, ಅಂತ್ಯಾಕ್ಷರಿ ತಂಡದವರು ಇವ್ರು ಬಂದಲ್ಲಿ ಅಂತ್ಯ ಅಂತಲೇ. ಹಾಗಲ್ಲ, ಅದು
ವಿಷಯ ಗೊತ್ತಾಗ್ಲಿಲ್ವಾ ನಿನಗೆ? ಒಂದು ತಂಡದವರು ಒಂದು ಹಾಡನ್ನು ಹೇಳಿದ್ರೆ ಆ ಹಾಡಿನ ಕೊನೆಯ ಅಕ್ಷರದಿಂದ ಮುಂದಿನ ತಂಡದವರು ಅದನ್ನು ಮುಂದುವರಿಸುವುದು, ಇದು ಅಂತ್ಯ. ಹಾಗಾದ್ರೆ ಇವರಿಗೆ ಅವಕಾಶ ಕೊಟ್ಟು ಬಿಡುವ. ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ಳೋದು ಅಥವಾ ಪ್ರತ್ಯೇಕ? ಎಲ್ಲ ಬೇರೆ ಬೇರೆ ತಂಡದವರು ಅಲ್ಲಲ್ಲೇ ಕೂತ್ಕೊಳ್ಳಿ. ಯಾವ ತಂಡದವರು ಅಂತ ಗಣಸರ ಆ ಕಡೆ, ಒಬ್ರೊಬ್ರು ಅವ್ರು ಆಗ್ಲಿ. ಆ ಕಡೆ ಹೋಗಿ, ಗಣಸರ ಆ ಕಡೆ ಹೋಗಿ. ಭಾರತ ಭೂಷಿರ ಮಂದಿರ ಸುಂದರಿ ಭುವನ ಮನೋಹರಿ ಕನ್ಯಾಕುಮಾರಿ. ಭಾರತ ಭೂಷಿರ ಮಂದಿರ ಸುಂದರ. ಭಾರತ ಭೂಷಿರು ಬೇಡ, ಯಾವುದು ಬೇಡ, ಅದೆಲ್ಲ ಎಂತದ್ದು ಬೇರೆ ಹೇಳಿ ಬೇರೆ. ಮಾನವ ದೇಯವು ಮೂಳಿ ಮಾಂಸದ ತಡಿಕೆ, ಇದರ ಮೇಲಿದೆ ಪಗಲಿನ ಹೊದಿಕೆ ತುಂಬಿದೆ. ಮೊದಲಾದ್ರೂ ನೀವು ಹೇಳಿದ ಒಪ್ಕೊಳ್ತಿದ್ದೆ, ಬರೀ ಮೂಳೆ ಬಿಟ್ರೆ ಮತ್ತೆ ಅಂತ ಇರಲಿಲ್ಲ. ಈ ವರ್ಷ ಆಗಲ್ಲ, ಮಾಂಸ ಗಿಂಸ ಎಲ್ಲ ತುಂಬಿಕೊಂಡಿದೆ. ಅದೆಂತದ್ದು ಅದು ಬೇಡ ಸ್ವಾಮಿ. ನೀವು ಇದರಿಂದ ಶುರು ಮಾಡಿ. ಗಣಪತಿ ಪೂಜಾ. ಗಣಪತಿ ಪೂಜೆ ತಮಾಷೆ ಮಾಡಬೇಡಿ. ವಾತಾಪಿ ಗಣಪತಿ ಭಜೆ, ವಾತಾಪಿ ಗಣಪತಿ ಭಜೆ, ವಾತಾಪಿ ಗಣಪತಿ ಭಜೆ. ವಾರಣಾಸ್ಯೋ ವರ ಪ್ರದೋಷಿ, ವಾರಣಾಸ್ಯೋ ವರ ಪ್ರದೋಷಿ. ವಾತಾಪಿ ನೀವೆಂತ ಬದ್ದೆ ಹೇಳಿದ್ದೆ? ವಾತಾಪಿ ಗಣಪತಿ ಭಜೆ ನೀವೆಂತ ಒಳ್ಳೆ ಅಂಡೆ ಒಳಗೆ ಗುಂಡಾಕಿ ತಿರ್ಸಲಾಗುಂಟೇವ. ಮತ್ತೆಂತದ್ದು ವಾತಾಪಿ ಗಣಪತಿ ಹಾಗೆ ಗುಂಡುಗಳು ಬಿಡೋದು ಹಾಗಲ್ಲ. ವಾತಾಪಿ ಗಣಪತಿ ಭಜೆ, ವಾತಾಪಿ ಗಣಪತಿ ಭಜೆ, ವಾತಾಪಿ ಗಣಪತಿ ಭಜೆ ಭಜೆ. ವಾರಣಾಸ್ಯೋ ವರ ಪ್ರದೋಷಿ, ವಾರಣಾಸ್ಯೋ ವರ ಪ್ರದೋಷಿ. ವಾತಾಪಿ ಗಣಪತಿ ಭಜೆ, ವಾತಾಪಿ ಗಣಪತಿ ಭಜೆ. ಜಯತು ಜಯ ವಿಠಲ, ಜಯತು ಜಯ ವಿಠಲ, ಜಯತು ಜಯ ವಿಠಲ. ಹೆಣ್ಣವುದಾ? ನೀ ಒಳ್ಳೆ ಅಭಿನಯ ಮಾಡೋದು ನೋಡಿದ್ರೆ ಆಣ್ ಪೊಣ್ಣು ಮಾಡಿದಾಗ ಇದೆಂತದ್ದು ಇದು? ಅದು ಅಭಿನಯ ಹೇಳಿ ಭಗವತೆ. ಜಯತು ಜಯ ವಿಠಲ, ಜಯತು ಜಯ ವಿಠಲ, ಜಯತು ಜಯ ವಿಠಲ. ಇದು ಒಳ್ಳೆ ಮೀನು ಮಾಲೋಲು ಬ್ಯಾಂಕು ಬ್ಯಾಂಕು ಮಾಲ್ದಂಗ್ ಹ್ಯಾಂಕ್ ಬ್ಯಾಂಕ್ ಹೀಗೆ ಮಾಡುದು ಅದೆಲ್ಲ ಹಾಂಕ್ ಹಾಂಕ್ ಅದು ಬೇರೆ. ಅದು ಜಯತು ಜಯ ವಿಠಲ, ಜಯತು ಜಯ ವಿಠಲ. ನಿನ್ನ ನಾಮವು ಶಾಂತಿಧಾಮವು ಸೌಖ್ಯಧಾರಾಮ. ಜಯತು ಜಯ ವಿಠಲ, ಸೌಖ್ಯಧಾರಾಮ. ಮಮ ಮಮ ಹೆದರಿದೀನ ಎಂತ ಅದು? ಎಂತದ ಹೇಳಬೇಕು ಅಷ್ಟೇ. ಹೇಳುವ ಮೊದಲೇ ನಿಂದಿದೆ ಅಂತ ಇದೆ. ಮಂದಗಮನಿ ಇವಳ್ಯಾರೇ ಕೇಳಮ್ಮ. ಅಂದಾಜ್ ಮಾಡ್ತಾ. ಮಂದಗಮನಿ ಮಂದಗಮನಿ ಇವಳ್ಯಾರೇ ಕೇಳಮ್ಮ. ಇಲ್ಲಪ್ಪ. ಮಂದಗಮನಿ ಇವಳ್ಯಾರೇ ಕೇಳಮ್ಮ. ಮಂದರದರ 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 ಗೋವಿಂದ ಗಣಮ್ಮ. ಮಂದಗಮನಿ ಇವಳ್ಯಾರೇ ಕೇಳಮ್ಮ.
ಮಧುಕರ ರತ್ತಿ. ಅಭಿನಯ ಹೇಳಿಕೊಟ್ಟು ಗುರು ಯಾರು ನಿಂಗೆ? ಹೋದ್ರೆ ಎಂತ ಮಾಡ್ತಾ ಇದ್ದೀನಿ ನೀನು? ಸರಿಯಾಗಿಲ್ವ ಅಭಿನಯ? ಅವ್ರು ಹೇಳಿದಂತ ನೀ ಅಭಿನಯ ಮಾಡುದಂತದ್ದು. ಮತ್ತೆ ಹೇಗೆ ಅಭಿನಯ? ಹೌದು, ಹಾಗ ಅಭಿನಯ ನಾ ಮಾಡಿ ತೋರಿಸ್ತೇನೆ. ಮಧುಕರ ವೃತ್ತಿ ಎನ್ನದು ಬಲು ಚಂದವು ಮಧುಕರ 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 ವೃತ್ತಿ ಎನ್ನದು ತಿಕ್ಕಿ 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 ಮಧುಕರ ವೃತ್ತಿ ಎನ್ನದು ಬಲು ಚಂದವು ಮಧುಕರ ವೃತ್ತಿ ಎನ್ನದು ಬಲು ಚಂದವು. ಎಂತ ನಿನ್ನ ಅಭಿನಯ ಅದು? ಮಧುಕರ ಬಂದವರೆಲ್ಲ ಕಲಾವಿದರು, ಅವ್ರು ಕಲ್ತದ್ದು ಕಡಿಮೆ ಆಯ್ತು ಅಂತ ಮತ್ತೆ ನೀನಷ್ಟು ದುಶ್ಚಾಟ ಹೇಳ್ಕೊಡುವುದು ಅವರಿಗೆ. ಇದು ದುಷ್ಟಟ್ವಾ? ಮತ್ತೆಂತದ್ದು? ಮಧು ಮಧು ಅಂದ್ರಲ್ಲ ಅವರು. ಮಧು ಅವ್ರು ಹೇಳಿದ್ದು ಕರ, ಇದು ಮಧುಕರ ವೃತ್ತಿ. ಮಧುಕರ ಅಂತ ಹೇಳಿದ್ರೆ ಅದಲ್ಲ, ಮಧುಕರ ಅಂದ್ರೆ ಜೇನು. ಏನ ನಾವು ಮಧುಕರ ಅಂದ್ರೆ ಮಧು ಬೇರೆ ಕರ ಬೇರೆ ಅಂತ ಮಾಡಿ. ಮಧುಕರ ವೃತ್ತಿ ಎನ್ನದು ಬಲು ಚಂದವು ಮಧುಕರ ವೃತ್ತಿ ಎನ್ನದು ಪದುಮನಾಭನ ಪಾದ ಪದುಮ ಪದುಮವೆಂಬ ಪದುಮನಾಭನ ಪಾದ ಪದುಮ ಪದುಮವೆಂಬ ಮಧುಕರ ವೃತ್ತಿ ಎನ್ನದು ಬಲು ಚಂದವು ಮಧುಕರ ವೃತ್ತಿ ಎನ್ನದು. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ದಾನಿ ನೀನು ದಾನಿ ನೀನು ವಿಚಾರಿಸಲು ನಾನಾದ್ರೂ ಸೊಳೆ ನೀನು ನೀನೇ ಮತಿಹೀನ ನೀನು ನಿಂಗೆ ಮಹಾಮಹಿಮ ಕೈವಲ್ಯ ಪದಿ ನೀನು ಮಹಾಮಹಿಮ ಕೈವಲ್ಯ ಪತಿ ನಾನು ಏನ ಭಲ್ಲೆಯ ನೀನು ಸುಜ್ಞಾನ ಮೂರ್ತಿ ನಾನು. ಹುಜ್ಜಾನ ಮೂರ್ತಿ ನಾನು. ಹಾಗಲ್ಲ, ಅದು ಹುಜ್ಞಾನ ಮೂರ್ತಿ ನಂಗೆ ತೋರಿಸು. ನಾನು ನೀನಲ್ಲ. ಏನೋ ಬಲ್ಲೆಯೋ ನೀನು, ನಿನ್ನಮ್ಮನ್ ನೊರಿ ಹೊರತ ಕುಗಾಲೆ ಸಮಾನರುಂಟೆ ಜಗದಿ ರಕ್ಷಿಸು ನಮ್ಮ ಅನವರತ ಥ ಥ ಥ ಥ ಥ ಥ. ತರ್ಕ ಬಿಂದಿಗೆ ನಾನೇರಿ ಹೋಗುವೆ ತಾರೆ ಬಿಂದಿಗೆಯ ತರ್ಕ ಬಿಂದಿಗೆ ನಾನೇರಿ ಹೋಗುವೆ ತಾರೆ ಬಿಂದಿಗೆಯ ತರ್ಕ ತಾರೆ ಬಿಂದಿಗೆಯ ಬಿಂದಿಗೆ ಮಾಡದರೆ ಬಿಸಾಡಿ ಹೋಗುವೆ ಬಿಂದಿಗೆ ಮಾಡದರೆ ಬಿಸಾಡಿ ಹೋಗುವೆ ತಾರೆ ಬಿಂದಿಗೆಯ ತಾರಕ ತಾರೆ ಬಿಂದಿಗೆಯ ತಾರಕ ಬಿಂದಿಗೆ ನಾನೇರಿ ಹೋಗುವೆ ತಾರೆ ಬಿಂದಿಗೆಯ ತಾರೆ ಬಿಂದಿಗೆಯ. ಭಾರಿ ಒಳ್ಳೆದಾಯ್ತು. ಆ ಮಟ್ಟಿಗೆ ಹಾತೇ ಇಲ್ಲ. ಅದನ್ನು ಒಂದು ತಗೋ. ಆಯ್ತಲ್ಲ, ಇಲ್ಲಿ ಮುಕ್ತಾಯ ಹೇಳಿ. ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಯಾರು ಎಲ್ಲಿ ಯಾವ ಶಬ್ದಕ್ಕೆ ಬಿಟ್ಟಿದ್ದಾರೋ ಅದೇ ಶಬ್ದಕ್ಕೆ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಹಾಗಿದ್ರೆ ವಿಜೇತರಾದಂತಹ ತಂಡದವರಿಗೆ ವಿಶೇಷವಾದಂತಹ ಬಹುಮಾನದ ವ್ಯವಸ್ಥೆಯನ್ನು ಆ ಕಡೆಯಲ್ಲಿ ಮಾಡ್ತಾರೆ, ಕಳುಹಿಸಿಕೊಡಿ. ಮತ್ತೆ ಕಾರ್ಯಕ್ರಮ ಬೇಕಾದ್ರೆ ಹೇಳ್ಕೊಳ್ಸಿ ಬರ್ತೇವೆ. ಈ ವರ್ಷಕ್ಕೆ ಬೇಡ, ಈ ವರ್ಷಕ್ಕೆ ಸಾಕು. ನಿಮ್ ಕಾರ್ಯಕ್ರಮ ಒಳ್ಳೆಯದೇ ಆಗಿದೆ. ಇನ್ನು ಮುಂದಿನ ವರ್ಷಕ್ಕೆ ನೋಡುವ. ಬೇಕಾದಲ್ಲಿ ನಿಮ್ ವಿಳಾಸವನ್ನು ಕೊಟ್ಟು ಹೋಗಿ. ಅಡ್ಡಿಲ್ಲ, ನಮಗಲ್ಲ, ಅಲ್ಲಿದ್ದವರಿಗೆ. ಅಡ್ಡಿಲ್ಲ, ಸಂಪರ್ಕಿಸಿ. ಹೌದೌದು. ಆ ಬದಿಯಲ್ಲಿ ನಿಮಗೆ ಬಹುಮಾನಗಳು. ಆಯ್ತು. ಕಾರ್ಯಕ್ರಮ ಮುಗಿದ ಹಾಗಾಯ್ತು. ಮುಗೀತು. ಹಾಗಂತ ಇಲ್ಲಿಗೆ ನಾವು ಕಾರ್ಯಕ್ರಮವನ್ನು ಮುಗಿಸಿದ್ರೆ ಏನಾಗ್ತದೆ, ಬಂದು ಸೇರಿದವರಿಗೆಲ್ಲ ನಿರಾಸೆಯಾಗ್ತದೆ. ಯಾಕೆಂದ್ರೆ ನಮ್ಮಲ್ಲಿಗೆ ಬಂದವರು ಒಂದೇ ಕಡೆಯವರಲ್ಲ, ನಾನಾ ದೇಶದಿಂದ ನಾನಾ ರಾಜ್ಯದಿಂದ ಬಂದಿದ್ದಾರೆ. ಎಲ್ಲಾ ಕಡೆಯಿಂದ ಈ ಕಡೆ ಬಂದಿದ್ದಾರೆ. ತಮಿಳುನಾಡಿನಿಂದ ಬಂದಿದ್ದಾರೆ,
ತುಳುವರು ಬಂದಿದ್ದಾರೆ. ಬಂದವರಿಗೆಲ್ಲ ಬೇಸರ ಆಗಬಾರದು ಅಂತಾದ್ರೆ ಅವರಿಗೆಲ್ಲರಿಗೂ ಅರ್ಥ ಆಗುವ ಹಾಗೆ ಅವರ ಮನಸ್ಸಿಗೆ ಸಂತೋಷ ಆಗಬೇಕು ಅಂತಾದ್ರೆ ತ್ರಿಭಾಷಾ ಗಾಯನ ನರ್ತನದಲ್ಲಿ ಪ್ರವೀಣರಾದವರು ಬೇಕು. ಹಾಗಿದ್ರೆ ಅಂತವರು ಯಾರು? ಅವರನ್ನು ಹುಡುಕಬೇಕಾದಂತ ಅಗತ್ಯವೇ ಇಲ್ಲ. ನನ್ನ ಮುದ್ದಿನ ತಂಗಿ ಇದ್ದಾಳೆ, ಪಂಚಮಿ ತ್ರಿಭಾಷಾ ಗಾಯನ ಮತ್ತು ನಾಟ್ಯದಲ್ಲಿ ಪ್ರವೀಣ ಎನ್ನಿಸಿಕೊಂಡವಳು. ಆದ್ದರಿಂದ ಇವತ್ತಿನ ಸಭೆಗೆ ವಿಶೇಷವಾಗಿ ಅವಳ ನರ್ತನವನ್ನು ಹಮ್ಮಿಕೊಂಡವನು ನಾನು. ಆದ್ರಿಂದ ನನ್ನ ಮುದ್ದಿನ ತಂಗಿ ಪಂಚಮಿಯನ್ನು ಈ ಸಭೆಗೆ ಕರೆಸೋಣವೇ? ತೊಂದರೆ ಇಲ್ಲ. ಅವರಿಂದಲೇ ನಾಟ್ಯ ಆಗಬೇಕು ಅಂತಾದ್ರೆ ಅವರನ್ನು ಕರೆಸಿ ಶುರು ಮಾಡಿಬಿಡುವ. ವಾಗರ್ತ ಸಂಪ್ರೋಕ್ತ ವಾಗರ್ತ ಪ್ರತಿಪತ್ತಿ ವಾಗರ್ತ ಸಂಪ್ರೋಕ್ತ ವಾಗರ್ತ ಪ್ರತಿಪತ್ತಿ ಜಗದಪ್ಪಿದರು ಒಂದೇ ಪಾರ್ವತಿ ಪರಮೇಶ್ವರ ಪಾರ್ವತಿ ಪರಮೇಶ್ವರ ಒಂದೇ ಪಾರ್ವತಿ ಪರಮೇಶ್ವರ ನಿನಗೆ ನಮನ ಗಾನ ವಿನೋದದ ನಾಟ್ಯ ವಿಲಾಸದ ಅಧಿಪ ನಿನಗೆ ನಮನ ಮೋದದೊಳಗಣ ಕೂಟದಿನಲಿಯುವ ದೇವ ನೀಡು ನಮನ ಮೋದದೊಳಗಣ ಕೂಟದಿನಲಿಯುವ ದೇಡ ನೀಡು ಗಮನ ಅಧಿಪ ನಿನಗೆ ನಮನ ದೇವ ನೀಡು ಗಮನ ಅಧಿಪ ನಿನಗೆ ನಮನ ದೇವ ನೀಡು ನಮನ ಗಮನ ನಮನ ಗಮನ ನಮನ ನಮನ ಗಮನ ಭಾವದಲ್ಲಿ ಭಂಗಿಯಲ್ಲಿ ಗಾನದಲ್ಲಿ ಗಮಗದಲ್ಲಿ ಭಾವದಲ್ಲಿ ಭಂಗಿಯಲ್ಲಿ ಗಾನದಲ್ಲಿ ಗಮದದಲ್ಲಿ ಆದಿ ಸುಪೂಜಿತ ಮೋದಕ ಪ್ರಿಯ ಸುತ ಅಧಿಪ ನಿನಗೆ ನಮನ ಆದಿ ಸುಪೂಜಿತ ಮೋದಕ ಪ್ರಿಯ ಸುತ ಅಧಿಪ ನಿನಗೆ ನಮನ 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 ಧೀಂ ಧೀಂ ತಧನ ಧೀಂ ಧೀಂ ತಧನ ಧೀಂ ಧೀಂ ತಧಿನಧ ಧೀಂ ತಗ್ದ ಧಿನ ಧೀಂ ತಗ್ದ ಧಿನ ಧೀಂ ತಗ್ದ ಧಿನಧ ಧೀಂ ತಗ್ದ ಧಿನ ಧೀಂ ಧೀಂ ತಗ್ದ ಧಿನಧ ಕೈಲಾಸವನ ಕಾಂತಿಗವನ ಶಿವರೂಪೂಯ ಕೈಲಾಸವನ ಕಾಂತಿಗವನ ಶಿವರೂಪೂಯ ಕವಿತೆಲೆ ನಿಗಮಗಾಲೋ ಕಹಿಮದೀಪೂಯ ಕವಿತೆಲೆ ನಿಗಮಗಾಲೋ ಕಹಿಮದೀಪೂಯ ಹಿಮದೀಪೋ 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 ಕೈಲಾಸವನ ಕಾಂತಿಗವನ ಶಿವರೂಪೂಯ ಕವಿತೆಲೆ ನಿಗಮಗಾಲೋ ಶಿವದೀಪೂಯ ಕವಿತೆಲೆ ನಿಗಮಗಾಲೋ ಕಹಿಮದೀಪೂಯ ನವರಸ ನಟನು ಜತಿಯುತ ಗಮನು ಶ್ರುತಗಿರಿ ಚರಣು ಸುರನದಿ ಭಯನು ನವರಸ ನಟನು ಜತಿಯುತ ಗಮನು ಸುರಗಿರಿ ಚರಣು ಸುರನದಿ ಭಯನು ಸುರನದಿ ಭಯನು ಸುರನದಿ ಭಯನು ಸುರನದಿ ಭಯನು
ನಾದ ವಿನೋದದ ನಾಟ್ಯ ವಿಲಾಸದ ಹರಿಬನಿನಗೆ ನಮನ. ನಾದ ವಿನೋದದ ನಾಟ್ಯ ವಿಲಾಸದ ಹರಿಬನಿನಗೆ ನಮನ. ಮೋದದೊಳಗಣ ಗೂಡದಿ ನಲಿಯುವ ದೇವ ನೀನು ನಮನ. ಮೋದದೊಳಗಣ ಗೂಡದಿ ನಲಿಯುವ ದೇವ ನೀನು ನಮ. ನದಿಪ ನಿನಗೆ ನಮನ, ದೇವ ನಿನಗೆ ನಮನ. ಅದಿಪ ನಿನಗೆ ನಮನ, ದೇವ ನಿನಗೆ ನಮನ. ನಮನ ಗಮನ, ನಮನ ಗಮನ, ನಮನ ಗಮನ. ತಜ್ಜಂ ತಜ್ಜಂ ತಗಿಟ ತಗಿಟ ತಜ್ಜಂ. ತಜ್ಜಂ ತಜ್ಜಂ ತಗ ತಗಿಟ ತಗಿಟ ತಜ್ಜಂ. ತಗ ತಗಿಟ ತಗಿಟ ತಜ್ಜಂ. ತಗ ತಗಿಟ ತಗಿಟ ತಜ್ಜಂ. ಪಾಪನಗಳು ಬಿ ಗಂಗಾದೇವಿಯ ತುಂಬುದರು. ಪಾಪನಗಳು ಬಿ ಗಂಗಾದೇವಿಯ ತುಂಬುದರು. ಪಾಪನಗಳು ಬಿ ಚಂದಿರ ದೇವರೇ ಮುಡಿದದರು. ಪಾಪನಗಳು ಬಿ ಚಂದಿರ ದೇವರೇ ಮುಡಿದದರು. ಪಾಪನಗಳು ಬಿ ಚಂದಿರ ದೇವರೇ ಮುಡಿದದರು. ಆನಿದ ಚರ್ಮ ತುತ್ತುದರೀರು, ಮಸಣದ ಭಸ್ಮ ಪೂಜಿ ಪರೀರು. ಆನಿದ ಚರ್ಮ ತತ್ತುದರೀರು, ಮಸಣದ ಭಸ್ಮ ಪೂಜಿ ಪರಿ. ವಿಷನ ಬರೀರು ಲೋಕ ನುರಿದಿನೋರು. ವಿಷನ ಬರೀರು ಲೋಕ ನುರಿದಿನೋರು. ವಿಷನ ಬರೀರು ಲೋಕ ನುರಿದಿನಾರು. ವಿಷನ ಬರೀರು ಲೋಕ ನುರಿದಿನಾರು. ವಿಷನ ಬರೀರು ಲೋಕ ನುರಿದಿನಾರು. ಕರುಣಧೀರ ನಟರಾಜ ಧಿರನನ 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 ಧಿರನನ. ನಾಟ್ಯವು ನಮಕ ಚಮಕ ಸಹಜಂ, ನಟ ಪ್ರಕೃತಿ ಪಾದಜಂ. ನರ್ತನವೇ ಶಿವ ಕವಚಂ, ನಟರಾಜ ಪಾದ ಸಮರಜಂ. ಧಿರನನ 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 ಬಹಳ ಸಂತೋಷವಾಗಿ ಹೋಯಿತು. ಎಂತ ನಾಟ್ಯ, ಅದ್ಭುತವಾದಂತಹ ನಾಟ್ಯ. ಭಾರಿ ಸಂತೋಷ, ಭಾರಿ ಸಂತೋಷ. ನನ್ನ ತಂಗಿ ಈ ರೀತಿಯಲ್ಲಿ ನರ್ತಿಸಿ ಹ. ಎಲ್ಲಾ ಭಾಷೆಯವರ ಮನಸ್ಸನ್ನು ರಂಜಿಸ್ತಾಳೆ ಎನ್ನುವುದು ಗೊತ್ತಿರಲಿಲ್ಲ. ನಿಜಕ್ಕೂ ನಾಟ್ಯಕ್ಕೆ ಸಂತೋಷಗೊಂಡವನು ನಾನು. ಹೌದು. ತಂಗಿ ಆದ್ರೆ ಏನು, ಪ್ರತಿಭೆಗೆ ತಕ್ಕ ಅವಕಾಶವನ್ನು ಕೊಡಬೇಕು, ಅದನ್ನು ಕೊಟ್ಟು ನಾವು ಕಂಡು ಮೆಚ್ಚಿಕೊಳ್ಳಬೇಕು. ಹೌದು. ಸಂತೋಷವಾಗುತ್ತಾ ಇದೆ. ನಾಟ್ಯ ಒಳ್ಳೆದಾಗಿದೆ ತಂಗಿ. ಆದ್ದರಿಂದ ತುಂಬಿದಂತ ಈ ಸಹಸ್ರಾರು ಜನರು ಸೇರಿದ ಈ ಜನರ ಸಮ್ಮುಖದಲ್ಲಿ ನಾಟ್ಯ ಮಯೂರಿ ಎನ್ನುವಂತಹ ಬಿರುದನ್ನು ನಿನ್ನ ಪಾಲಿಗೆ ನಾನು ಕೊಟ್ಟಿದ್ದೇನೆ. ಒಂದು ಅರಿಕೆಯನ್ನು ನಾನು ಮಾಡಿಕೊಳ್ತಾ ಇದ್ದೇನೆ. ಏನು ತಂಗಿ? ನನ್ನ ನಾಟ್ಯವನ್ನು ಕಂಡು ನೀವು ಮೆಚ್ಚಿರಬಹುದು, ಆದ್ರೆ ನಾಳೆ ದಿವಸ ಸಭೆಯವರು ಯಾರು ಆಕ್ಷೇಪಿಸಕೂಡದಲ್ಲ, ಎಲ್ಲ ಅವರವರೊಳಗೆ ಆಗಿ ಹೋಯಿತು ಎನ್ನುವ ಹಾಗೆ ಏನು ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಹಾಡಿದ್ದೇನೆ, ನರ್ತಿಸಿದ್ದೇನೆ. ಈ ನನ್ನ ನಾಟ್ಯದಲ್ಲಿ ಏನಾದ್ರೂ ಲೋಪದೋಷಗಳು ಉಂಟು ಅಂತಾದ್ರೆ ಅದನ್ನ ನಾಳೆ ಎಲ್ಲಿಯೋ ಹೋಗಿ ಏನೇನೋ ಹೇಳುವುದಲ್ಲ. ಹೌದು. ಆಕ್ಷೇಪಿಸುವವರಿದ್ದರೆ ಇಲ್ಲಿಯೇ ಆಕ್ಷೇಪಿಸಬಹುದು. ಅದಕ್ಕೆಲ್ಲ ನಾವು ಆಲೋಚನೆ ಮಾಡುವುದೇ ಅಲ್ಲ. ಯಾಕಂತ ಹೇಳಿದ್ರೆ ಆಕ್ಷೇಪ ಮಾಡುವಂತಹ ತಂಡವೇ ಒಂದಿರ್ತದೆ, ಅಥವಾ ಇನ್ನೊಬ್ಬರನ್ನು ದೂರುವ ತಂಡ ಅಂತ ಇರ್ತದೆ. ಅವರಿಗೆ ಹೇಗೆ ಮಾಡಿದ್ರು ಅದು ಸರಿಯಾಗುವುದಿಲ್ಲ, ಹಾಗಾಗಿ ಅದನ್ನ ಹೇಳ್ತಾ ಇರ್ತಾರೆ. ಅದಕ್ಕೆಲ್ಲ ನಾವು ತಲೆ ನಾಳೆ ಮತ್ತೆ ಇಲ್ಲಿದ್ದವರು ಅಲ್ಲಿ ಹೋದ್ರು ಅವ್ರು ಹೇಳುವುದು ಅದನ್ನೇ, ಅಷ್ಟೇ, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ. ಅದಕ್ಕೆ ನಾವು ಯಾಕೆ ತಲೆ ವಿಷಯ ಮಾಡ್ಕೊಳ್ಬೇಕು? ಹೇಳುವವರು ಇದ್ದಾರೆ ಅಂತ ಆದ್ರೆ ಎಲ್ಲಿಯೋ ಹೋಗಿ ಯಾಕೆ ಹೇಳಬೇಕು? ಅವರಿಗೊಂದು ವೇದಿಕೆ ನಿರ್ಮಿಸಿ ಕೊಡೋಣ. ನೋಡಿದವರಿದ್ರೆ ಇಲ್ಲೇ ಆಕ್ಷೇಪ ಮಾಡುವವರು ಇಲ್ಲಿದ್ರೆ ಬಂದು ಹೇಳು. ಯಾರ ವೇದಿಕೆಗೆ ಅಲ್ಲಿ ಕೂರ್ತವ್ರಲ್ಲ, ಅಲ್ಲಿ ಕೂತವರೆಲ್ಲ ವೇದಿಕೆಗೆ ಬಂದ್ರೆ ನಾವೆಲ್ಲ ಹೋಗುದು? ನಾವೆಲ್ಲ ಕೂತ್ಕೊಳ್ಳುದಾ? ಅದು ಒಂದು ಹೌದು. ಆದ್ರಿಂದ ಆಕ್ಷೇಪ ಮಾಡುವವರು ಇದ್ರೆ ಮಾತ್ರ ಬಂದ್ರೆ ಸಾಕು. ಯಾರು ಇಲ್ಲ ಅಂತ ಆಯ್ತು. ನಾಟ್ಯ ಮಯೂರಿ ಇವರೇ. ಕುಮಾರಿ ಒಂದು ಮಾತು ಹೇಳ. ಪೂರ್ಣ ಚಂದನೆ ಪರಿಪೂರ್ಣ ದಾನ. ಪೂರ್ಣ ಚಂದನೆ ಪರಿಪೂರ್ಣ ದಾನಲ್ಲವೋ ಪೂರ್ಣೆಂದು ಮುಗಿಯ ಕೇಳೆ. ಪೂರ್ಣೆ
ನಾಟ್ಯ ಎಲ್ಲವರು ಸಂತೋಷಗೊಂಡಿದ್ದಾರೆ. ಮೇಲ್ನೋಟಕ್ಕೆ ಸರಿಯಾಗಿದ್ರು ಕೂಡ ನೀನು ಮಾಡಿದಂತ ನಾಟ್ಯದಲ್ಲಿ ಕೆಲವಷ್ಟು ದೋಷಗಳುಂಟು. ದೋಷಗಳೇ? ಆ ದೋಷವನ್ನ ತಿದ್ದಿಕೊಂಡೆ ಅಂತಾದ್ರೆ ನಿನ್ನ ನಾಟ್ಯವೆನ್ನುವುದು ಪರಿಪೂರ್ಣವಾಗ್ತದೆ. ದೋಷವನ್ನೇ ಕಾಣು. ಅನ್ನರಲ್ಲಿ ದೋಷವನ್ನು ಕಾಣುವ ಸಣ್ಣ ಬುದ್ಧಿ ಇದಕ್ಕೆ ಬಿಡು ಬಿಡು, ಸಣ್ಣ ಬುದ್ಧಿ ಇದಕ್ಕೆ ಬಿಡು. ಇನ್ನು ಜೊತೆಗಳು ನೀನು ಹೊರಡು. ಅನ್ಯರಲ್ಲಿ ದೋಷವನ್ನ ಕಾಣುವ ಕುತ್ಸಿತ ಮನೋಭೂಮಿಕೆ ನೀನೆನ್ನುವುದು ಸ್ಪಷ್ಟ. ಮತ್ತೆಂತದ್ದ ಏನೋ ಸಾವಿರಾರು ಜನ ಸಂಭಾವಿತರು ಸೇರಿರುವಂತಹ ಸಭೆಯಲ್ಲಿ ಹೌದು, ನಾಟ್ಯ ಮಾಡಿದ್ದಾರೆ ಇವರು. ಯಾರೊಬ್ರು ನಾಟ್ಯದ ಕುರಿತಾಗಿ ಆಕ್ಷೇಪಿಸಲಿಲ್ಲ. ಆ ಮಟ್ಟಿಗೆ ಅವರವರೇ ಮಾತಾಡ್ತಾರೆ ಬಿಟ್ರು ಇಲ್ಲಿ ಬಂದು ಹೇಳಿದವ್ರು ಯಾರು ಇಲ್ಲ. ಅಲ್ವಾ? ಅಂತದ್ರಲ್ಲಿ ಇವೊಬ್ಬ ಎತ್ಕೊಂಡು ಆಕ್ಷೇಪ ಮಾಡ್ತಾನೆ ಅಂತ ಆದ್ರೆ ಎಷ್ಟು ಆಧಾರ ಇವನಿಗೆ. ಅಲ್ಲ, ದೋಷ ಉಂಟು ಅಂತ ಹೇಳಿದ್ರೆ ಸಾಲದು, ಏನು ಅಂತ ಬೇಡವಾ? ಟೀಕೆಯ ಸರಯಿಸಿದು, ಟೀಕೆಯ ಸರಯಿಸಿದು, ಮೌನದೊಳಿಗೆ ನಿಂದಿಗೆ, ಮೌನದೀಕೆ ನಿಂದೆ ಮಾಡಿದೋರಬೇಕು ಗೌರವ ಮಾನವೀರ ನಿನಗೆಂದ. ಬಂದ್ಬಿಟ್ಟ ಇಲ್ಲ, ಯಾರು ಬರಲಿಲ್ಲ ಏನೋ ಕಾರಣದಿಂದ ನೀವು ಎತ್ತ. ಕೆಲವರಿಗೆಲ್ಲ ಹಾಗೆ ಒಂದ್ 4 ಜನ ಸೇರಿದ್ರೆ ಸಾಕು, ಏನಾದ್ರೂ ತಮಗೆ ಗೊತ್ತಿದೆ ಎನ್ನುವುದನ್ನು ತೋರಿಸಿಕೊಳ್ಳುವಂತ ಹುಚ್ಚು ಹವ್ಯಾಸ ಅಷ್ಟೇ. ಕೆದಕ್ಕೆ ಕೇಳಿದ್ರೆ ಅವ್ರಿಗೆ ಏನೂ ಗೊತ್ತಿರುವುದಿಲ್ಲ ಆ ದೋಷ ವಿಷಯ. ಉಂಟು ಅಂತ ಹೇಳೋದು ಮಾತ್ರ ಬಿಟ್ರೆ ಬೇರೆ ಏನಾದ್ರು ಹೇಳಲಿಕ್ಕೆ ಗೊತ್ತುಂಟೆ? ಅಡುಗೆ ಸರಿ ಇಲ್ಲ ಅಂತ ಹೇಳಿದ್ರೆ ಸಾಲದು, ಎಷ್ಟೋ ಜನ ಹೇಳ್ತಾರೆ ಅಲ್ವಾ? ಮತ್ತೆ? ಮಾಡ್ಲಿಕ್ಕೆ ಗೊತ್ತಿರಬೇಕು ಅಂತ ಏನಿಲ್ಲ, ಕೊನೆಯ ಪಕ್ಷ ಯಾವ್ಯಾವುದಕ್ಕೆ ಯಾವ್ಯಾವ ಪದಾರ್ಥ ಕಡಿಮೆ ಇದೆ ಎನ್ನುವುದನ್ನಾದ್ರೂ ಹೇಳುವುದಕ್ಕೆ ತಿಳಿದಿರಬೇಕು. ಯಾವುದನ್ನು ಹಾಕಬೇಕು ಅಂತಲಾದ್ರೂ ಗೊತ್ತಿರಬೇಕು, ಅಲ್ವಾ? ಈ ಹೊತ್ತು ಈ ದೊಡ್ಡ ಜನರ ಹಾಗೆ ತುಂಬಿರುವಂತ ಈ ವೇದಿಕೆಯ ಮೇಲೆ ನಾಟ್ಯ ಸರಿ ಇಲ್ಲ ಅಂತ ಆಕ್ಷೇಪಿಸ್ತಾ ಇದ್ನಲ್ಲ, ಯಾಕೋ ಸುಮ್ಮನೆ ನಿಂತ್ಕೊಂಡಿದ್ಯಾ? ಯಾವುದು ತಪ್ಪಿದೆ ಎನ್ನುವುದನ್ನಾದ್ರೂ ಹೇಳುವುದಕ್ಕೆ ಗೊತ್ತಿರಬೇಕು. ಯಾಕೆ ಸುಮ್ಮನೆ ರಾದ್ಧಾಂತ ಮಾಡ್ತಾ ಇದ್ದೀನಿ? ರಾದ್ಧಾಂತಲ್ಲ, ಮತ್ತೆ ಹೇಳ್ಬಹುದು ಅವನು. ಈಗ ನಾನೇ ವಿಚಾರಿಸ್ತೇನಲ್ಲ ಮಹೇಂದ್ರ, ಈ ಹೊತ್ತಿಗೆ ತಪ್ಪಿದೆ ಎನ್ನುವ ಹಾಗೆ ಹೇಳಿದೆ, ಎಲ್ಲಿ ತಪ್ಪಿದೆ ಎನ್ನುವುದನ್ನು ನೀನು ಮಾಡಿ ತೋರಿಸಿದೆ ಅಂತ ಆದ್ರೆ ಅದನ್ನ ನಾನು ತಿದ್ದಿಕೊಳ್ಳೋದಕ್ಕೆ ಅವಕಾಶ ಉಂಟು. ತಪ್ಪಿದನ್ನು ತಿದ್ದಿ ಸರಿಯಾದ ಹೌದಾ? ಅದನ್ನು ಯಾವ ದಿವಸ ನಾವು ಒಪ್ಪಿಕೊಳ್ಳುತ್ತೇವೆ. ಹೌದು ತಾನೆ? ನೀನು ಮಾಡಿದಂತ ನಾಟ್ಯವನ್ನ ಮಾಡಿ ತೋರಿಸು, ತಪ್ಪಿದ್ದದನ್ನ ನಾನು ಹೇಳ್ತೇನೆ. ಬುದ್ಧಿವಂತ ಇದು ಮಾಡೋದಕ್ಕೆ ನೀನೇ ಆಗ್ಬೇಕು. ಭಯಂಕರ ಬುದ್ಧಿವಂತ. ಇನ್ನೊಂದ್ಸಲ ಮಾಡಿದ ಕೂಡ ತಪ್ಪದ ನೋಡುದು, ಎಲ್ಲಿ ತಪ್ಪು ಉಂಟು ಅಂತ ಹೇಳುದು, ಮತ್ತೆ ಮಾಡಿದ್ದನ್ನ ತಾನು ಮಾಡಿ ತೋರಿಸುವುದು. ಹಾಗೆ ಹೇಳಿದ್ದಲ್ಲ, ಎಲ್ಲ ನಾಟ್ಯವನ್ನು ಮಾಡಿ ತೋರಿಸಂತ ಹೇಳಿದ್ದಲ್ಲ, ಕೊನೆಯ ಚರಣವನ್ನು ತೋರಿಸಂತ. ಕುಣಿಯುವುದಕ್ಕೆ ನಾನೇ ಸಿದ್ಧಳಿದ್ದೇನೆ, ನೀವು ಯಾಕೆ ನಿಮ್ಮದಂತದ್ದು ನೋಡು. ಈಗ ನೀನು ಎಷ್ಟೊತ್ತು ಕುಣಿತೀಯ ಆ ಪ್ರಶ್ನೆ ಅಲ್ಲ, ಆದ್ರೂ ಸುಮ್ಮನೆ ಕುಣಿತಾರೆ ಅನ್ನೋ ಕಾರಣದಿಂದ ಸರಿಯಲ್ಲ ಅಂತ ಹೇಳಬಾರ್ದಲ್ಲ. ಅಲ್ಲಿಯೇ ತಪ್ಪುಂಟು ಎನ್ನುವ ಹಾಗೆ ಹೇಳಿದ್ನಲ್ಲ. ಕೊನೆಯ ಚರಣ ಮಾಡಿ ತೋರಿಸಿದ್ರೆ ಕೊನೆ ಚರಣ ಏನು ಮೊದ್ಲಿಂದ ಆಗುದಿಲ್ಲ ನಿನಗೆ? ಸರಿ ಉಂಟು ಅಂತ ಅದರ ಅರ್ಥ. ನಾನೇ ಕುಣಿದು ಪಾಪನಗಳ ಬಿ ಗಂಗಾದೇವಿಯ ತುಂಬದರಾಯ, ಪಾಪನಗಳ ಬಿ ಗಂಗಾದೇವಿಯ ತುಂಬದರಾಯ, ತಾಪನಗಳ ಬಿ ಚಂದಿರ ದೇವರೆ ಮುಡಿದದರಾಯ, ತಾಪನಗಳ ಬಿ ಚಂದಿರ ದೇವರೆ ಮುಡಿದದರಾಯ. ಆನೆದ ಚರ್ಮ ತತ್ತುದರೀರು, ಮಸಣದ ಭಸ್ಮ ಪೂಜಿ ಪರೀರು. ಆನೆದ ಚರ್ಮ ತತ್ತುದರೀರು, ಮಸಣದ ಭಸ್ಮ ಪೂಜಿ ಪರೀರು. ವಿಜನ ಬರೀರು ಲೋಕನರಿದಿನಾರಯ, ವಿಜನ ಬರೀರಯ ಲೋಕನರಿದಿನಾರಯ, ಲೋಕನರಿದಿನಾರ ವಿಜನ ಬರೀರು ಲೋಕನರಿದಿನಾರ. ಕರುಣೆ ಧೀಲೆ ನಟರಾಜ, ಪಾಪನಗಳ ಬಿ ಗಂಗಾದೇವಿನ ತುಂಬದರಾಯ, ಪಾಪನಗಳ ಬಿ ಗಂಗಾದೇವಿನ ತುಂಬದರಾಯ, ತಾಪನಗಳ ಬಿ ಚಂದಿರ ದೇವರೆ ಮುಡಿದರಾಯ, ತಾಪನಗಳ ಬಿ ಚಂದಿರ ದೇವರೆ ಮುಡಿದರಾಯ. ಆನಿದ ಚರ್ಮ ತತ್ತುದರೀರ, ಮಸಣದ ಭಸ್ಮ ಪೂಜಿ ಪರೀರ. ಆನಿದ ಚರ್ಮ ತತ್ತುದರೀರು, ಮಸಣದ ಭಸ್ಮ ಪೂಜಿ ಪರೀರು. ವಿಷನೆ ಬರೀರಾಯ ಲೋಕನರಿದಿನಾರಾಯ, ವಿಷನೆ ಬರೀರಾಯ ಲೋಕನರಿದಿನಾರ, ವಿಷನೆ ಬರೀರಾಯ ಲೋಕನರಿದಿನಾರ, ವಿಷನೆ ಬರೀರಾಯ
ಹಾಗಾಯ್ತು. ಹಾ. ಇಲ್ಲಿ ತಪ್ಪಿದ್ದಲ್ಲಿ ಅನ್ನೋದು ಬೇಕಲ್ಲ. ನೀನು ಮಾಡಿದಂತ ನಾಟ್ಯದಲ್ಲಿ ಸ್ಥಾಯಿ ಭಾವ ತಪ್ಪಾಯಿತ್ತು. ಏ ವೆಂಕಟು, ಅದ್ಯಾವ್ದು ತಾಯಿ ಭಾವ? ಯಾವ ಭಾವ? ತಾಯಿಗೆ ಭಾವ. ತಾಯಿ ಭಾವ. ಸರಿ ಸಾಯ. ಸರಿ ಹೇಳಲಿಕ್ಕೆ ಬರುದಿಲ್ಲ ಅಂತಲೇ ಹೇಳಿಸುದಲ್ವ ನೀನು? ಅದಲ್ಲ ಅಂತಾದ್ರೆ ಆ ಪದ್ಯದ ಆವರ್ತಕ್ಕೆ ಸರಿಯಾಗಿ ಅಂದ್ರೆ ಆ ಪದ್ಯದ ಸಾಹಿತ್ಯಕ್ಕೆ ಸರಿಯಾಗಿ ನೀನು ಅಭಿನಯ ಮಾಡ್ಲಿಲ್ಲ ಅಂತ ಹೇಳಿದೆ. ಎಲ್ಲಿಯೋ? ಭಸ್ಮ ಲೇಪನ ಅಲ್ಲ, ಭಸ್ಮ ಧಾರಣ. ಓ, ಗಂಧ ಲೇಪನ. ಹಾ, ಒಂದದಾಯ್ತು. ಅದಾಯ್ತು. ಮತ್ತೊಂದು ಯಾವ್ದು ಕೇಳ್ತೀಯಾ? ಯಾವುದು? ಆನೆಯ ಚರ್ಮವನ್ನ ಹುಟ್ಟದ್ದಲ್ಲ, ಗಜಾಸುರ ವ್ಯಾಘ್ರಾಸುರ ಎನ್ನುವಂತ ದುರುಳರನ್ನ ಮರ್ದಿಸಿ ಅವರ ಚರ್ಮವನ್ನು ಹುಟ್ಟದ್ದು ಆತ. ಏ ವೆಂಕಟು, ಏನು ಗಜಾಸುರ ವ್ಯಾಘ್ರಾಸುರ ಗೊತ್ತುಂಟ ನಿನಗೆ? ಬ್ರಹ್ಮಕಪಾಲ ನೋಡಿದ್ದೇನ? ನೋಡಿದ್ ಮಾತ್ರವ? ಅದ್ರಲ್ಲಿ ಯಾವ್ದಾದ್ರು ಒಂದು ಮಾಡಿದ್ಯಾ? ಬ್ರಹ್ಮಕಪಾಲದ ನಂದ ಬ್ರಹ್ಮ ಉಳಿದ ಶಾರದಿ ಮಾಡಿದ್ದೆ. ಏನು ಸುಳ್ಳು ಹೇಳ್ತೀಯ ನೀನು? ಎಂತದ? ಅಲ್ಲದಿದ್ದೆಲ್ಲ ಹೇಳ್ಬೇಡ. ಯಾಕೋ? ನಿಂದು ಬ್ರಹ್ಮನನ ಆ ದಿವಸ ಗಜಾಸುರ ಮಾಡ್ಕೊಂಡು ಬಂದು ಓಡ್ ಹೋದವ ನೀನೇ ಅಲ್ವೇನ? ಅಲ್ಲ, ಕಾಣ್ಲಿಕ್ಕೆ ಜನ ಅಲ್ಲ, ಬ್ರಹ್ಮ ಮಾಡಿದ್ದೆ ಹಾಗಾದ್ರೆ? ಬ್ರಹ್ಮ ಮಾಡಿದ್ ನಾನೇ. ಅಲ್ಲ, ಕಾಣ್ಲಿಕ್ಕೆ ಜನ ಇತ್ತ? ದೇವರನ್ನ ಇಲ್ದಿದ್ದಲ್ಲೇ ಮಾಡಿದ್ದಲ್ಲ ನಾನು. ಆದ್ರೆ ಇವು ಬ್ರಹ್ಮ ಮಾಡಿದಾಗ ನಾನಂತೂ ಶಾರದಿ ಮಾಡ್ಲಿಲ್ಲ. ನಂಗೆ ಬೇಡ ಅಂತ ಬಿಟ್ಟೆ ನಾನು. ನೋಡಿದೀಯ ಅಣ್ಣ, ಒಂದು ವೇಳೆ ನಾನು ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿದ್ರೆ ತಪ್ಪನ್ನು ತಿದ್ದಿಕೊಳ್ಳೋಕೆ ನನಗೆ ಅವಕಾಶವೇ ಇರುತ್ತಿರ್ಲಿಲ್ವಾಗಿತ್ತು. ಅಹಂಕಾರ ನನ್ನ ತಲೆಗೆ ಬಂದು ಬಿಡುತ್ತಿತ್ತು. ತಿದ್ದಿಕೊಳ್ಳೋದಕ್ಕೊಂದು ಅವಕಾಶ ಆದದ್ದು ಸುಳ್ಳು ಹೇಳು. ಬಹಳ ಸಂತೋಷವಾಯಿತು ತಂಗಿ. ನಿಜಕ್ಕೂ ನಿನ್ನ ನಾಟ್ಯವನ್ನು ಕಂಡಾಗ ನಾನು ಸಂತೋಷಗೊಂಡದ್ದು ಹೌದು. ಆದ್ರೆ ತಪ್ಪುಂಟು ಅದರಲ್ಲಿ ಎನ್ನುವುದಾಗಿ ಅದನ್ನು ತಿದ್ದಿ ತೋರಿಸಿದ ಈ ಮಹೇಂದ್ರ ಕೇವಲ ನಮ್ಮ ನಾಡಿನ ಸೇನಾಧಿಪತಿ ಮಾತ್ರ ಅಲ್ಲ, ಇವನೊಬ್ಬ ಅತ್ಯುತ್ತಮ ಕಲಾವಿದನೂ ಹೌದು ಎನ್ನುವುದು ಇವನ ಪ್ರತಿಭೆಯನ್ನು ಕಂಡಾಗ ನನಗೆ ಅರ್ಥವಾಗಿದೆ. ನಮಗೆ ಬಹಳಷ್ಟು ಬರ್ತದೆ ಎನ್ನುವುದೇ ಪ್ರಾಮುಖ್ಯ ಅಲ್ಲ, ಆದ್ರೆ ಬಂದದ್ರಲ್ಲಿ ತಪ್ಪೆಷ್ಟು ಉಂಟು ಎನ್ನುವುದನ್ನು ಹುಡುಕ್ತಾರಲ್ಲ ಅವರು ದೊಡ್ಡವರು ಅಂತ ಒಪ್ಕೊಳ್ಬೇಕಾಗ್ತದೆ. ತಪ್ಪು ಅಂತ ಹೇಳಿದ್ದು ಮಾತ್ರ ಅಲ್ಲ, ಸರಿ ಹೇಗೆ ಎನ್ನುವುದನ್ನು ಮಾಡಿ ತೋರಿಸಿದ್ದಾರೆ. ಆದ್ರಿಂದ ನಾಟ್ಯ ಮಯೂರಿ ಎನ್ನುವಂತಹ ಬಿರುದು ನಿನಗೆ ಕೊಡುವುದಕ್ಕಿಂತಲೂ ಅಂತಹ ಒಂದು ಬಿರುದನ್ನು ಇವನಿಗೆ ಕೊಡುವುದೇ ಸೂಕ್ತ ಎನ್ನುವುದಾಗಿ ನನಗನ್ನಿಸ್ತಾ ಇದೆ. ನಾಟ್ಯ ಮಯೂರ ಆಗಲಿ. ಹಾಗಿದ್ರೆ ಏನೇ ಆಗ್ಲಿ ಎಲ್ಲ ಬಂದದ್ ನಮ್ ಜಾತಿಗೆ ಸೇರಿತ್ತಲ್ಲ, ನಮ್ಮೊಟ್ಟಿಗಿದ್ದವರಿಗೆ ಸಿಗ್ತಲ್ಲ, ಯಾರು ಬೇಸರ ಮಾಡಿಕೊಳ್ಬೇಕಾದ ಅಗತ್ಯ ಇಲ್ಲ. ಸಿಗುದಿಲ್ಲ ಅಂತ ಬೇಸರ ಅಲ್ಲ. ಕಾರ್ಯಕ್ರಮದ ಪ್ರಯುಕ್ತವಾಗಿ ಸಿಹಿ ಊಟ ಎಲ್ಲರಿಗೂ ಸಿದ್ಧವಾಗಿದೆ. ಆದ್ರಿಂದ ಊಟಕ್ಕೆ ತಗೊಂಡು ಹೋಗ್ಬೋದು. ಭಾವಗಾಯ ಸುವಿಶಾಲ ಹೃದಯ ಭಾವಗಾಯ ಸುವಿಶಾಲ ಹೃದಯದ ಭಾವವನ್ನು ಅವಲೋಕಿಸಲು ನಿಜ ಭಾವ ಜಲದಲ್ಲಿ ಮೂಡಿ ಹೋನು ಅಭಿಮಾನ ಸ್ವಭಾವ. ಹಿಂದೆ ನಡೆಯಿತಲ್ಲ ನಾಟ್ಯದ ಕಾರ್ಯಕ್ರಮ, ಅದನ್ನ ನೋಡಿ ಬಂದ ಮೇಲೆ ನನ್ನ ಮನಸ್ಸಿನಲ್ಲೆಲ್ಲ ಅವಳ ವ್ಯಕ್ತಿತ್ವದ ಬಗ್ಗೆ ಅಪಾರ ಗೌರವ. ಹೌದಾ? ಯಾಕೆಂದ್ರೆ ಸಾಮಾನ್ಯ ಕಲಾವಿದನು ತನ್ನ ತಪ್ಪನ್ನ ಹೇಳಿದರೆ ಒಪ್ಪಿಕೊಳ್ಳುವ ಗುಣವನ್ನು ಬೆಳೆಸಿಕೊಳ್ಳುವುದಿಲ್ಲ. ಮಹಾರಾಜನ ಸಹೋದರಿಯಾಗಿಯೂ ಶ್ರೇಷ್ಠ ಕಲಾವಿದೆಯಾಗಿಯೂ ತನ್ನ ತಪ್ಪನ್ನ ಒಪ್ಪಿಕೊಂಡಳಲ್ಲ, ಆ ಕುರಿತು ಇಂದಲ್ಲ ನಾಳೆ ಅವಳೊಬ್ಬಳು ಶ್ರೇಷ್ಠ ನರ್ತಕಿಯಾಗುತ್ತಾಳೆ ಎನ್ನುವ ಮಟ್ಟಿಗೆ ಅನುಮಾನವೇ ಇಲ್ಲ. ಓಹೋ, ಹೌದೇ ಹೌದು. ಯಾವಾಗ ಗಂಟು ಬಿದ್ದದ್ದ? ಯಾವುದು? ಅಲ್ಲಿ ಇದ್ದದ್ದು ಕೆಲವು ಸಮಯ ಆಯ್ತು. ಹೌದಾ? ಓ ಎಂತಕಂತು, ಓ ಎಂತಕಂತು. ಎಷ್ಟು ಸಾರಿ ಹೇಳಿದ್ನ ನಿನಗೆ, ಎಂತದು? ಹಣ ಬೇಕಾದ್ರೆ ನನ್ನ ಹತ್ರ ಕೇಳು, ಕಂಡವ್ರ ಹತ್ರ ಅಲ್ಲ, ಸಾಲ ಮಾಡಬೇಡ. ಈಗ ನಿನ್ನ ಕಷ್ಟ ಪರಿಹರಿಸುವಷ್ಟು ನನ್ನ ಹತ್ರ ಇಲ್ವಾ? ಎಂತಾಯ್ತು ಈಗ? ನನಗೆ ವಿಷಯ ಅರ್ಥ ಆಗಿದೆ ಬಿಡು. ಏನು? ಬಹುಶಃ 8 ಕಂತಿನಲ್ಲಿ ಅವಳ ಹತ್ರ ಸಾಲ ತಗೊಂಡಿದ್ದೀಯ, ಒಂದು ಕಂತು ತುಂಬಲಿಲ್ಲ, ಅವಳಿಗೂ ನಿನ್ನ ಹುಡುಕಿಕೊಂಡು ಬಂದಿದ್ದಾಳೆ. ಬ್ಯಾಡ್ದಿದ್ದೆಲ್ಲ ಮಾತಾಡ್ಬೇಡ, ಗೊತ್ತಾಯ್ತಾ? ಎಂತದು? ನನಗೆ ತುಂಬ ಹೊತ್ತು ನಿಂತು
ಸರಾಗ ಮಾತಾಡ್ತಾ ಇದ್ರೆ ಒಂದೊಂದ್ಸಲ ಉಗ್ಗೆ ಇರುವುದಿಲ್ಲ. ಹಾಗೆ ಅದು ನೇರವಾಗಿ ಮಾತಾಡ್ತೇವೆ, ಅಪರೂಪ ಮಾತಾಡ್ಲಿಕ್ಕೆ ಶುರುವಾದ ಕೂಡ ಮತ್ತೆ ಉಗ್ಗು ಶುರುವಾಗುವುದು. ಈ ಗ್ರಹಿಕೆ ಇಲ್ಲದ್ದು ಬಂದಾಕ್ಷಣ ಹಾಗಾಗುವುದು. ಹೌದೌದು. ಸರಿ. ಇದು ಹಾಗಲ್ಲ, ಇದು ಯಾವ ದಿವಸ ಸರಿ ಆಗದಿದ್ದೆ ಮತ್ತೊಂದು ಜಾತಿ ಇದು. ಅದಲ್ವಾ ಈಗ 8 ಕಂತಲ್ಲ, ಹೆಂಕಟು ಅಂತ ಕರೆಸೋದು. ವೆಂಕಟು ಇಲಿ ಬಾಲ, ಇಲಿ ಬಾಲ ಹಿಡ್ಕೊಂಡು ಬಂದ್ಯಾ? ತೆಗೆದು ಬಿಸಾಡು, ವಾಸನೆ ಬರ್ತದೆ ಅದು. ಇಲಿ ಬಾಲ, ಇಲಿ ಬಾಲ ಅಲ್ಲ, ಇಲಿ ಬಾಲ. ಒಲೆ ಲಾಮ ಹೊಲಕಿತ್ತು. ಇದು ಎಂತದ ಮಹಾರಾಯ? ನಿಂಗೆ ಗೊತ್ತಾಯ್ತಾ ಅಂತ ಯಾರು ಹಲ್ಕಿತ್ರಂತೆ? ಅದಲ್ಲ, ನಂಗೆ ಅದೇ ಅಂತ ಹೇಳ್ತದೆ ಅಂತ ಗೊತ್ತಾಗುದಿಲ್ಲ, ನಿಂಗೆ ಗೊತ್ತಾಗುದು ಹಾಗೆ. ಏನದು? ಹೋ ಹರೇ ರಾಮ, ಕಿತ್ತ ಪೂರ್ತಿ ಕಿತ್ಕೊಂಡು ನಡೆದ. ಹರೇ ಕೃಷ್ಣ. ನೀನೊಂದು ಇದ್ದಿದ್ರಿಂದ ನಮಗ ಉಪಕಾರ ಆಯ್ತು. ಅದೇ ಹೇಳಿದ್ದು. ಏನಂತೆ ಅಂತ ಯಾವತ್ತು ನನ್ನ ಅಂತ ಲಂಗವನ್ನ ನಿಮ್ಮ ಮುಂದೆ ಬಿಚ್ಚಿ ಇಲ್ಲಬೇಕು ಅಂತ ನೀನು ಒಡನಾಟ ಮಾಡದೆ ತಪ್ಪಾಯ್ತು. ಎಂತದ ಅಂತವ್ರ ಜೊತೆಗಲ್ಲ ನೀರ್ತೀಯ ಅಂತ ನನಗೆ ಗೊತ್ತಿಲ್ಲ ಮಹಾರಾಜ. ಅದಲ್ಲೋ, ಅದು ಎಂತ ಹೇಳಿದದ? ಎಂತದೋ ತನ್ನ ಅಂತ ಲಂಗವನ್ನ ಅಂತರಂಗವನ್ನ ಬಿಚ್ಚಿ ಮತ್ತ ಲಂಗ ಅಲ್ಲ, ಅಂತರಂಗ ನೇರವಾಗಿ ಹೇಳಿದವಳು. ನೀನು ಮಾತಾಡ್ಲಿಕ್ಕೆ ಆಗಿದ್ರೆ ಮಾತಾಡು, ಅದಲ್ಲದಿದ್ರೆ ಬರೀ ಅಭಿನಯ ಮಾಡು ಸಾಕು. ಆದರೆ ಆ ವಿಚಾರವನ್ನ ಎಲ್ಲೋ ದಾಳಿ ಬದಿಯಲ್ಲೆಲ್ಲ ಹೇಳುವುದಲ್ಲ. ದೇವ್ರಿ, ಎಂತದ ದಾರಿ ಬದಿಯಲ್ಲ, ಹೇಳುವುದಲ್ಲ. ಅದೇ ಅದನ್ನು ನಿಮ್ಮಲ್ಲೇ ಹೇಳಿ ನಿನ್ನ ಕೈಯಲ್ಲೇ ಹೇಳಬೇಕು ಅಂತ ಓಲೋಲಿ ಬಂದಿದ್ದೆ. ದಾರಿ ಬದಿಯಲ್ಲ, ಹೇಳುವುದಲ್ಲ, ನಿನ್ನ ಕೈಯಲ್ಲೇ ಹೇಳಬೇಕು. ನನ್ನ ಮುಖದ ಹತ್ರ ತರಬೇಕು, ಹೇಳಬೇಕು. ಎಂತ ಉಪವನಕ್ಕೆ ಬಲ್ಬೇಕಂತೆ. ನಾನಾ? ಅವಳು ಹೋ, ಯಾರು ಹೇಳಿದ್ದು? ಪಂಚಮಿ ಅಮ್ಮನೋಲೆ ಹೇಳಿದ್ದಾಳೆ ಉಪವನಕ್ಕೆ ಬಲ್ಬೇಕಂತೆ. ಅವಳು ಉಪವನಕ್ಕೆ ನೀವು ಬರ್ಬೇಕಂತ? ನೀ ಎಲ್ಲಿ ಇರ್ತೀಯ? ಉಪವನ್ ಹಾಗಲಲ್ಲೇ ಇರು. ಬಲ್ಲ, ಯಾವ ನಿರೀಕ್ಷೆಯಲ್ಲಿ ನಾನಿದ್ದೇನೋ ಅವರೇ ಕರೆಗಳು ಕೊಟ್ಟಿದ್ದಾರೆ ಅಂತಾದ್ರೆ, ಯಾಕೆಂದ್ರೆ ಅವಳಿಗೊಂದು ಅಭಿನಂದನೆ ಸಲ್ಲಿಸಲೇಬೇಕು ನಾನು. ಹೌದೌದು, ಹೋಗಿ ಬರ್ಲೇ? ಹೋಗೋ, ಒಟ್ಟಿಗೆ ನಾನು ಬರ್ತೀನಿ ಅಲ್ಲಿಗೆ. ಅಂತರಂಗದಿ ನೆಲೆಸಿರುವ ಪ್ರಶಾಂತ ಮೂರುತಿಯವನಿ ಮುಂದಕ್ಕೆ ನಿಂತಿರಲು ಬಲುನಾ ಸುರಿದಳು ನಯನ ಭಾವನವಾಯಿತು. ನಯನ ಭಾವನವಾಯಿತು, ದರುಶನದ ಭಯಶಂಕೆ ದೂರಾಯಿತು, ದರುಶನದ ಭಯಶಂಕೆ ದೂರಾಯಿತು, ನಯನ ಭಾವನವಾಯಿತು. ಜಯ ಪಡದೆ ನೀನಾದಿನೋ, ಜಯ ಪಡದೆ ನೀನಾದಿನೋ, ಘನನೆ ನುಡಿವೆಯ ಎನ್ನ ಕುರಿತೀದಿನ, ಘನನೆ ನುಡಿವೆಯ ಎನ್ನ ಕುರಿತೀದಿನ. ಜಯ ಪಡದೆ ನೀನಾದಿನೋ, ಘನನೆ ನುಡಿವೆಯ ಎನ್ನ
ತಾನೆ ಬರುತ್ತೆಯೋ ಇಲ್ವೋ ಬರುತ್ತೆಯೋ ಇಲ್ಲ ಎನ್ನುವಂತಹ ಆತಂಕ ನನಗಿತ್ತು. ಹಾ. ಕಂಡಾಗ ನನ್ನ ಕಣ್ಣುಗಳು ಪಾವನವಾದವು. ಸರಿ. ಭಯ ಶಂಕೆ ಎಲ್ಲವೂ ದೂರವಾಯಿತು. ಕರೆಸಿಕೊಳ್ಳುವರ ಉದ್ದೇಶವಿದೆ. ಏನು? ಆ ಹೊತ್ತು ತುಂಬಿರುವಂತಹ ಸಭೆಯಲ್ಲಿ ಧೈರ್ಯದಿಂದ ನನ್ನ ನಾಟ್ಯವನ್ನು ಪ್ರಶ್ನಿಸಿದವನು ನೀನು. ಹೌದು. ಅದನ್ನು ತಿಳಿದಾಗಲೇ ಮನಸ್ಸಿಗೆ ಆನಂದವಾಯಿತು. ರಾಜಕುಮಾರಿ ನಾನಿದ್ದೇನೆ ಎನ್ನುವ ಕಾರಣಕ್ಕೋಸ್ಕರವಾಗಿ ತಪ್ಪಾಗಿದ್ದರೂ ಕೆಲವರೆಲ್ಲ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರುವುದುಂಟು. ಹೌದು. ಆದ್ರೆ ನೀನು ಹಾಗಲ್ಲ, ಧೈರ್ಯದಿಂದಲೇ ಅದನ್ನು ಪ್ರಶ್ನಿಸಿದೆಯಲ್ಲ, ಅಷ್ಟೇ ಅಲ್ಲ ಸರಿಯಾದಂತಹ ರೀತಿಯಲ್ಲಿ ಕುಣಿದು ತೋರಿಸಿದೆಯಲ್ಲ. ಈ ಹೊತ್ತಿಗೆ ನಿನ್ನನ್ನು ಕರೆಸಿಕೊಳ್ಳುವಂತ ಉದ್ದೇಶ ನನ್ನ ಕುರಿತಾಗಿ ಕೇಳುವುದಕ್ಕೆ, ನನ್ನ ಗುಣ ಸ್ವಭಾವಗಳ ಕುರಿತಾಗಿ ನೀನು ತಿಳಿದುಕೊಂಡದ್ದು ಹೇಗೆ? ಚಿನ್ನದ ಹೂವಿಗೆ ಪರಿಮಳ ಸೇರಿತು ಎನ್ನುವುದಿರನು ಸತ್ಯ. ಚಿನ್ನದ ಹೂವಿಗೆ ಪರಿಮಳ ಸೇರಿತು ಎನ್ನುವುದಿರನಿ ihe ಸತ್ಯ. ಚಿನ್ನದ ಹೂವಿಗೆ ಪರಿಮಳ ಸೇರಿತು ಎನ್ನುವುದಿರನಿ ihe ಸತ್ಯ. ಉನ್ನತಿಯಾದರು ಕಲೆ ಸಂಸ್ಕೃತಿಗಳ ಮನ್ನಿ ಬನ್ನಿ ಅರಳಿರು ಸತ್ಯ. ನಾನೇ ನಿನ್ನ ಕುರಿತಾಗಿ ಹೇಳಬೇಕೆಂದು ಆಸೆ ಪಟ್ಟಿದ್ದೆ. ಆಹಾ. ಆದರೆ ಮಹಾರಾಜನ ಸಹೋದರಿ ಅಲ್ಲವೇ, ಆ. ನಮಗೆಲ್ಲ ಕಾಣುವುದಕ್ಕೆ ಅವಕಾಶ ಸಿಗುತ್ತದೆಯೋ ಇಲ್ಲವೋ ಎನ್ನುವ ಅನುಮಾನವೂ ಇತ್ತು. ನೀ ಹೇಳಿ ಕಳುಹಿದಾಗ ಸಂತೋಷವಾಯಿತು. ಆ. ನಾನು ಅಲ್ಲಿ ಪ್ರಕಟಿಸುವ ಉದ್ದೇಶ ಎರಡು. ಯಾವುದು? ಒಂದು, ನಿನ್ನನ್ನ ಮೆಚ್ಚಿದಂತ ನಾನು ನಿನ್ನಿಂದ ತಪ್ಪು ಪ್ರಕಟವಾಗಬಾರದು ಎಂದು. ಮತ್ತೊಂದು, ಶ್ರೇಷ್ಠ ನರ್ತಗಾರ್ತಿಯಾಗುವ ನಿನ್ನಲ್ಲಿ, ನೃತ್ಯಗಾರ್ತಿಯಾಗುವ ನಿನ್ನಲ್ಲಿ ತಪ್ಪಿರಬಾರದು ಎಂದು. ಓಹೋ. ಪಂಚಮಿ, ಓ. ಪ್ರಾಮಾಣಿಕವಾಗಿ ಹೇಳ್ತೀನಿ, ಏನು? ಚಿನ್ನದ ಹೂವು. ಆದ್ರೆ ಚಿನ್ನದ ಹೂವಿಗೆ ಕೊರತೆ ಏನು? ಏನದು? ಉಳಿದ ಹೂವಿಗಿರುವ ಪರಿಮಳ ಇರುವುದಿಲ್ಲ. ಆಹಾ. ಚಿನ್ನದ ಹೂವಿಗೆ ಪರಿಮಳ ಸೇರಿದರೆ ಹೇಗೋ ಹಾಗೆಯೇ ಶ್ರೇಷ್ಠ ಮನೆತನದಲ್ಲಿ ಹುಟ್ಟಿದಂತ ನಿನ್ನಲ್ಲಿ ಈ ಸೌಜನ್ಯ ಸಂಸ್ಕೃತಿ ಎನ್ನುವುದಿದೆಯಲ್ಲ, ಅದು ನನಗೆ ಸಂತೋಷ ಕೊಟ್ಟದ್ದು. ಚಿನ್ನದ ಹೂವು ಎನ್ನುವಂಥದ್ದೇ ಪ್ರಪಂಚದಲ್ಲಿ ಇರುವುದಿಲ್ಲ, ಹೌದು. ಅದೊಂದು ಕಲ್ಪನೆ. ಹೌದು. ಅದಕ್ಕೆ ಪರಿಮಳ ಬರುವುದು ಹಾ. ವಿಶೇಷ ಕಲ್ಪನೆಯನ್ನೇ ಮಾಡಿದ್ದೀಯ. ಈ ಹೊತ್ತಿಗೆ ಅಷ್ಟನ್ನೇ ಕೇಳೋದಕ್ಕಾಗಿ ಕರೆಸಿಕೊಂಡದ್ದಲ್ಲ. ನಾನು ಮತ್ತೇನು ಹೇಳುವುದುಂಟು ನನ್ನಲ್ಲಿ? ಹೇಳುವಂತದ್ದಲ್ಲ, ಅರ್ಥವಾಗಲಿಲ್ವೇ ನಿನಗೆ? ಆಹಾ. ಕಣ್ಣ ಭಾಷೆ ಬಾರದೇನು ಸನ್ನುತಾಂಗನೆ. ಕಣ್ಣ ಭಾಷೆ ಬಾರದೇನು ಸನ್ನುತಾಂಗನೆ. ಕಣ್ಣ ಭಾಷೆ ಬಾರದೇನು ಸನ್ನುತಾಂಗನೆ. ಇನ್ನು ಬೇಳು ಹೇಗೆ ಬರೆಯೋ ಎನ್ನ ಭಾವನೆ. ಇನ್ನು ಬೇಳು ಹೇಗೆ ಬರಿದೆ ಎನ್ನ ಭಾವನೆಯ. ಓ ಸನ್ನುತಾಂಗನೆ ಎನ್ನ ಭಾವನೆ. ಸನ್ನುದಾಂಗ ಬಾಳುವ ನಿನ್ನ ಜೊತೆಯಲು. ಸನ್ನುದಾಂಗ ಬಾಳುವ ನಿನ್ನ ಜೊತೆಯಲ್ಲಿ. ಉನ್ನತೋನ್ನತಿಗೆಯ ಪಡೆವೆಯ ಬಾಳ ಕಥೆಯಲಯ. ಉನ್ನತೋನ್ನತಿಗೆಯ ಪಡೆವಿ ಬಾಳ ಕಥೆಯಲಯ. ಸನ್ನುದಾಂಗನೆಯ ಎನ್ನ ಭಾವನೆಯ ಬಾಳುವಾಸೆ ನಿನ್ನ ಜೊತೆಯಲ್ಲಿ ಪಡೆವೆ ಬಾಳ ಕಥೆಯಲ್ಲಿ.
ಕಡೆಗಾಗಿ ನನ್ನ ಕಣ್ಣ ಭಾಷೆನೇ ಏನೇನು ಅಂತ ನಿನಗೆ ಅರ್ಥವಾಗುವುದಿಲ್ವೇ ಹೇಳು? ನನಗೆ ಅರ್ಥ ಆಗಿಲ್ಲ. ಯಾಕೆ? ಯಾಕೆಂದ್ರೆ ಅದ್ರ ಭಾಷೆ ಒಂದಾಗಿರ್ತದೆ, ನಾವು ಅರ್ಥ ಮಾಡಿಕೊಂಡದ್ದು ಮತ್ತೊಂದಾಗಿರ್ತದೆ. ಓಹೋ, ಹಾಗಲ್ಲ ಅದ್ರ ಕಷ್ಟ ತಾನೆ. ಆ ಹೊತ್ತಿನಿಂದ ನೀನು ನನ್ನಲ್ಲಿ ಮಾತನಾಡುತ್ತಾ ಇದ್ದರು ಹಾ. ನನ್ನ ಗಮನ ಇದ್ದದ್ದು ನಿಜವಾಗಿ ನಿನ್ನ ಮಾತುಗಳ ಕಡೆಗಾಗಿ ಅಲ್ಲ, ಅದಿದ್ದದ್ದು ನಿನ್ನ ಕಣ್ಣುಗಳ ಕಡೆಗಾಗಿ. ಯಾಕೆ? ಬಾಯಲ್ಲಿ ಹೇಳುವುದಕ್ಕಾಗದೇ ಇರುವಂತಹ ಕೆಲವಷ್ಟು ವಿಚಾರಗಳನ್ನು, ಮಾತುಗಳನ್ನು ಕಣ್ಣು ಭಾವನೆಗಳ ಮೂಲಕವಾಗಿ ಪ್ರಕಟಪಡಿಸುತ್ತದೆಯಂತೆ. ಸರಿ. ಮತ್ತೆ ನೀನು ಅಲ್ಲ, ಹಾ, ಒಬ್ಬ ವೀರ ಯೋಧನಾದಂತಹ, ಕಲೆ ಸಂಸ್ಕೃತಿಗಳನ್ನು ಅರ್ಥ ಮಾಡಿಕೊಂಡಂತಹ ನಿನ್ನ ಜೊತೆಯಲ್ಲಿ ಬದುಕನ್ನು ಸಾಗಿಸುವಂತಹ ಆಸೆಯನ್ನು ಹೊತ್ತವಳು ನಾನು. ತನ್ಮೂಲಕವಾಗಿ ಜೀವನದ ಉನ್ನತಕ್ಕೆ ಪಡೆಯಬೇಕೆನ್ನುವಂತಹ ಹಂಬಲವನ್ನು ಹೊತ್ತವಳು ನಾನು. ಮಹೇಂದ್ರ, ನಾಚಿಕೆ ಬಿಟ್ಟು ಹೇಳುತ್ತಿದ್ದೇನೆ, ನನ್ನನ್ನು ಮದುವೆಯಾಗುತ್ತೀಯಾ? ಮಾಣಿಕವ ಕನ್ನಡಿಯ ಮಾಣಿಕವ ಕನ್ನಡಿಯ ಹಾರದಿ ಪೂಣಿಸುವರೆ ಜಗದಿ ಸಲ್ಲದು ಕ್ಷೋಣಿಪತಿಯನೆಯ ವರಿಸು ಕ್ಷೇಮದ ಶೋಣಿಪತಿಯನುಗನ ವರಿಸು ಕ್ಷೇಮದಯ ನಾನು ಶುಭ ಹಾರೈಸುವೆ, ನಾನು ಶುಭ ಹಾರೈಸುವೆ. ಆ ಒಂದು ಕ್ಷಣದಲ್ಲಿ ಯಾವುದೋ ಭಾವೋದ್ವೇಗಕ್ಕೆ ಒಳಗಾಗಿ ಈ ಮಾತನ್ನಾಡಬಾರದು. ಪಂಚಮಿ, ಓ, ಎಂದಾದರೂ ಕನ್ನಡಿಯ ಹಾರಕ್ಕೆ ಮಾಣಿಕ್ಯವನ್ನು ಪೋಣಿಸುತ್ತಾರೆ. ಮಾಣಿಕ್ಯಕ್ಕೆ ಬೆಲೆಯೇ ಇಲ್ಲ ಅಂತ ಆಗುತ್ತದೆ. ಈ ನೀ ನನ್ನನ್ನ ಮದುವೆಯಾದ್ರೆ ಆಗುವುದು ಹಾಗೆ. ಯಾಕೆ? ಸಾಮಾನ್ಯನಾದ ನನ್ನನ್ನ ನೀನು ಮದುವೆಯಾದ್ರೆ ಮಾಣಿಕ್ಯವನ್ನ ಕನ್ನಡಿಯ ಹಾರಕ್ಕೆ ಪೂಣಿಸಿದ ಹಾಗಾಗ್ತದೆ. ಓಹೋ, ನೀನೊಬ್ಬ ನೃಪನ ಸಹೋದರಿ, ಒಬ್ಬ ಕ್ಷೋಣಿಪತಿಯ ಅಣುಗನನ್ನು ಮದುವೆಯಾಗು, ನಾನು ಹೃದಯ ತುಂಬಿ ಹರಸುತ್ತೇನೆ. ನಾನು ಬಹು ಎತ್ತರದಲ್ಲಿದ್ದೇನೆ, ನಿನ್ನ ಸ್ಥಾನ ಬರೀ ಸಣ್ಣದೆನ್ನುವ ಹಾಗೆ ಹೇಳ್ತಾ ಇದೆಯಲ್ಲ. ಮತ್ತೆ? ಖಂಡಿತ ಹಾಗೆ ಯೋಚಿಸಲೇ ಬೇಡ. ಸಮುದ್ರದ ಆಳದಲ್ಲಿ ಸಿಗುವಂತದ್ದು ಉಪ್ಪು, ಆದರೂ ಅಡುಗೆಯಲ್ಲಿ ಅದು ಪ್ರಧಾನವಂತ ಪಾತ್ರವನ್ನು ವಹಿಸುತ್ತೆ. ಹೌದಾ ಅಲ್ವಾ ಹೇಳು? ಅದೌದು. ಬೇಡ. ಎತ್ತರದಲ್ಲಿ ಬೆಳೆಯುತ್ತದೆ ತೆಂಗಿನಕಾಯಿ, ಆದರೂ ಅದು ಶಿವನ ಪಾದವನ್ನು ಸೇರುತ್ತದೆ ಇಲ್ವೋ ಹೇಳು? ಹಾಗಾದ್ರೆ ಹುಟ್ಟುವಂತಹ ಎತ್ತರ ತಗ್ಗುಗಳ ಸ್ಥಾನದ ಕುರಿತಾಗಿ ಅಲ್ಲ, ಅದು ಸೇರಿ ಎಷ್ಟು ಮಹತ್ವವನ್ನು ಪಡೆಯುತ್ತದೆ ಆ ಕುರಿತಾಗಿ ಯೋಚಿಸಬೇಕು. ನಾಳೆ ದಿವಸ ಕ್ಷೋಣಿಪತಿಯ ಮಗನನ್ನು ನಾನು ಮದುವೆಯಾಗುವುದರ ಮೂಲಕವಾಗಿ ನನ್ನ ಬದುಕು ಸಾರ್ಥಕತೆಯನ್ನು ಪಡೆಯಬೇಕೆಂದೇನು ಉಂಟು ಹೇಳು? ಮರಣ ಎನ್ನುವಂಥದ್ದು ಯಾರನ್ನೂ ಬಿಟ್ಟಿರುವುದಿಲ್ಲ. ಒಬ್ಬ ವೀರ ಯೋಧನ ಪತ್ನಿ ನಾನು ಎನ್ನುವಂಥದ್ದು ಒಂದು ಕ್ಷಣಕ್ಕಾದ್ರೂ ಅಂತಹ ಸ್ಥಾನ ನನಗೆ ಸಿಕ್ಕಿದರೆ ಸಾಕು, ನೀನೇ ಮದುವೆ ಆಗಬೇಕು. ನೀನು ಹಠ ಮಾಡಬೇಡ, ಗೊತ್ತಾಯ್ತಾ? ಆಗತ್ತೆ ಇಲ್ವಾ? ಹೇಳಿದ್ದಕ್ಕೆಲ್ಲ ಒಪ್ತೇನೆ ಅಂತ ಭಾವಿಸಬೇಡ. ನಿನಗಷ್ಟ ಹಠ ಉಂಟು, ನನ್ನ ಹಠ ಆಗುವುದಿಲ್ಲ, ಆಗುದಿಲ್ಲ. ಆಗುವುದಿಲ್ಲ. ಕೊಟ್ಟ ಸಲುಗೆಯನ್ನು ದುರುಪಯೋಗಪಡಿಸಿಕೊಂಡವನು ನೀನು. ಗೋಮುಖ ವ್ಯಾಘ್ರನೆ, ನಿನ್ನ ಮೇಲೆ ಇಟ್ಟ ವಿಶ್ವಾಸಕ್ಕೆ ಪ್ರತಿಫಲ ಇದೆಯೋ ನನಗೆ? ಅರಸನ ತಂಗಿಯ ಕೈ ಹಿಡಿಯುವಷ್ಟು ಧೈರ್ಯ ಬಂತೇನೋ ನಿನಗೆ? ಪರಿಸ್ಥಿತಿ ನೋಡಿ ನೀವು, ಪ್ರಸಂಗ ಹಾಗಾಯ್ತು. ಪ್ರಸಂಗ ಸರಿಯಾಗಿ ಹೋಗ್ತಾ ಉಂಟು ಅಂತ ನನಗನ್ನಿಸ್ತಾ ಉಂಟು. ಸಿಟ್ಟು ಬಂತ ನಿನಗೆ? ಸಿಟ್ಟು ಬಂದದ್ದಲ್ಲ, ನೋವಾಯ್ತು, ಭಯ ಆಯ್ತು. ಯಾಕೆ ನೊಂದುಕೊಳ್ತಾ ಇದೆಯೋ? ತಪ್ಪೇ ಮಾಡದು. ಛೇ, ನಿನ್ನಲ್ಲಿ ತಪ್ಪುಂಟು ಅಂತ ನಾನು ಹಾಗೆ ಮಾತಾಡಿದ್ದೆ ಅಲ್ಲ, ಹಾ, ನೋಡೋಣ ಎನ್ನುವ ಕಾರಣಕ್ಕಾಗಿ ಹೀಗೆ ಮಾತಾಡಿದೆ. ಕೈ ಹಿಡಿದಿದ್ದೀಯಲ್ಲ, ಶಾಶ್ವತವಾಗಿ ನೀನು ಅವಳ ಕೈ ಹಿಡಿಬೇಕು ಎನ್ನುವ ಕಾರಣವೇ ನಾನು ಈ ರೀತಿ ಮಾತಾಡಿದ್ದೆ. ಇಲ್ಲಪ್ಪ, ದೊಡ್ಡವ್ರ ಮಾತಲ್ಲ, ನಮಗ ಅರ್ಥ ಆಗುದಿಲ್ಲ. ಮಹೇಂದ್ರ, ದೊಡ್ಡವರು ಇಲ್ಲ, ಸಣ್ಣವರು ಇಲ್ಲ, ಎಲ್ಲ ಒಂದು ದಿವಸ ಹೋಗುವವರೇ. ಸಂತೋಷವಾಯಿತು. ನನ್ನ ತಂಗಿಯ ಕೈಯನ್ನು ನೀನು ಹಿಡಿದು ಅವಳ ಬಾಳನ್ನು ನೀನು ಉದ್ಧರಿಸಬೇಕು. ನಿಮಗೆ ಆದೀತು ಅಂದ್ಮೇಲೆ ಅಲ್ಲ ಅನ್ಲಿಕ್ಕೆ ನಾನು ಯಾರು? ಬೇಸರ ಮಾಡ್ಕೊಳ್ಬೇಡ. ಸಮಯಕ್ಕೆ ಸರಿಯಾಗಿ ಯೋಗ್ಯ ಮುಹೂರ್ತವನ್ನು ನೋಡಿ ಸುದ್ದಿಯನ್ನು ನಿನಗೆ ನಾನು ಮುಟ್ಟಿಸ್ತೇನೆ. ಆದೇವದಂದ ಪ್ರೇಮಾನುಬಂಧ ಮಧುರಾತಿ ಮಧುರಾಯಿ ನಂದ. ಆದೇವದಂದ ಪ್ರೇಮಾನುಬಂಧ ಮಧುರಾತಿ ಮಧುರಾಯಿ ನಂದ. ಒಲಹು ಚಿಮ್ಮಿ ಭಾವ ಹೊಮ್ಮಿ ಮನವು ನವಿಲಾಗಿ ಕುಣಿದಾಡಿದಲ್ಲಿ
ಒಳ್ಳೇದಾಗೈತೋ ಅಂತ ವಿಶ್ವಾಸ ನಿಟ್ರ ಅವನಿಂದಲಾಗಿ ಈ ನಾಡಿಗೆ ಹಾಳಾಗುವಂತ ಸನ್ನಿವೇಶ ಎದುರಾಯ್ತು. ಆ ಸುತ್ತಿ ಬಳಸಿ ಎಲ್ಲ ಮಾತಾಡುವುದು ಯಾಕೆ? ಯಾರಿಂದ ಏನಾಯ್ತು ಹೇಳು. ಮಹೇಂದ್ರ ಹೆಣ್ಣೋರ್ವಳ ಶೀಲಹರಣಕ್ಕೆ ಕಾರಣೀಕರಣ ಕಾಮಧೇನುವಿನ ಕೆಚ್ಚಲಿನಿಂದ ವಿಷವ ಸರಿಯಿತು ಎನ್ನುವುದಾಗಿ ನೀನು ಹೇಳಿದರು. ಅದನ್ನು ನಾನು ನಂಬಿಯೇನು. ಆದರೆ ಸಭ್ಯನಾದಂತ ಮಹೇಂದ್ರನಿಂದ ಒಬ್ಬಳು ಹೆಣ್ಣಿನ ಶೀಲಹರಣ ಆಯಿತು ಅಂತ ಹೇಳಿದ್ರೆ ನಂಬುವುದಕ್ಕೆ ಸಾಧ್ಯವೇ ಇಲ್ಲ. ನನಗೆ ಗೊತ್ತುಂಟು, ನಾನು ಎಷ್ಟೇ ರೀತಿಯಲ್ಲಿ ಮಾತಾಡಿರೋ ಅವನ ಬಗ್ಗೆ ವಿಶ್ವಾಸ ಮೂಡುವುದಿಲ್ಲ ಅಂತ. ಹಾಗಾಗಿ ಇವತ್ತು ಸಾಕ್ಷಿ ಸಾಕ್ಷಿ ಕೆದರಿಕೊಂಡಿಯ ಕೇಶ ಹರಿದ ಕುಪ್ಪಸದಲ್ಲಿ ಸುದತಿ ವಿಲಾಸಿನಿ ಬರುತ್ತ ಹದನವಿಲ್ಲವ ಪೀಡನಾಗ ಸನ್ನಿಧಿಯಲ್ಲಿ ಹೃದಯ ತೋರಾಗುವ ತೆರೆದಯ ಶಿವನೇ. ನನ್ನ ಜೀವನ ಸರ್ವನಾಶವಾಯಿತು. ನನ್ನ ಬಾಳೆನ್ನುವುದು ಹಾಳಾಗಿ ಹೋಯಿತು ದೊರೆಗಳೇ. ಏನಾಯಿತು? ಗೋಮುಖ ವ್ಯಾಘ್ರನಾದಂತ ಮಹೇಂದ್ರ ಏಕಾಂತದಲ್ಲಿ ಸಿಕ್ಕಿರುವಂತ ನನ್ನ ಮೇಲೆ ಪಶುವಿನ ಹಾಗೆ ನನ್ನ ಮೇಲೆರಗಿ ನನ್ನ ಶೀಲವನ್ನೇ ಅಪಹರಿಸಿ ಬಿಟ್ಟ. ನನ್ನ ಶೀಲವನ್ನೇ ಅಪಹರಿಸಿ ನಿನ್ನ ಮುಖ ನೋಡ್ಲಿಕ್ಕೂ ನನಗೆ ಅಸಹ್ಯ ಆಗ್ತಾ ಇದೆ. ಯಾಕೆ? ನಿನ್ನ ಮೇಲೆ ಇಟ್ಟಿರುವಂತಹ ವಿಶ್ವಾಸಕ್ಕೆ, ನಿನ್ನನ್ನು ನಂಬಿದ್ದಕ್ಕೆ ನಾನು ಮಾತ್ರ ಮೋಸ ಹೋದೆ ಎನ್ನುವುದು ಬೇಸರ ಅಲ್ಲ. ಮುದ್ದಿನ ತಂಗಿಯನ್ನು ಹದ್ದಿನ ಕೈಗೆ ಕೊಟ್ಟ ಹಾಗಾಯ್ತು. ಏನು ತಪ್ಪಾಯ್ತು ಎಂಬ ಆ ಕಡೆಯಲ್ಲಿ ಆ ಹೆಣ್ಣಿನ ಶೀಲಹರಣವಾಯಿತಂತೆ ನಿನ್ನಿಂದ. ಯಾಕೋ ಈ ದುರ್ಬುದ್ಧಿ ಬಂತು ನಿನಗೆ? ಪ್ರಭು, ಏನು? ಯಾವ ಕಾಲಕ್ಕೂ ಮತ್ತೊಂದು ಹೆಣ್ಣಿನ ಶೀಲ ಕೆಡಿಸುವ ಹೀನ ಸಂಸ್ಕಾರ ನನ್ನದಲ್ಲ. ನಿಮ್ಮ ತಂಗಿಯೇ ಬಂದು ಕೇಳಿದಾಗ ಬೇಡ ಎಂದ ನಾನು ಮತ್ತೊಬ್ಬಳ ಶೀಲ ಕೆಡಿಸುತ್ತೇನೆ. ಮಹೇಂದ್ರ, ಈ ಕ್ಷಣಕ್ಕೂ ನಿನ್ನ ಕುರಿತಾಗಿ ನನಗೆ ವಿಶ್ವಾಸ ಇದೆ. ಆದ್ರೆ ಪ್ರಶ್ನಿಸುವಂತ ಅನಿವಾರ್ಯ ನನಗೆ ಸೃಷ್ಟಿಯಾಗಿದೆ. ನೋಡು, ಸಾಕ್ಷಿ ಸಮೇತವಾಗಿ ಬಂದು ಹೇಳ್ತಾ ಇದ್ದಾರೆ. ಯಾವ ಹೆಣ್ಣೆ ಆಗ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ನನ್ನ ಶೀಲ ಇಂಥವನಿಂದಲೇ ಹೋಯ್ತು ಅಂತ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಹೇಳ್ತಾಳೆ ಅಂತ ಆದ್ರೆ ಅವಳಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕಾದದ್ದು ನನಗೆ ಅನಿವಾರ್ಯ. ನಿನ್ನ ಮೇಲೆ ನನಗೆ ವಿಶ್ವಾಸ. ಅವಳಿಗೆ ನ್ಯಾಯವನ್ನು ಕೊಡಬೇಕು. ಒಟ್ಟಿನಲ್ಲಿ ಒಂದು ದೊಡ್ಡ ಸಮಸ್ಯೆಯೇ ಸೃಷ್ಟಿಯಾಗಿ ಹೋಯ್ತಲ್ಲ. ಎಂತ ನಡೀತು? ಸಮಸ್ಯೆ ಪರಿಹಾರ ಆಗಬೇಕಲ್ಲ. ಏನಂತೆ? ಮಹೇಂದ್ರನಿಂದ ಈಕೆಯ ಶೀಲಹರಣವಾಗಿದೆ ಎನ್ನುವುದಾಗಿ ಈ ರಾಜೇಂದ್ರನಿಂದ ಹೇಳ್ತಾ ಇದ್ದಾನೆ. ಅವಳು ಹೇಳ್ತಾ ಇದ್ದಾಳೆ. ಗಂಡಂತರವೇ? ಅವನ ಮೇಲೆ ನನಗೆ ವಿಶ್ವಾಸ. ಆ ಮಟ್ಟಿಗೆ ಮಾತೇ ಇಲ್ಲ. ಇದನ್ನು ಪರಿಹಾರ ಮಾಡುವುದು ಹೇಗೆ? ಅವಳಿಗೆ ನ್ಯಾಯ ಕೊಡುವುದು ಹೇಗೆ? ಹಾಗಾದ್ರೆ ಹೌದು ಅಂತ ಆಗಬೇಕು ಅಂತಾದ್ರೆ ಇದಕ್ಕೆ ಒಂದೇ ಒಂದು ಉಪಾಯ ಬಿಟ್ಟರೆ ಬೇರೆ ಏನು ಉಪಾಯ? ಸ್ವಲ್ಪ ತಡಿ. ಎಂತದ್ದು? ಇದು ನಾನು ಕಾಳಿಕಾಂಬೆ ದೇವಸ್ಥಾನಕ್ಕೆ ಹೋಗಿದ್ದೆ. ಕಾಳಿಕಾಂಬೆ ಪ್ರಸಾದ ಹಿಡ್ಕೊಂಡು ಬಂದಿದ್ದೇನೆ. ಅಲ್ಲ, ಸಮಸ್ಯೆ ಪರಿಹಾರ ಮಾಡು ಅಂದ್ರೆ ಪ್ರಸಾದ ತಕೊಂಡು ಬಂದ ಇಲ್ಲಿಗೆ. ಇದರಲ್ಲೇ ಸಮಸ್ಯೆ ಪರಿಹಾರ ಆಗಬೇಕು. ನೋಡೋಣ. ಒಂದು ಕೆಲಸ ಮಾಡು. ಯಾವುದೇ ಕಾರಣದಿಂದ ನೀನು ಅವಳು ಶೀಲ ತೆಗೆದಿದ್ರೆ ಹೌದು ಅಂತ ನೀವು ಒಪ್ಪಬೇಕು. ಅಕಸ್ಮಾತ್ ಇಲ್ಲದೆ ಇದ್ರೆ ಇಲ್ಲ ಅಂತ ಮುಟ್ಟಬೇಕು. ಇದನ್ನು ಹುಟ್ಟಿದ್ರೆ ಪರಿಣಾಮ ಏನಾಗ್ತದೆ? ಸುಳ್ಳು ಹೇಳಿ ಪ್ರಸಾದ ಮುಟ್ಟಿದ್ರೆ ಅವ್ರು ಕಣ್ಣು ಹೋಗ್ತದೆ, ಈ ನಾಲಿಗೆ ಬಿದ್ದು ಹೋಗ್ತದೆ, ಕೈ ಕಾಲು ಕುಂಟಾಗಿ ಹೋಗ್ತದೆ. ಆದ್ರಿಂದ ಮುಟ್ಟೋ. ತಾಯಿ ಕಾಳಿಕಾಂಬೆಯ ಆಣೆಯಾಗಿ ನಾನು ಅವಳ ಶೀಲ ಕೆಡಿಸಿದವನಲ್ಲ. ಸರಿ, ನೀನ್ ಮುಟ್ಟೋ. ಏನೇನಾಗ್ತದೆ? ಇದು ಕಾಳಿಕಾಂಬೆ ಪ್ರಸಾದ. ಸುಳ್ಳು ಹೇಳಿ ಎಲ್ಲಿಯಾದ್ರೂ ಮುಟ್ಟದೆ ಅಂತ ಆದ್ರೆ ಏನಾಗ್ತದೆ? ಸುಡು ವಾರೆ ಆಗ್ತದೆ, ನಾಲ್ಗೆ ಬಿದ್ದು ಹೋಗ್ತದೆ, ಕೈ ಕಾಲು ಹೊಂಟಾಗ್ತದೆ, ಹುಳಾಗಿ ಸಾಯ್ತಿ ನೀನು. ಮುಟ್ಟೋ. ಎಂತ ಹರಿವಾಣ ಮುಟ್ಟುವಂಥದ್ದಲ್ಲ, ಪ್ರಸಾದ ಎರಡೂ ಕೈಯಿಂದ ಮುಟ್ಟೋ. ಮಹೇಂದ್ರನಿಂದಲಾಗಿ ಅವಳ ಶೀಲಹರಣ ಆಗಿದೆ. ಹೌದಲ್ಲ? ಸರಿ, ಮುಂದೆ ಬಾ. ಹೋದದ್ದಂತೂ ಹೋಯ್ತು, ಇನ್ನೇನು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅವನಿಂದಲೇ ನಿನ್ನ ಶೀಲ ಹಾಳಾಗಿದೆ ಅಂತ ಈ ಪ್ರಸಾದ ಮುಟ್ಟಬೇಕು. ಅಂತಿಂತ ಪ್ರಸಾದ ಅಲ್ಲ, ಕಾಳಿಕಾಂಬೆ ಪ್ರಸಾದ.
ಎಲ್ಲಿಯಾದ್ರೂ ಸುಳ್ಳು ಹೇಳಿ ಮುಟ್ಟಿದ್ರೆ ಕೈ ಕಾಸ್ಟ್ಲಿ ಅದು ಹಿಡಿತದೆ, ಕಣ್ಣು ಕುರುಡಾಗ್ತದೆ, ಕಾಲು ಇಲ್ಲದೆ ಹೋಗ್ತದೆ, ಮಾತಾಡ್ಲಿಕ್ಕೆ ಹಾಲಿಗೆ ಇಲ್ಲ ಅಂತ ಆಗ್ತದೆ. ಮುಡ ಏನು ಮಾಡಿದೆ ಇರೋದು? ಈ ಕ್ಷಣದಲ್ಲಿ ರಾಜ್ಯ ಭ್ರಷ್ಟರಾಗಿ ಇರೋದು. ಜನ್ಮಕ್ಕೆ ಬೆಂಕಿ ಹಾಕ್ಲಿಕ್ಕೆ ಹೆಣ್ಣು ಜಾತಿಗೆ ಕಳಂಕ ತರುವುದಕ್ಕೆ ಹುಟ್ಟಿದವಳು ನೀನು. ಸಭ್ಯನಾದಂತ ಮಹೇಂದ್ರನ ಕುರಿತಾಗಿ ಇಂಥ ಅಪವಾದವನ್ನು ಹೇಳಿದೆಯಲ್ಲ. ನೀನು ಒಬ್ಬಳು ಹೆಣ್ಣ. ಈ ಪ್ರಪಂಚದಲ್ಲಿ ಕೇವಲ ಲಿಂಗ ಪ್ರಭೇದದಿಂದ ಗಂಡು ಹೆಣ್ಣು ಎನ್ನುವುದಾಗಿ ಗುರುತಿಸುವುದಲ್ಲ, ಹೆಣ್ಣಿಗೆ ಮಾನಿನಿ ಎನ್ನುವುದಾಗಿ ಕರೆದಿದ್ದಾರೆ. ಯಾಕೆ? ಮಾನಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟು ವ್ಯವಹರಿಸುವ ಕಾರಣದಿಂದ. ನೀನು ಮಾನವೇ ಬಿಟ್ಟವಳು. ನನ್ನ ಶೀಲ ಹೋಯ್ತು ಅಂತ ಹೇಳಿದೆಯಲ್ಲ ಈ ತುಂಬಿದ ಸಭೆ ಶೀಲ ಹೋಯ್ತು ಅಂದಲ್ಲ. ನಿಮ್ಮಂತ ದರಿದ್ರಗಳನ್ನೆಲ್ಲ ನಮ್ಮಲ್ಲಿಟ್ಟುಕೊಂಡು ನಾವು ಉದ್ಧಾರ ಆಗುವುದಾದ್ರೂ ಹೇಗೆ? ಅದೇ ಎಲ್ಲರನ್ನು ಹೊರಗಾಕಿದ್ದೇನೆ. ಹೋಗಿ ರಾಜ್ಯ ಭ್ರಷ್ಟರು ನೀವು. ಮುಖ ತೋರಿಸಬೇಡಿ. ಕ್ಷಣ ನಿಲ್ಲಬಾರದು. ಅಲ್ಲ ದಾರಿ ಯಾವುದಯ್ಯ ಗೋಕರ್ಣಕ್ಕೆ ದಾರಿ ತೋರಿಸಯ್ಯ, ಗೋಕರ್ಣಕ್ಕೆ ದಾರಿ ತೋರಿಸಯ್ಯ. ಶ್ರೀಮತ್ರಮಣ ಗೋವಿಂದಾನಿ ಗೋವಿಂದ ಗೋವಿಂದ. ಯಾಕೆ ಎಲ್ಲ ತೆಗದಿಯಲ್ಲ, ನಿನ್ನನ್ನು ನಂಬಿಕೊಂಡು ಈ ವರ್ಷ ನಿನ್ನ ಬೆನ್ನು ಹಿಡ್ದದ್ದು. ತೆಗೆದಿದ್ದೇನು ಇಲ್ಲ. ಜೀವ ಉಳಿದ್ರೆ ಬೆಲ್ಲ ಬೇಡ ತಿನ್ಬಹುದಂತೆ ಗಾದೆ ಉಂಟು, ಗೊತ್ತುಂಟಾ? ಜೀವ ಎಳಿತಿತ್ತ. ಹೌದು, ಎಲ್ಲಿಯಾದ್ರೂ ಕೈ ಕಾಲು ಕಣ್ಣು ಹೋದ್ರೆ ಮತ್ತೆ ಆದ್ರಿಂದ ಮುಟ್ಟುವುದಕ್ಕೆ ಹೆದರಿಕೆ ಆಯ್ತು. ಪ್ರಸಾದ ನಾನು ಮುಟ್ಲಿಲ್ವಾ? ನೀನ್ ಮುಟ್ಟಿದೆ, ನಾನು ಮುಟ್ಟುವುದಕ್ಕೆ ಹೆದರಿಕೆ ಆಯ್ತು, ಆದ್ರಿಂದ ಮುಟ್ಲಿಲ್ಲ. ಹೋಯ್ತಲ್ಲ ನಮ್ಮ ಮಾನ ಮರ್ಯಾದೆ ಎಲ್ಲ ಈಗ. ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ, ವೈಕುಂಠಕ್ಕೆ ದಾರಿ ತೋರಿಸಯ್ಯ. ಗೋವಿಂದಾನಿ ಗೋವಿಂದ ಅಷ್ಟೊತ್ತಿಗೆ ಬಂದ ಆಗ ಮತ್ತೆ ಬಂದಿಲ್ಲ. ನೀನು ತೆಗೆದವೆಲ್ಲದು. ಈಗ ಬೇಡ ಪ್ರಸಾದ. ಏನು ಪ್ರಸಾದ? ಕಾಳಿಕಾಂಬ ಪ್ರಸಾದ. ಸ್ವಲ್ಪ ಸುಮ್ಮನೆ ಇರ್ತೇನೆ. ಈ ಕಾಳಿಕಾಂಬೆ ಪ್ರಸಾದ ಮಾಡ್ಕೊಂಡೆ. ಮತ್ತೆ ಗಣಪತಿ ಪೂಜೆಗೆ ಹೂ ತಂದಿದ್ರು, ಸ್ವಲ್ಪ ಉಳಿದಿತ್ತು, ಅದನ್ನೊಂದು ಹರಿವಾಣಕ್ಕೆ ಹಾಕೊಂಡು ಬಂದೆ ನಾನು. ಮಾತಾಡ್ಲಿಕ್ಕೆ ಆಗಿದ್ರು ಮತ್ತೆ ಇದೆಲ್ಲ ಗೊತ್ತಾಗ್ತೇನೆ. ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗಬೇಕು ಅಂತ ಆಲೋಚನೆ ಮಾಡಿ ಇದು ಕಾಳಿಕಾಂಬೆ ಪ್ರಸಾದ ಅಂದೆ. ಕಾಳಿಕಾಂಬೆ ದೇವಸ್ಥಾನಕ್ಕೆ ಹೋಗ್ಲಿಲ್ಲ, ಎಲ್ಲಿಗೂ ಹೋಗ್ಲಿಲ್ಲ ನಾನು. ಅಡ್ಡಿಲ್ವಾ ಮಹಾರಾಜ? ಹೌದಾ? ನಾನೇ ಇದ್ದವ್ರ ತಲೆಗೆಲ್ಲ ಎಣ್ಣೆ ಒರೆಸುವ. ಆದ್ರಿಂದ ನಿನ್ನ ತಲೆಗೆ ಎಣ್ಣೆ ನಾನು ಹಚ್ಚಿದವ. ಬೇಕಾ? ಎಂತದ ಈಗ ಇದು ತಗೋ. ಈಗ ಇದು ನಿಂಗೆ. ಇದು ಹಿಡ್ಕೊಂಡು ಎಂತ ಮಾಡುವುದು? ಬೇಡ್ತಾ ಊರ್ ಬಿಟ್ಟು ಹೋಗಿ ಖರ್ಚಿನ ಕಾಸು ನಮ್ಮ ಕೈಗೆ ಹರಿವಾಣ ಕೊಡ್ತಾರೆ ಇವರು. ಇಷ್ಟು ಸುಳ್ಳು ಹೇಳ್ತಾನೆ ಎಂಬ ಕಲ್ಪನೆ ಇರ್ಲಿ. ಇವ್ರು ಎಲ್ಲರಿಗೂ ಹರಿವಾಣ ಕೊಡುವ ವ್ಯವಸ್ಥೆ ನೋಡು. ಯೋಗರಾಜನು ಕುಳಿತಿರ ಗಂಡನ ಯೋಗರಾಜ. ಗಂಡನ ಯೋಗರಾಜ ಚೋದ್ಯವ ಗಂಡನ ಬೋಬಲಗ, ಚೋದ್ಯವ ಗಂಡನ ಬೋಬಲಗ. ತಂಡವ ದೊರೆಯಲು ನಿನ್ನ ಖಂಡಲಿ ಬಲವಂತೆ. ನೀನು ನಿನ್ನನ್ನ ಮಂಜುಳಾಪುರದಲ್ಲಿ ನೋಡಿದ್ದೇನೆ. ಇದ್ದಕ್ಕಿದ್ದಾಗ ನಮ್ಮ ನಾಡಿಗೆ ನಿನ್ನ ಆಗಮನ. ಯಾಕೆ ಬಂದೆ? ವೈರಿಯೋ ವೈರಮಿತ್ರ. ವೈರಿಯ ವೈರಮಿತ್ರ. ನುಡಿಯದಿಡು ಬೋರಣ ಸಿಯ ಭದ್ರ, ನುಡಿಯದಿಡು ಬೋರಣ ಸಿಯ ಭದ್ರ. ಈ ರಾತ್ರಿಯ ಬಿಯಾಗ ಎಲಗನಿ ಧಾರಣಿಯ ಸೋಸಗಾರ್ಯ. ವೈರಿಯೋ ವೈರಿ ಮಿತ್ರ ಅಂದ್ರೆ ಎಂಬ ನೆಲೆಯಲ್ಲಿ ಇಲ್ಲಿಯವರೆಗೆ ಬಂದೆ. ನನ್ನೊಡನೆ ಸೈನ್ಯವನ್ನು ಕೂಡಿಕೊಂಡು ಬಂದೆ ಅಂತ ಆದ್ರೆ ಮಂಜುಳಾಪುರ ನಿಮ್ಮದ್ದು. ಹೌದಲ್ವಾ? ಹೇಳು ಹೋಗುವ. ಲಜ್ಜ ಏನರು ನೀನು. ಲಜ್ಜ ಏನರು ನೀನು. ಈ ಹೆಜ್ಜೆ ಏನು, ಈ ಹೆಜ್ಜೆ ಏನು. ಸಜ್ಜಾಗಿ ಇರುವಾಗ ತಲೆಗಟ್ಟುವುದ ಶಿರವನ್ನು. ಏನು
ಬಿಟ್ರು ನಿನಗೆ ಗೊತ್ತುಂಟು. ಬದುಕುವ ಯೋಗ ಇಲ್ಲದೆ ಹೋಯ್ತಲ್ಲೋ. ಯಾಕ? ಅದೆಷ್ಟೋ ಬಾರಿ ನಮ್ಮಿಂದ ಪೆಟ್ಟು ತಿಂದು ಓಡಿ ಹೋದ ನೀನು ಮತ್ತೆ ಬಂದಿಯಲ್ಲ, ಯಾವ ಫಲ ಉಂಟು ನಿನಗೆ? ಶಕ್ತಿಯೊಳಗು ಸೋಲೆ ಗೆಲುವಿನ ಸೋಪಾನ. ಹಿಂದೆ ಸೋತ್ರೇನಾಯ್ತು, ಹಿಂದೆ ಗೆಲ್ಲುತ್ತೇನೆ ಅನ್ನುವಂತ ಭರವಸೆಯಿಂದ ಬಂದಿದ್ದೇನೆ ನಾನು. ಪರಮಗುಣಯುತ ನೀನೆ ಮುಂದಕ್ಕೆ ವರಿಸುವುದೀಗೆಯ ಬಾಳುವುದು, ದರೆಯ ಕ್ಷೇಮದಿ ಪಾಲಿಪುದು ಶತಕಾಲ ನೀನು. ನನ್ನನ್ನು ಬದುಕಿಸುವಂತಹ ಪ್ರಯತ್ನವನ್ನು ಮಾಡಬೇಡ ಮಹೇಂದ್ರ. ಯಾಕೆ? ಇಹಲೋಕದ ಋಣ ನನಗೆ ಮುಗಿದು ಹೋಗಿದೆ ಅಣ್ಣ. ಆದ್ರೆ ಸಾಯುವ ಕೊನೆಯ ಕಾಲದಲ್ಲಿ ನನ್ನ ಒಂದು ಆಸೆಯನ್ನು ಈಡೇರಿಸಬೇಕು. ನನಗೆ ಬೇರೆ ಯಾರು ಇಲ್ಲ. ಈ ನಮ್ಮ ನಾಡು, ನಮ್ಮ ನಾಡಿನ ಪ್ರಜೆಗಳು ಅನಾಥರ ಆಗಬಾರದು. ಈ ನಾಡಿನ ಹೊಣೆಗಾರಿಕೆ ಅಧಿಕಾರ ನಿನಗೆ ಕೊಡುವುದರ ಜೊತೆಗೆ ಮುತ್ತಿನಿಂದ ಸಾಕಿ ಬೆಳೆಸಿದ ನನ್ನ ತಂಗಿ ಪಂಚಮಿ, ಅವಳನ್ನು ನಿನ್ನ ಕರಕೊಪ್ಪಿಸ್ತಾ ಇದ್ದೇನೆ. ನೀವಿಬ್ಬರು ಮದುವೆಯಾಗಿ 100 ಕಾಲ ಸುಖವಾಗಿ ಕದನ ರಂಗದಿ ಸೋತು ನಿಶಿಕಾಲದೊಳುಗೋಳ ಬೆದರುತ್ತ ಮುಂದೋಡುತ್ತಿರಲು ಸುಧತಿ ರೂಪವರೊಂದು ಬೆನ್ನಟ್ಟಿ ಬರಲಾಗ ಹೃದಯ ಬಡಿದ ಸತ್ತೊಡವರು. ಹಿಂದೆ ಬರುವಂತ ನನ್ನನ್ನು ಗಮನಿಸಿದ ಈ ಬಗೆಯಲ್ಲಿ ಒಂದೇ ಸವನೆ ಓಡೋಡಿ ಹೋಗುತ್ತಾ ಇದೆಯಲ್ಲ, ಯಾಕೋ? ಮಹಾರಾಜನ ಇರಿದುಕೊಂಡೆ ಅಷ್ಟೊತ್ತಿ ಮಹೇಂದ್ರ ಬಂದ. ಸಮ 4 ಬಿಟ್ಟು ಇಲ್ವಾ? ಅಲ್ಲಿಂದ ಕಾಲು ಕಿತ್ತದ್ದು ಬಂದು ನಿಂತು ನೋಡ್ತೇನೆ ಸ್ಮಶಾನ. ವಿಚಾರವನ್ನ ತಿಳಿದಿರುವಂತ ನಾನು ನಿನ್ನನ್ನು ಹಿಂಬಾಲಿಸಿ ಬಂದೆ. ಯಾಕೆಂದ್ರೆ ನಮಗಿಬ್ಬರಿಗೂ ಮಹೇಂದ್ರನ ಕಾರಣದಿಂದ ರಾಜ್ಯಭ್ರಷ್ಟತೆ ಎನ್ನುವಂತ ಶಿಕ್ಷೆ ದೊರಕಿದೆ. ಆದ್ರೆ ಆ ಮಹೇಂದ್ರನ ಮೇಲಿರುವಂತಹ ದ್ವೇಷ, ಹಿಂದೆ ಆತನನ್ನ ಮನಸಾರೆ ನಾನು ಪ್ರೇಮಿಸಿದೆ, ಮದುವೆಯಾಗು ಎಂದು ಕೇಳಿಕೊಂಡಾಗ ನನ್ನನ್ನ ಕಡೆಗಣಿಸಿದ. ಆದ್ದರಿಂದ ನಿನ್ನ ಸ್ನೇಹವನ್ನ ಬೆಳೆಸಿ ನಿನ್ನ ಜೊತೆಯಲ್ಲಿ ಇರುವವಳು ನಾನು. ನೋಡು, ನಿನ್ನನ್ನೇ ಮದುವೆ ಆಗುತ್ತೇನೆ. ಆದ್ರೆ ಮುಂದೊಂದು ದಿನ ಆ ಮಹೇಂದ್ರನ ಸರ್ವನಾಶವಾಗಲೇಬೇಕು. ಒಂದೇ ನಾವೇನೇರಿರುವಂತಹ ಪಯಣಿಗರು ನಾವು ಭಯರು. ಹೌದು. ಈ ನಾಡಿನಲ್ಲಿ ನಿಂತು ನಮ್ ಕೆಲಸ ಯಾವ್ದು ಆಗುದಿಲ್ಲ. ಇಲ್ಲಿ ಇರುವುದಕ್ಕೆ ಅವಕಾಶ ಇಲ್ವಲ್ಲ. ಆದಷ್ಟು ಬೇಗ ಸ್ಥಳ ಬದಲಾವಣೆ. ಪ್ರಿಯಕರನನು ಕಂಡು ಬೆಡಗಿ ವಿನಯದಿ ಕರೆತಂದು ಭಯವಿಲ್ಲವು ನಾನೇ ಓರ್ವಳೆನಿದು ಜಯವೊಬ್ಬರು ಪ್ರೀತಿಗೆ ಹಿಂದುರೆಯೇ. ಭಯವಿಲ್ಲವು ನಾನೇ ಓರ್ವಳೆನಿದು ಜಯವೊಬ್ಬರು ಪ್ರೀತಿಗೆ ಹಿಂದುರೆಯೇ. ಪ್ರಿಯಕರನನ್ನು ಕಂಡು ಹೆರಿಗೆ ತಿರುಗಿ ಹಾಗಾಗಿ ಹೋಯ್ತು. ಅಂತೂ ಎಲ್ಲೆಲ್ಲಿ ನೋಡಿದ್ರು ನಿಮ್ಮನೆ ಸಿಗದೆ ಅಂತೂ ಒದ್ದಾಡಿ ಈಗ ಬಂದೆ. ಅಂತೂ ಹುಲ್ಲುಕೊಂಡು ಬಂದ್ಲಲ್ಲ. ಹುಲ್ಕೊಂಡು ಬಂದೆ. ಆಗ್ಲಿ, ಸಂತೋಷ ಆಯ್ತು. ಆಗ್ಲಿ, ನೀವು ಬುದ್ಧಿವಂತರು ಅಂತ ಈಗ ಒಪ್ಕೊಂಡಿದ್ದೇನೆ ನಾನು. ಸರಿ. ಆದ್ರೆ ಮನೆಯಲ್ಲಿ ಯಾರು ಇಲ್ಲ. ಅಪ್ಪ ಇಲ್ಲ. ಹೋದ್ನಾ? ಹೋದ. ಅದೊಂದು ಒಳ್ಳೆದಾಯ್ತು. ಯಾವ್ದು? ಹೋದ್ದು. ಓ ಅಲೇ ಲಾಮ್ ಹೊಲಕಿತ್ನು. ಪದೇ ಹೇಳ್ಬೇಡ. ಬಂದ್ರು ಬಂದವ. ಓದ್ಲು ತತ್ತು ಓದದ್ದಲ್ಲ, ಹೊಲ್ಗದೆ. ಅಪ್ಪ ಹೊಲ್ಗದೆ ಹೋಗಿದ್ದಾಳೆ. ಈಗ ಹೋದ. ಸಾಧಾರಣ ಎಷ್ಟೊತ್ತು ಬೇಕಾದೀತು ಬರ್ಬೇಕಿದ್ರೆ? ಇಂತಿತ್ತೆ ಅಂತೂ ಹೊತ್ತಂತೂ ಎಲ್ಲಿಕ್ಕಾಗುದಿಲ್ಲ. ಹೊರಗಡೆ ತಿರುಗಾಟಕ್ಕೆ ಹೋಗಿದ್ದಾಳೆ. ಹಾಗಾದ್ರೆ ನಾನು ನೀನ್ ಎಂತದ್ದು? ಯಾರಲ್ಲವ ನೀನಿಂದು ಎನ್ನು ಕುಮಾರಿಯೊಡನೆ ಇದರಲ್ಲಿ ಸಲುಗೆಯ ಏರಿದ್ದೇನೆ ಶಿರಕ್ಕೆ ಮದ
ಸಲಗ ಅಂತ ಕೇಳ್ತೇನೆ. ಯಾರು ನೀನು? ಯಾಕೆ ಬಂದೆ? ಏನ್ ಮಾಡ್ತಾ ಇದ್ದೀಯ ಅಲ್ಲಿ? ಅಪ್ಪಯ್ಯ ಹೇಳು. ಅಪ್ಪಯ್ಯ ಅಪ್ಪಯ್ಯನ ಅಪ್ಪಯ್ಯ ಅಯ್ಯೋ ಯಾರು ಅಂತ ಮಾಡ್ಕೊಂಡಿ. ಯಾರು ಅವರು? ಹೊರಗಡೆ ಹೋಗಿದ್ದಾನೆ ಅಂದೆ. ನೀವು ತುಮ್ನಿಲಿ, ನಾ ಈಗ ಹೇಳ್ತೇನೆ ತುಮ್ನಿಲಿ. ಯಾರೋ? ಈಗ ಹೇಳ್ತೇನೆ ತುಮ್ನಿಲಿ. ನೀನು ಅಲ್ಲಿಗೆ ಹೋಗಿ ಬರುದು ಒಳ್ಳೇದು. ಅವಳು ಅವಳು ನನ್ನ ಅವಳು ಹಾ ಅವರು ಅವಳು ಅವಳು ಅವರು ಅವಳು ನನ್ನ ಗುಲುಗುಲು. ಗುಲ್ಗುಲು? ಏನ್ ಗುಲ್ಗುಲು? ಊರು ಊರು ಗುಲುಗುಲು ಎಷ್ಟಾಯ್ತು ಗುರು? ಒಂದ್ 4-5 ಆಯ್ತು. ಅದಲ್ಲ ಹಾ ಗುಲುಗುಲು. ಗುಲ್ಗುಲು ಅಲ್ಲ, ಗುರುಗಳು. ಯಾವ್ದು ಗೊತ್ತುಂಟ? ಯಾವ ಗುರುಗಳು? ತಂಗೀತ ತಂಗಿ ಎಲ್ಲಿದ್ದಾಳೆ ನಿಂಗೆ? ತಂಗೀತ ಯಾರ? ಅವನ್ ತಂಗಿ ಬೇಕೇನು? ಅಲ್ಲ ಹ ಮತ್ತೊಂದುಂಟ ಯಾರಿಗೆ ತಂಗಿ ಬೇಕಾ? ಅಲ್ಲ ಕೇಳದೆ ಇದ್ದೇನು ಜೋರ್ ಮಾಡ್ಬೇಡ. ಎಂತ ಜೋರ್ ಮಾಡಿದ್? ನಮ್ಮ ಮನೆಗೆ ಮಾಡ್ಕೊಂಡು ಮತ್ತೆ ಜೋರ್ ಮಾಡ್ಬೇಡ್ವಾ? ನಿಧಾನ ಮಾತಾಡ. ಇಲ್ಲಿ ಬಾಯಿ ಸರಿ ಬರುದಿಲ್ಲ ಬಿಟ್ರೆ ಕೆಪ್ಪರಿದ್ದಾರ ಅಲ್ಲಿ. ಕೆಪ್ಪರಿರುವುದಲ್ಲ, ಮಾತಾಡ್ಬೇಡ, ಸುಮ್ಮನೆ ಕೂತ್ಕೋ. ಏನ? ಅದಲ್ಲ ಹಾ ತಂಗೀತ ಸಂಗೀತ. ಸಂಗೀತ ಸಂಗೀತ ಹೌದು. ಸಂಗೀತ ಹೇಳ್ಕೊಡ್ತಾರ ನಿನ್ನ ಗುರುಗಳು? ಹೌದಾ? ಇಷ್ಟರೊಳಗೆ ತುಂಬಾ ಹೇಳ್ಕೊಟ್ಟಿದ್ದಾರ? ಈಗ ಸುಮಾರು ಈಗ 3 ತಿಂಗಳಾಯ್ತಪ್ಪಯ್ಯ. ಈಗ ಇನ್ನು 6 ತಿಂಗಳಾದ್ರೂ ಬಡ್ತಿ ಅದಾಗೆ. ಹೌದಾ? ನಾನ್ 6 ತಿಂಗಳಾದ್ಮೇಲೆ ನಿಮ್ಗೆ ಹೇಳುವ ಅಂತ ತುಮ್ನಿದ್ದೆ ಅಪ್ಪಯ್ಯ. ಇಷ್ಟು ದಿವಸ ನಂಗೆ ಗೊತ್ತೇ ಆಗ್ಲಿಲ್ವಲ್ಲ. ಅದೇ 6 3 ತಿಂಗಳಾದ್ಮೇಲೆ. ತಿಂಗಳಿಗಲ್ಲ ಹಂಗ ಗೊತ್ತಾಗುದಿಲ್ಲ ಪಕ್ಕ. ಹೌದಲ್ಲ ಮಗಳೇ? ಸಂಗೀತ ಅಂದ್ರೆ ನಂಗೆ ತುಂಬಾ ಇಷ್ಟ ನೋಡು. ನೀನು ಸಂಗೀತ ಕಲ್ತಿದ್ದೀಯ ಅಂತ ನನಗೆ ಸಂತೋಷವೇ. ಆದ್ರೆ ಎಷ್ಟರ ಮಟ್ಟಿಗೆ ಕಲ್ತಿದ್ದೀಯ ಎನ್ನುವುದು ನಂಗೆ ಗೊತ್ತಾಗಬೇಕು. ಹೌದೌದು. ಗೊತ್ತಾಗಬೇಕು ಅಂತ ಆದ್ರೆ ನೀನು ಹೇಳ್ಬೇಕು ಸಂಗೀತವನ್ನ. ನಾಳೆ ನಾಡ್ದು ಹೇಳುವ, ಈಗ ಬೇಡ. ನಾಳೆ ನಾಡ್ದು ಯಾಕೆ? ಈಗಲೇ ಹೇಳ್ಬೇಕು. ಪೊಲಿಪೂರ್ಣ ಕಲ್ತ್ಕೊಂಡು ಊರಿಗೆ ಬೇಸರ ಆಗುವುದಿಲ್ವಾ? ಈಗ ನನ್ನ ಎದುರುಗಡೆಯಲ್ಲಿ ಒಮ್ಮೆ ಆಗಲಿ. ಈಗ ಎಂತ ಮಾಡ್ಲಿ ಎಂತಾದ್ರೆ ಹೇಳಿ ಸಾಯ. ಗುಲು ಅಭ್ಯೋ ನಮಃ. ಹಬ್ಬಿಗೆ ಬೇಡ, ಮಗನಿಗೆ ಮಾತ್ರ ಸಾಕು. ಚಲು ಮಲ್ಲ ಶಲನು ಶಲನ್ ಅಂತ ಚಲನಚಿತ್ರವ ಅದಲ್ಲ. ಸ್ವಲ್ಪ ಮಾತಾಡುವಾಗ ಅಂದ್ರೆ ಮಾತಾಡ್ಬೇಡಿ ಸುಮ್ಮನೆ. ಶಲನು ಶೀತೆ ಈ ನಾಯ್ಕ. ಶಲನು ಮಗಳ ಈ ನಾಯಕ ಶಲನು ಈತ್ಯಪದಾಯಕ. ಶಲನು ಪಲ್ತಿ ತನಯ ಮುಲ್ತಿ. ಶಲನು ಪಲ್ತಿ ತನಯ ಮುಲ್ತಿ. ಶಲನು ಮೂಲ್ ಚಕ್ಲದ್ವಾಹನ. ಶಲನು ಶಲನು ಆಯ್ತಾ? ಮುಗೀತಾ ಮಗ? ಮೂಲ್ ಚಕ್ಲದ ವಾಹನ. 3 ಚಕ್ರ ವಾಹನ ಓಡುದು ಹೀಗೆ. ಹೌದಾ? ಎಲ್ಲಾದ್ರೂ 1 ಚಕ್ರದ ಗಾಳಿ ಇಲ್ದಿ ಕೂತು ಬಿಡ್ತದೆ. ಒಡ್ಡಿಲ್ಲ. ಹಾಗೆ ಸಂಗೀತ ಇವ ಸಂಗೀತ ಹೇಳ್ಕೊಟ್ಟವ. ಹೌದು. ನೀನ್ ಕಲ್ತವಳು. ಹೌದು. ಏನ ಬಾಯ್ಲೆ? ಏನ್ ನನ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಯಾ? ನಾನಷ್ಟು ಹೆಡ್ ಅಂತ ತಿಳ್ಕೊಂಡ್ಯಾ? ಗೊತ್ತಾಯ್ತಾ? ಎಂತದ್ದು? ಯಾರಿಗೆ ಗೊತ್ತು? ಗೊತ್ತಾಯ್ತು ನನಗೀಗ. ಬಾರಿ ಒಳ್ಳೆದಾಯ್ತು. ಪಾಪಿ ಮಗನೇ ಮಾವ. ಇವನು ಕುಲ ಹಾಳಾಗೋಗ್ಲು. ಇವನ ಯಾರು ನಿನ್ನ ಮಾವ? ಎಂತ ಅಂದ್ರಲ್ಲ ನೀವು? ನಿನ್ನ ಕುಲ ಹಾಳಾಗ್ಲಿ ಅಂದೆ. ಅಯ್ಯೋ ಪಾಪಿ ಮಗನೇ ಮಾವ ಎಲ್ಲಿ ಬೇಲಿ ನೀವು. ಪಾಪಿ ಮಗ ಅನ್ನೋದು ಅವ್ರು, ಮಾವ ಅನ್ನೋದು ಮೈ ಮುಟ್ಬೇಡ ಮಾವಯ್ಯ. ನೀವು ಮತ್ತು ಹಾಗೆ ಹೇಳ್ತ. ನಿಮ್ಮ ಮಗಳನ್ನ ನಾನು ಪ್ರೀತಿಸಿದ್ದೇನೆ. ಯಾರು? ನಾನು ಪ್ರೀತಿಸಿದ್ದೇನೆ ನನ್ನ ಮಗಳನ್ನ. ಹಾಗಾಗಿ ಅವಳನ್ನು ನನಗೇ ಕೊಟ್ಟು ಮದುವೆ ಮಾಡಿಸಿ. ನೀನು ಸತ್ತು ಹೋಗ್ಲಿಕ್ಕೆ ಮತ್ತೆ ನಿಮ್ಮ ಮಗಳನ್ನ ಪ್ರಪಂಚದಲ್ಲಿ ಮದುವೆ ಆಗುವವ್ರು ಯಾರು ಇಲ್ಲ. ಬೇಡ, ಹೆಚ್ಚು ಮಾತಾಡಬೇಡ. ನೀನು ಕೊಡುವುದಲ್ಲ, ನೀನು ಕೊಡುವಂತ ಸಂದರ್ಭ ಬಂತು ಅಂದ್ರೆ ನನ್ನ ಮಗಳ ಕುತ್ತಿಗೆ ಕಲ್ ಕಟ್ಟು ಹೊಳೆಗೆ ಹಾಕ್ಬಿಡ್ತೇನೆ. ಯಾವ ಹೊಳೆಗೆ ಅಂತ ಹೇಳಿ ಮೊದಲೇ ನಾನು ಮುಳುಗಿ ಕೂತ್ಕೊಂಡಿರ್ತೇನೆ. ಅಲ್ಲಿಯೂ ನೀನು ಹೋಗಿರ್ತೀಯ. ಹೌದೇನಾ? ಪ್ರೀತಿ ಅಂದ್ರೆ ಹಾಗೆ ಬಿಡುವುದೇ ಇಲ್ಲ. ಅದೆಲ್ಲ ಸರಿ ಗೊತ್ತಾಗ್ತದೆ ನಿನಗೆಲ್ಲ. ಒಂದು ಶಬ್ದ ಹೊರಗೆ ಬೀಳಲಿಕ್ಕೆ ನಿನಗೆ 1 ವಾರ ಬೇಕು. ಹಾಗಿರುವಾಗ ನಿನಗೆ ಪ್ರೀತಿ ಒಂದೇ ತೊಂದರೆ ಬಿಟ್ರೆ ಬೇರೆ ಯಾವ ತೊಂದರೆಯೂ ಇಲ್ಲ. ಜೀವ ಎಳಿತದೆ ನಿನಗೆ. ಯಾವ ತೊಂದರೆಯೂ ಇಲ್ಲ ಅವಳಿಗೆ, ಅದೊಂದೇ ತೊಂದರೆ. ನೀನ್ ಸಾಲಿಕ್ಕೆ ನೀನು ಹಾಗೆ ಹೇಳ್ತೀಯೇನೆ. ಕೊಲಿ ಅಪ್ಪಯ್ಯ. ಎಂತ ಕೊಡುವುದು? ಕೊಲಿ ಕೊಡ್ತೇನೆ. ಆದ್ರೂ ಒಂದು ಮಾತು, ನಿನ್ನ ಈ ಉಗ್ಗೆನೋದು ಯಾವತ್ತು ಸರಿ ಆಗ್ತದೋ ಆವತ್ತು ನಮ್ಮ ಮನೆಗೆ ಬಾ. ಆ ಕ್ಷಣದಲ್ಲಿ ನನ್ನ ಮಗಳನ್ನ ನಿನಗೆ ಕೊಟ್ಟೆ. ಭಯಂಕರ
ಬುದ್ಧಿವಂತಲ್ಲ ಮತ್ತೆ ಇಲ್ಲಿ ನಮಗಿದು ಸರಿ ಆಗುದಿಲ್ಲ, ನಿನ್ ಮಗಳು ನಂಗೆ ಕೊಡುದಿಲ್ಲ ಅಂತ ಗೊತ್ತುಂಟು ನನಗೆ. ಅದ್ರ ಬಗ್ಗೆ ಆಲೋಚನೆ ಮಾಡ್ಬೇಕಾಗೋದಿಲ್ಲ. ಇವತ್ತಲ್ಲ ನಾಳೆ ಅಲ್ಲ 3 ತಿಂಗಳು ಹೋಗ್ಲಿ ಬೇಡ, ವರ್ಷ ಕಳೀಲಿ, ಅದೆಲ್ಲ ಸಾಯುವುದ್ರೊಳಗೆ ಇದು ಸರಿಯಾಗಿ ನಾನು ಇಲ್ಲಿಗೆ ಬಂದು ನಿಮ್ಮ ಮಗಳನ್ನ ಮದುವೆ ಆಗ್ಲಿಲ್ಲ, ನಾ ಗಂಡಸಲ್ಲ. ಹೋಗ ಹೋಗ ನೋಡಿದ್ದೇನೆ, ಹೋಗ ಹೋಗ ನೋಡ್ತೇನೆ. ವರುಷ ಪಂಚಗ ಉರುಳಲಿದ್ದನು, ವರುಷ ಪಂಚಗ ಉರುಳಲಿದ್ದನು ವರ ಮಹೇಂದ್ರನ ವಂಶ ವೃಕ್ಷಗೆಯ ಕರುಣಿಸುವ ನವದೇವ ಕುಸುಮಗಳು 2 ಹಿರಿಯವಗೆಯ ವಾಸ್ತವ ಎನ್ನುವುದಾಯ, ಕಿರಿಯವಗೆ ಉತ್ಸವ ಎನ್ನುವುದಾಯ. ಹಿರಿಯವಗೆ ವಾಸ್ತವನೆನುದು ಕಿರಿಯವಗೆ ಉತ್ಸವ ಎನ್ನುವುದು ಮಿರವ ಶುಭ ನಾಮಧೇಯ ಇರಿಸು, ಮೆರವ ಶುಭ ನಾಮಧೇಯ ಇರಿಸು. ನನ್ನನ್ನ ಗಾಢವಾಗಿ ಪ್ರೇಮಿಸಿದಂತ ಪಂಚಮಿಯೊಂದಿಗೆ ನನ್ನ ಮದುವೆಯಾಯಿತು. ನನ್ನ ಆಗುವವಳ ದಾಂಪತ್ಯ 5 ವರ್ಷ ಕಳೆದ ಮೇಲೆ ನಮ್ಮ ಪ್ರೇಮದ ಪ್ರತೀಕವಾಗಿ 2 ಗಂಡು ಮಕ್ಕಳನ್ನು ಹಡೆದಿದ್ದಾಳೆ. ಹಿರಿಯವನಿಗೆ ವಾಸ್ತವ ಎನ್ನುತ್ತಾಗಿಯೂ ಕಿರಿಯವನಿಗೆ ಉತ್ಸವ ಎಂಬುದಾಗಿಯೂ ಹೆಸರಿಟ್ಟು ಜಾತಕ ಕರ್ಮಾದಿಗಳನ್ನು ಮಾಡಿಸುವುದರ ಜೊತೆಗೆ 5 ವರ್ಷ ತುಂಬಿದಂತ ಅವರನ್ನ ಅಧ್ಯಯನಕ್ಕೆಂದು ಗುರುಗಳಲ್ಲಿಗೆ ಕಳಿಸಿದ್ದೇನೆ. ಅವರ ಭವಿಷ್ಯದ ನಿರೀಕ್ಷೆಯಲ್ಲಿ ಇರ್ತೇನೆ. ರವಿವಂಶದ ರವಿಸದಿಯರ ಹೋಲುವ ಕುವರರು ತಾವತಿ ಮುರದಿಂದ, ರವಿವಂಶದ ರವಿಸದಿಯರ ಹೋಲುವ ಕುವರರು ತಾವತಿ ಮುರದಿಂದ, ಕುವರರು ತಾವತಿ ಮುರದಿಂದ. ತವಗದೆ ವಿಧ ವಿಧ ಕ್ರೀಡಲಿ ಮುಳುಗುದ, ತವಗದೆ ವಿಧ ವಿಧ ಕ್ರೀಡಲಿ ಮುಳುಗುವ ಅವರೇನಲು ಕಾಣಲು ಚಂದ. ಅಕ್ಕರ ವಿದ್ಯೆಯ ಕಲಿಯುವ ಸಮಯದಿ ಚಿಕ್ಕವರೇನಿದು ಹುಡುಗಾಟ, ಅಕ್ಕರ ವಿದ್ಯೆಯ ಕಲಿಯುವ ಸಮಯದಿ ಚಿಕ್ಕವರೇನಿದು ಹುಡುಗಾಟ. ಆಟದ ಸಮಯದಿ ಆಟ, ಊಟದ ಸಮಯದಿ ಊಟ, ಪಾಠದ ಸಮಯದಿ ಪಾಠ. ತಗುದಲ್ಲ ಬನ್ನಿರಿ ಪಾಠಕ್ಕೆ ನೀವು ಸೊಕ್ಕೆಂಬರು ಕಂಡವರೆಲ್ಲ. ಏನ್ ಮಾಡ್ತಾ ಇದ್ದೀರಿ ನೀವು? ಆಟ ಆಡ್ತಾ ಇದ್ದೇವೆ. ಆಟ ಆಡುವ ಸಮಯ ಇದು ಪಾಠದ ಸಮಯ. ಪಾಠದ ಸಮಯದಲ್ಲಿ ಆಟ ಆಡುವುದಲ್ಲ, ಆಟ ಆಡುವ ಸಮಯದಲ್ಲಿ ಆಟ ಆಡಬೇಕು. ನೆನ್ಪುಂಟಾ? ನಿನ್ನೆ ಏನು ಪಾಠ ಮಾಡಿದ್ದೆ ನಾನು ನಿಮಗೆ? ಪರಿಸರ ಮಾಲಿನ್ಯ. ಇವತ್ತು ಅದೇ ಪಾಠವನ್ನು ಮುಂದುವರಿಸುತ್ತಾ ಅದರಲ್ಲಿ ವಾಯು ಮಾಲಿನ್ಯದ ಬಗ್ಗೆ ಪಾಠ ಮಾಡ್ತೇನೆ. ಗೊತ್ತಾಯ್ತಾ? ವಾಯು ಮಾಲಿನ್ಯ ಇದರಲ್ಲಿ 2 ವಿಧ ಉಂಟು. ಶಬ್ದ ಮಾಡುತ್ತಾ ಬರುವ ವಾಯು ಬೇರೆ, ಶಬ್ದ ಮಾಡದೇ ಬರುವ ವಾಯು ಬೇರೆ. ಶಬ್ದ ಮಾಡುತ್ತಾ ಬರುವಂತಹ ವಾಯು ಯಾವ ಕಾರಣಕ್ಕೂ ಪರಿಸರವನ್ನ ಮಾಲಿನ್ಯಗೊಳಿಸಲಾರದು. ಶಬ್ದ ಮಾಡದೇ ಬರುವಂತಹ ವಾಯು ಎಲ್ಲಾ ಕ್ಷಣದಲ್ಲೂ ಪರಿಸರವನ್ನ ಮಾಲಿನ್ಯಗೊಳಿಸುತ್ತದೆ. ಯಾವ ವಾಯು ಪರಿಸರವನ್ನ ಮಾಲಿನ್ಯಗೊಳಿಸುವುದಿಲ್ಲ ಮಕ್ಕಳೇ? ಗುರುಗಳೇ, ಶಬ್ದ ಮಾಡಿ ಬರುವಂತ ವಾಯು ಪರಿಸರ ಮಾಲಿನ್ಯ ಮಾಡುವುದಿಲ್ಲ. ಈಗ ನಿಮಗೆ ಪಾಠ ಬೇಡ, ಆಟ. ಎದುರದ ನಿರ್ಬಂಧವು ಬಾಲರಿಗೆ ಏತಕೈ ಬಲು ನಂದೆವು, ವೇತನವ ನೀವಲ್ಲ ಚಿನ್ನರನ್ನು ಖಾದಿಸಲು ಸೈಪಡಲ್ಲ. ಏತರದ ನಿರ್ಬಂಧ. ನೀವು ಮನುಷ್ಯರ ಅಥವಾ ಮೃಗವ ಅಂತ ಕೇಳುದು ನಾನು. ಮನುಷ್ಯರೇ ಅಂತ ಎಲ್ಲರೂ ಹೇಳ್ತಾರೆ. ನಿಮಗಾದ್ರೂ ಗೊತ್ತಿದೆಯಾ ಕೇಳುವುದು ನಾನು? ಅಲ್ಲಿ ನಿಮಗೊಂದು ಎಷ್ಟು ಕರುಣೆ ಎನ್ನುವಂಥದ್ದು ಉಂಟಾ ಇಲ್ವೋ ಹೇಳಿ? ಆ ಎಳೆಯ ಮಕ್ಕಳಿಗೆ ಆ ರೀತಿ ದನಕ್ಕೆ ಹೊಡೆದಾಗ ಹೊಡಿತೀರಲ್ಲ, ಯಾಕೆ ಹೊಡೆಯುವುದು? ಹೊಡೆದು ಇನ್ನೇನು ಮಾಡ್ಬೇಕು ಅವರಿಗೆ? ಏನು ಇದು ಪಾಠದ ಸಮಯ, ಬನ್ನಿ ಮಕ್ಕಳೇ ಪಾಠ ಮಾಡ್ತೇನೆ ಅಂದ್ರೆ ಇಲ್ಲ ನಾವು ಆಟ ಆಡ್ಬೇಕು ಅಂತ ಹೇಳ್ತಾರೆ. ಕತ್ತೆಗಳು ಸಣ್ಣವರ ಆಟ ಆಡಿದ್ರೆ ಮತ್ತೆ ನೀನು ದೊಡ್ಡವರ ಆಟ ಆಡುದಾ? ದೊಡ್ಡವರ ಆಟ ಆಡಿದ್ರೆ ದೊಡ್ಡವರ ಆಟ ಆದ್ರೆ ಹುಚ್ಚರು ಅಂತ ಹೇಳ್ತಾರೆ. ಹೌದಲ್ಲ? ಹೌದು. ಮಕ್ಕಳು ಹೇಳಿದ ಹಾಗೆ ನೀವು ಕೇಳಬೇಕೆ ಹೊರತು ನೀವು ಹೇಳಿದ ಹಾಗೆ ಮಕ್ಕಳು ಕೇಳಿಕೊಂಡಿರುವುದಲ್ಲ. ನಿಮಗೊಂದು ಎಚ್ಚರಿಕೆ, ನಾವು ಹಣ ಕೊಡ್ತೇವಾ ಇಲ್ವಾ? ಹೌದು.
ಹಣ ಕೊಟ್ಟು ನೀವು ಏನು ಬೇಕಾದ್ರೆ ನಿಮಗೆ ಸಂಬಳ ಬರ್ತದ ಇಲ್ವಾ? ಸಂಬಳ ಬರ್ತದೆ. ಆದ್ರಿಂದ ಮಕ್ಕಳಿಗೆ ಹೊಡೆಯುವುದಲ್ಲ, ಆಟದ ಜೊತೆಯಲ್ಲಿ ಪಾಠವನ್ನ ಹೇಳಿಕೊಡ್ಬೇಕೆ ಹೊರತು ಮಕ್ಕಳಿಗೆ ಹೊಡೆಯಬಾರದು. ಅವ್ರು ಹೇಳಿದಾಗ ಕೇಳ್ಬೇಕು, ಮಕ್ಕಳು ಹೇಳಿದ ಹಾಗೆ ನೀವು ಕೇಳಬೇಕು. ಅವರೆಲ್ಲರೂ ಬಾವಿ ಯಾರಿ ಅಂದ್ರೆ ಹಾಗೆ ಹಾರಿ ಹೋಗುದು ನನ್ ಜೀವಲ್ವಾ ನಿಮಗೇನು? ಹಾಗೆ ಹೇಳುವುದಿಲ್ಲ. ಗುರುಮಠಕ್ಕೆ ಕಳುಹಿಸಿಕೊಡದೆ ಮನೆಯಲ್ಲೇ ನಾವು ವ್ಯವಸ್ಥೆ ಮಾಡಿದ ಯಾಕಾಗಿ? ಯಾಕೆ? ನಮ್ಮ ಇಚ್ಛೆಯಿಂದ ಮಕ್ಕಳು ಬೆಳೆಯಬೇಕೆನ್ನುವ ಕಾರಣಕ್ಕಾಗಿ. ಆಯ್ತು. ಮುದ್ದಿನಿಂದ ಮಕ್ಕಳಿಗೆ ಪಾಠ ಹೇಳಿಕೊಡುವುದಲ್ಲದೆ ಈ ರೀತಿ ಶಿಸ್ತ ತೋರಿಸಬಾರ್ದೇನು? ಆಯ್ತು. ಆಟ ಆಡ್ಬೇಕು, ಆಟ ಆಡ್ಬೇಕಮ್ಮ. ಹೆದರ್ಬೇಡಿ ಏನು? ಆಟ. ಗುರುಗಳೇ ಬನ್ನಿ, ಆಟ ಆಡುವ. ಆಟದ ಸಮಯದಿ ಆಟ, ಊಟದ ಸಮಯದಿ ಊಟ. ಏನೇನೇನರು ಗುರುವರು ಎಣ್ಣೆದ ಜಾನವಿಲ್ಲದ ಶಿಲೆ ಮಕ್ಕಳ ಗೋಣ ತರೆಯುವರೇನು? ಏನಿದು ಸ್ವಾಮಿ? ಸಂತೆಯ ಅಲ್ಲ, ಆಟದ ಬಯಲೆ ಅಲ್ಲ, ನಿಮ್ಮನ್ನ ನಾವು ನೇಮಿಸಿದ್ಯಾಕೆ? ಪಾಠ ಮಾಡ್ಲಿಕ್ಕೆ. ಅರಮನೆಯಲ್ಲಿಯೇ ಅಧ್ಯಯನದ ವ್ಯವಸ್ಥೆ ಮಾಡಿದ್ದು ನಿಮ್ಮಿಂದ ಮಕ್ಕಳೊಂದು ಶಿಸ್ತಿಗೆ ಒಳಗಾಗುತ್ತಾರೆ ಎಂಬ ಕಾರಣಕ್ಕಾಗಿ. ಹೌದು. ಈ ಪಾಠದ ಸಮಯದಲ್ಲಿ ಯಾಕೆ ಆಟ ಆಡ್ತಾ ಇದ್ದೀರಿ? ಒಂದು ಮಾತು ಕೇಳ್ತೇನೆ. ಏನು? ಸತ್ಯ ಹೇಳಿ, ನಾ ಇಲ್ಲಿ ಯಾರು ಮಾತು ಕೇಳ್ಬೇಕು ಹೇಳಿ. ನೀವು ಯಾರು ಇಲ್ಲಿ ಗೊಡೆಯ? ಯಜಮಾನ್ರು ನೀವೇ. ಯಾರು ಇಲ್ಲಿಯ ಪ್ರಭು? ನೀವೇ. ಒಂದು ಮಾತಾಡುವುದಿಲ್ಲ ನೀವು. ಏನಾಯ್ತು? ಇದು ಪಾಠದ ಸಮಯದಲ್ಲಿ ಮಕ್ಕಳು ಆಟ ಆಡ್ಬೇಕು ಅಂದ್ರೆ ಆಟನೇ ಆಡಿ ಅವ್ರ ಜೊತೆಗೆ ಅಂತ ಹೇಳಿದ್ರು. ನನ್ನ ಹೊರತಾಗಿ ಹಾಗೆ ಆಜ್ಞಾಪಿಸಿದವರು ಯಾರು? ನಿಮಗ್ ಗೊತ್ತಿಲ್ಲ. ಯಾರು? ಪಂಚಮಿ ಅಮ್ಮನವ್ರು ಈ ಮಾತು ಹೇಳಿದ್ರು. ಪಂಚಮಿ? ಹೌದೌದು. ಪಂಚಮಿ ಏನು ಪ್ರಭು? ಮಕ್ಕಳ ಅಭ್ಯುದಯ ಲಕ್ಷ್ಯವಲ್ಲವೇ ನಮ್ಮದು? ಹೌದೇ ಹೌದು. ತಂದೆ ತಾಯಿಗಳು ಅಪೇಕ್ಷಿಸದೆ ಏನು? ಮಕ್ಕಳ ಉನ್ನತಿಯನ್ನು. ಮತ್ತೆ ನೀನು ಹೇಳಿದೆಯಂತೆ ಗುರುಗಳಲ್ಲಿ. ನಿಮ್ಮಲ್ಲಿ ಅವರು ದೂರುಗೊಟ್ಟ ಆಯ್ತಾ? ತಪ್ಪೇನು ಸ್ವಾಮಿ? ಹಾಗೆ ಹೇಳೋದಕ್ಕೆ ಕಾರಣ ಏನು? ನನ್ನ ಕಣ್ಣ ಮುಂದೆ ಮಕ್ಕಳಿಗೆ ಅವರು ಆ ರೀತಿಯಲ್ಲಿ ಹೊಡೆಯುತ್ತಿದ್ದರು, ಬಡಿಯುತ್ತಿದ್ದರು. ಅದನ್ನು ಕಂಡು ಸಹಿಸುವುದಕ್ಕಾಗಿ ನಾನು ಅಂತ ಮಾತನ್ನು ಆಡಿದ್ದೌದು. ನೀವೇ ಯೋಚನೆಯನ್ನು ಮಾಡಿ. ಏನು? ಯಾಕೆ ಮಕ್ಕಳಿಗೆ ಹೊಡೆಯಬೇಕು? ಮಕ್ಕಳ ಮನಸ್ಸು ಅಂತ ಹೇಳಿದ್ರೆ ಹೂವಿನ ಹಾಗೆ. ಹೂ ಒಂದು ತಾನಾಗಿ ಅರಳಿ ಅದು ವಿಕಸಿತವಾಗಬೇಕೆ ಹೊರತು ನಾವಾಗಿ ಅದನ್ನು ಅರಳಿಸುವುದಕ್ಕೆ ಪ್ರಯತ್ನಿಸಕೂಡದು. ಹಾಗೆ ಅರಳಿಸಿದ್ರೆ ಏನಾಗುತ್ತದೆ? ಪರಿಮಳವನ್ನು ನೀಡುವುದಿಲ್ಲ, ಸತ್ಫಲವನ್ನು ಅದು ನೀಡಲಾರದು ತಾನೇ. ನಾನು ಹೇಳುವುದು ಹೌದೌದು. ಹೂವು ಇದು ಸಸ್ಯಶಾಸ್ತ್ರಕ್ಕೆ ಸಂಬಂಧಪಡ್ತಕ್ಕಂತಹ ವಿಚಾರ. ಹೂವು ತಾನಾಗಿ ಅರಳಬೇಕೇ ವಿನಃ ನಾವಾಗಿ ಅದನ್ನು ಅರಳಿಸಬಾರದು. ಹೂವು ತಾನಾಗಿ ಅರಳಿದಾಗ ಮಾತ್ರ ಅದರಲ್ಲಿ ಇದೆಲ್ಲ ಉತ್ಪತ್ತಿಯಾಗಿ ಪರಾಗಸ್ಪರ್ಶ ಕ್ರಿಯೆ ಎನ್ನುವುದು ಸರಾಗವಾಗಿ ನಡೆಯುತ್ತದೆ. ಪರಾಗಸ್ಪರ್ಶ ಕ್ರಿಯೆ ಹೇಗೆ ನಡೆಯುತ್ತದೆ ಮಕ್ಕಳೇ? ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀರಾ? ನಾನು ಹೇಳುವುದೇನು ಗೊತ್ತೇ? ಏನು ಸ್ವಾಮಿ? ಸಸಿಯೊಂದನ್ನ ಕೃತ್ರಿಮವಾಗಿ ಬೆಳೆಸಬಾರದು. ಸಸಿಯೊಂದಕ್ಕೆ ಹೆಚ್ಚಾದ ಅಗತ್ಯಕ್ಕೂ ಮೀರಿದಷ್ಟು ಗೊಬ್ಬರವನ್ನು ಹಾಕಿದ್ರೆ ಅದು ಅತಿಯಾದ ಬೆಳವಣಿಗೆ ಹೊಂದುತ್ತದೆ. ಈ ಅತಿಯಾದ ಬೆಳವಣಿಗೆಯ ಪರಿಣಾಮ ಅದು ಫಲ ಕೊಡುವುದಿಲ್ಲ, ಗೊತ್ತಾ? ಗೊಬ್ಬರ ಇದು ರಾಸಾಯನಿಕ ಶಾಸ್ತ್ರಕ್ಕೆ ಸಂಬಂಧಪಡ್ತಕ್ಕಂತ ವಿಚಾರ. ನಾವು ರಾಸಾಯನಿಕ ಗೊಬ್ಬರವನ್ನು ಬಳಸಬಾರದು, ಜೈವಿಕ ಗೊಬ್ಬರವನ್ನೇ ಬಳಸಬೇಕು. ಜೈವಿಕ ಗೊಬ್ಬರ ಅಂದ್ರೆ ಏನು ಮಕ್ಕಳು? ಯಾರು? ನಾಮ ಮಕ್ಕಳು. ಸ್ವಾಮಿ, ನೀವೇನ ಹೇಳ್ತೀರಿ ಮಕ್ಕಳಿಗೆ ಹೊಡೆದು ಬಡೆದು ಸಾಕಲಿ ಎನ್ನುವ ಹಾಗೆ. ಆದ್ರೆ ಯೋಚಿಸಿ ನೋಡಿ, ಯಾವ ಕಾಲಕ್ಕೂ ಶಿಸ್ತು ಬೇಡ ಅಂತ ಹೇಳುವಳು ನಾನಲ್ಲ. ಆದ್ರೆ ಅತಿಯಾದಂತ ಶಿಸ್ತು ಎನ್ನುವಂಥದ್ದು ಆಗಕೂಡದು. ಯಾಕೆ? ಹೆತ್ತ ಮಕ್ಕಳನ್ನು ನಾವು ಜೋಪಾನ ಮಾಡಬೇಕಂತ ನಮ್ಮ ಕರ್ತವ್ಯ. ಭಾವಿ ಭವಿಷ್ಯತ್ತಿನ ಪ್ರಜೆಗಳಲ್ವೇ ಅವರು. ಯೋಚನೆಯನ್ನು ಮಾಡಿ ನೋಡಿ, ಅಮೂಲ್ಯವಾದಂತಹ ಚಿನ್ನವನ್ನು ವಜ್ರವನ್ನು ನಾವು ಯಾವ ರೀತಿಯಲ್ಲಿ ಕಾಪಿಡುತ್ತೇವೆ? ಚಿನ್ನವನ್ನು ಬಟ್ಟೆಯಿಂದ ಮುಚ್ಚಿ ಆ ಚಿನ್ನದ ಗಂಟನ್ನು ಕರಜನದ ಒಳಗಿಟ್ಟು ಅದನ್ನು ಕಬ್ಬಿಣದ ಪೆಟ್ಟಿಗೆಲಿಟ್ಟು ಭದ್ರವಾಗಿ ಬಂಧಿಸು ಯಾವ ರೀತಿಯಲ್ಲಿ ನಾವಿಟ್ಟು ರಕ್ಷಿಸುತ್ತೇವೆಯೋ ಅದೇ ರೀತಿ ಮಕ್ಕಳನ್ನು ಪಾಲಿಸಬೇಕು, ಪೋಷಿಸಬೇಕೆ ಹೊರತು ಹೊಡೆಯುವುದು ಬಡಿಯುವುದಲ್ಲ ಸ್ವಾಮಿ. ಹೌದೌದು. ಚಿನ್ನ ಇದು ಖನಿಜ ಶಾಸ್ತ್ರಕ್ಕೆ ಸಂಬಂಧಪಟ್ಟತಕ್ಕಂತ ವಿಚಾರ. ಚಿನ್ನವು ಭೂಮಿಯ ಆಳದಲ್ಲಿ ಸಿಗುತ್ತದೆ, ಅದರಿಂದ ರೂಪದಲ್ಲಿ ಸಿಗುತ್ತದೆ. ಅದನ್ನ ಮಣ್ಣಿನಿಂದ ಬೇರ್ಪಡಿಸಿ ಅದರಲ್ಲಿರುವಂತಹ ಕಲ್ಮಶವನ್ನೆಲ್ಲ ತೆಗೆದಾಗ ಅದು ಶುದ್ಧ ಚಿನ್ನವಾಗುತ್ತದೆ. ಚಿನ್ನವು ಭೂಮಿಯಲ್ಲಿ ಯಾವ ರೂಪದಲ್ಲಿ ಸಿಗುತ್ತದೆ ನಿಜವಾಗಿ ನೀವು ಎಲ್ಲರೂ ಯಕ್ಷಗಾನದ ಅರ್ಥಧಾರಿ ಆಗ್ಬೇಕಿತ್ತು. ನಾನು ಹೇಳುವುದನ್ನು ಕೇಳಿ. ಏನು ಸ್ವಾಮಿ? ಯಾವ ಕಾಲಕ್ಕೂ ಮಕ್ಕಳನ್ನ ಶಿಸ್ತಿಗೆ ಒಳಪಡಿಸಲೇಬೇಕು. ಯಾಕೆ ಹೇಳಿ? ಶಿಸ್ತಿನಿಂದ ಕೂಡಿ ಶ್ರದ್ಧೆಯಿಂದ ಅಧ್ಯಯನ ಮಾಡಿದರೆ ಅವರ ಬೆಳವಣಿಗೆ ಆಗ್ತದೆ. ಉದಾಹರಣೆಗೆ ನಾನೇ ಅಲ್ವಿ, ಒಬ್ಬ ಸಾಮಾನ್ಯನಾದ ನಾನು ದಂಡಾಧಿಕಾರಿಯಾದೆ, ಈಗ ಈ ನಾಡಿನ ಮಹಾರಾಜನಾಗಿದ್ದಾನೆ. ನಾಳೆ ಚೆನ್ನಾಗಿ ಅಧ್ಯಯನ ನಡೆದು ನನ್ನ ಮಕ್ಕಳು ಈ ದೇಶದ ಪ್ರಧಾನಿಯೋ ಅಥವಾ ಮಹಾರಾಜರು ಆದ್ರೆ ನಮಗೆ ಸಂತೋಷ ಸಂಗತಿ ಅಲ್ವೇ? ಇದು ರಾಜಕೀಯಕ್ಕೆ ಸಂಬಂಧಪಟ್ಟತಕ್ಕಂತ ವಿಚಾರ. ರಾಜಕೀಯದ ಅಧ್ಯಯನ ಅಗತ್ಯವಾಗಿರುತ್ತದೆ. ಯಾಕೆಂದ್ರೆ ಇವತ್ತೆಲ್ಲ ನೀವು ಮುಂದೆ ಒಂದು ಮಂತ್ರಿಗಳಾಗೋರು ಹೇಗಿರ್ಬೇಕು, ಏನ್ ಮಾಡ್ಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಈ ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲಿ ತಿಳಿಸ್ತಿರ್ತಕ್ಕಂಥದ್ದಾಗಿರ್ತಕ್ಕಂಥದ್ದು. ಇಂಥ ನಿಮಗೆ ಮಾತಾಡೋದಿಲ್ಲ, ನೀವು ಸುಮ್ಮನೆ ಇರುವುದಾದ್ರೆ ನಿಮಗೆ ವೇತನ ಬಿಟ್ಟು ಮತ್ತೆ ಎಷ್ಟು ಕೊಡಬೇಕು ಹೇಳಿ.
ಸ್ವಾಮಿ ಹಾ. ನೀವೇನು ಆ ರೀತಿಯಲ್ಲಿ ಯೋಚಿಸಬಹುದು, ಆದ್ರೆ ಯೋಚಿಸಿ ನೋಡಿ, ನೀವು ಗಂಡಸರು ಸ್ವಾಮಿ, ನಿಮ್ಮದಷ್ಟು ಕಠಿಣ ಹೃದಯ ಎನ್ನುವಂಥದ್ದು ನನ್ನದಲ್ಲ. ನಾನು 9 ತಿಂಗಳ ಪರ್ಯಂತರವಾಗಿ ಹೊಟ್ಟೆಲಿಟ್ಟು 10ನೇ ತಿಂಗಳಲ್ಲಿ ಜನ್ಮಕ್ಕೆ ಕೊಟ್ಟಂತ ಮುದ್ದು ಮಕ್ಕಳಿವು. ನನ್ನ ಕಣ್ಣ ಮುಂದೆ ಮತ್ತೊಬ್ಬರು ನನ್ನ ಮಕ್ಕಳಿಗೆ ಹೊಡೆಯುತ್ತಾ ಇದ್ರೆ ಈ ಹೆಂಗರುಳು ತಾಯಿ ಕರುಳು ಹೇಗೆ ಸಹಿಸಿತು ಹೇಳಿ? ಕರುಳು ಇದು ಜೀರ್ಣಾಂಗಕ್ಕೆ ಸಂಬಂಧಪಡ್ತಕ್ಕಂತ ವಿಚಾರ. ನಾವು ಆಹಾರವನ್ನ ಸೇವಿಸುವಾಗ ಬಾಯಲ್ಲಿ ಕಚಕಚಿನ 3 ಬಾರಿ ಜಗಿಸುವಾಗ ಅದು ಅನ್ನನಾಳದ ಮುಖೇನವಾಗಿ ದೊಡ್ಡ ಕರಳಿಗೆ ಹೋಗಿ, ದೊಡ್ಡ ಕರಳಿಂದ ಸಣ್ಣ ಕರಳಿಗೆ ಹೋಗಿ, ಅಲ್ಲಿಂದ ಜಠರಕ್ಕೆ ಹೋಗಿ, ಅಲ್ಲಿರುವಂತಹ ಲಾಲಾ ರಸದಿಂದ ಪಚನ ಕ್ರಿಯೆ ಎನ್ನುವುದು ಸರಿಯಾಗಿ ನಡೆಯುತ್ತದೆ. ಪಚನ ಕ್ರಿಯೆ ಎನ್ನುವುದು ಹೇಗೆ ನಡೆಯುತ್ತದೆ ಮಕ್ಕಳೇ? ನನ್ನ ತಾಳ್ಮೆಯ ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬೇಡಿ ಪಂಚಮಿ. ಏನು? ಒಂದು ಸತ್ಯ ಹೇಳ್ತೇನೆ. ಯಾವುದು? ನಾಳೆ ಮಕ್ಕಳೇನಾರು ಚೆನ್ನಾಗಿ ಬೆಳೆಯದೇ ಇದ್ರೆ ಯಾರ ಮಕ್ಕಳು ಎನ್ನುವ ಪ್ರಶ್ನೆ ಬರುತ್ತದೆ. ಆಗ ಹೇಳುವುದು ನನ್ನ ಹೆಸರು. ಆದ್ದರಿಂದ ಮಕ್ಕಳನ್ನ ಶಿಸ್ತಿಗೆ ಒಳಪಡಿಸುವುದಕ್ಕೆ ನೀನು ಆತಂಕ ಮಾಡಲೇಬಾರದು. ನೀವೇನು ಆ ರೀತಿಯಲ್ಲಿ ಹೇಳಬಹುದು, ಆದ್ರೆ ಒಂದು ಸ್ಪಷ್ಟವಾಗಿ ನಾನು ನಿರ್ಧಾರ ಹೇಳ್ತೇನೆ. ಏನು? ನನ್ನ ಕಣ್ಣ ಮುಂದೆ ಗುರುಗಳು ಹೊಡೆಯುವುದನ್ನು ನೋಡಿ ಸಹಿಸಿಕೊಂಡವಳು ನಾನಲ್ಲ. ಇನ್ನು ಮುಂದೆ ಗುರುಗಳಲ್ಲ, ಒಂದು ವೇಳೆ ಮಕ್ಕಳಿಗೆ ನೀವು ಹೊಡೆದ್ರು ನಾನು ಸಹಿಸುವವಳಲ್ಲ. ಏನು? ನೀವು ಹೊಡೆದ್ರು ನಾನು ಸಹಿಸುವವಳಲ್ಲ ಅಂತ ಹೇಳಿದ್ದು. ಮಕ್ಕಳಿಗೆ ನೀವು ಹೊಡೆದ್ರು ನಾನು ಕೇಳುವುದಿಲ್ಲ. ನಾನು ಹೊಡೆದ್ರು ಸಹಿಸುವುದಿಲ್ಲ. ಆದೇವದಂದ ಪ್ರೇಮಾನುಬಂಧ ವಿವಿಧ ಮಧುರ ನಡತೆ. ಆದೇವದಂದ ಪ್ರೇಮಾನುಬಂಧ ವಿವಿಧ ಮಧುರ ನಡತೆ. ಒಲವು ತಿಮ್ಮಿ ಬಾವ ಹೊಮ್ಮಿ, ಒಲವು ತಿಮ್ಮಿ ಬಾವ ಹೊಮ್ಮಿ, ಮನದಿ ನೋವಾಗಿ ಹರಿದಾಡಿತು, ಮನದಿ ನೋವಾಗಿ ಹರಿದಾಡಿತು. ನಡೆದದ್ದನ್ನೆಲ್ಲ ನೋಡಿದ್ರಲ್ಲ, ಹೌದು ತಪ್ಪು ಮಾಡಿದವರಿಗೆ ಶಿಕ್ಷೆ ಏನೆಂಬುದು ಗೊತ್ತಾಯ್ತಲ್ಲ. ಹೌದು. ಇವತ್ತು ಅವಳಿಗೆ ತಪ್ಪಿದರೆ ನಾಳೆ ನನಗೆ ಅಂತೂ ಗೊತ್ತಾಯ್ತು. ನೀನು ಮಾಡಿದ ಉಪಕಾರವನ್ನು ನಾನು ಯಾವ ದಿವಸವೂ ಮರೆಯುವಂತಿಲ್ಲ. ಏನು? ಯಾಕಂತ ಹೇಳಿದ್ರೆ ನಿನ್ನೊಂದಿಗೆ ಸೇರುವಾಗ ನನಗೆ ಸರಿ ಮಾತಾಡ್ಲಿಕ್ಕೆ ಬರ್ತಾ ಇರಲಿಲ್ಲ. ಈಗ ಮಾತ್ರ ಹಾಗಲ್ಲ. ವೈದ್ಯರ ಬಳಿಗೆ ಕರೆದುಕೊಂಡು ಹೋಗಿ ಬೇಕಾದ ಚಿಕಿತ್ಸೆಯನ್ನು ನೀವು ಮಾಡಿದ್ರಿಂದ ಈಗ ಸರಾಗವಾಗಿ ಮಾತಾಡ್ತಾ ಇದ್ದೇನೆ. ನಿನ್ನ ಬದುಕೇನೋ ಒಳ್ಳೆಯದಾಯ್ತು, ಸರಿ. ಆದ್ರೆ ಏನ್ ಮಾಡೋಣ, ನನ್ನ ಅವಸ್ಥೆ ನೋಡೋ ನೀನು. ಹಾ, ಇದು ಮನೆಯೋ ಮಸಾಣವೋ? ಗಂಡನಾದವ ದಣಿದು ಬಂದಾಗ ಮನೆಯಲ್ಲಿ ಹೆಂಡತಿಯಾದವಳು ಅವನಿಗೆ ಕಾಲು ತೊಳೆಯುವುದಕ್ಕೆ ನೀರನ್ನು ಕೊಟ್ಟು, ಹಸಿದು ಬಂದ ಅವನಿಗೆ ಹಾಲನ್ನು ಕೊಡಬೇಕಿತ್ತು. ಹಾಲು ಕೊಡುವುದು ಇರಲಿ, ನೀರಿಗೂ ಗತಿ ಇಲ್ಲ. ಶಿಸ್ತಿಲ್ಲದ ಮನೆಯ ಅವಸ್ಥೆ ಇದು. ಆದೇವದಂದ ಪ್ರೇಮಾನುಬಂಧ ವಿವಿಧ ಮಧುರ ನಡತೆ. ಶಿಸ್ತಿನ ಬಗ್ಗೆ ನನಗೆ ಇನ್ನೊಬ್ರು ಪಾಠ ಮಾಡಬೇಕಾದದ್ದಿಲ್ಲ. ರಾಜಕುಮಾರಿ, ನಾನು ಚೆನ್ನಾಗಿ ಅಧ್ಯಯನವನ್ನು ಮಾಡಿದ್ದೇನೆ. ಹಾಲು ಬಂದಿದೆಯಂತೆ, ಬೇಕಾದ್ರೆ ಕುಡಿಬೇಕಂತ ಹೇಳು. ಇದು ಹಾಲು ಬಂತಂತೆ, ಕುಡಿಬೇಕಂತೆ. ನೀ ಹೇಳುದು ಬೇಡ, ನಾನೇನು ಕಣ್ಕಾಣುವುದಿಲ್ಲ ಅಂತ ಮಾಡಿದ್ಯಾ? ತಂದು ಕೊಡುವುದು ಹೀಗೆಯ? ಹೀಗೆ ತಂದು ಕೊಡುವುದಾದ್ರೆ ಹೆಂಡತಿಯ ಯಾಕೆ? ವೇತನ ಕೊಟ್ಟರೆ ಕೆಲಸಕ್ಕೆ ಬೇಕಾದಷ್ಟು ಜನ ಸಿಗುತ್ತಾರೆ. ಹೆಂಡತಿಯಾದವಳು ಇರುವುದು ಹೀಗ ಕೇಳ. ವೆಂಕಟ, ಹೆಂಡತಿ ಆದವಳು ಹೇಗಿರಬೇಕು ಅಂತ ನಾನು ಮತ್ತೊಬ್ಬರಿಂದ ಪಾಠ ಕಲಿಬೇಕಾದದ್ದಿಲ್ವಾ? ನಾನು ತಿಳಿದುಕೊಂಡಿದ್ದೇನೆ. ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ ಎನ್ನುವ ಹಾಗೆ. ಆದ್ರೆ ಹೆಂಡತಿ ಆದವಳು ಹೆಂಡತಿಯ ಹಾಗೆ ಇರಬೇಕು ಅಂತಾದ್ರೆ ಗಂಡನಾದವನು ಹೆಂಡತಿಗೆ ಸ್ವಲ್ಪ ಬೆಲೆ ಕೊಡಬೇಕು. ಆವಾಗ ಬರಬೇಕಾದದ್ದು ಬರುವ ಹಾಗೆ ಬರ್ತದೆ ಅಂತ ಹೇಳು. ಅಲ್ಲ, ನೋಡ್ಕೊಳ್ಬೇಕು ಅಂದ್ರೆ ಏನ್ ತಪ್ಪಾಯ್ತಂತೆ ಕೇಳ. ನಾನು ಬಾಯಿ ಬಿಟ್ಟು ಹೇಳ್ಬೇಕೇನೋ? ಹಾಲು ತಂದಿಟ್ಟಾಗ ನಿನಗೆ ಅರ್ಥ ಆಗ್ಲಿಲ್ವ? ನಿನಗೆ ಏನ್ ಅರ್ಥ ಆಯ್ತು? ಹಾಲು ತಂದಿಟ್ಟಾಗ ಏನ್ ಅರ್ಥ ಆಯ್ತು? ಹಾಲು ತಂದಿಟ್ಟಾಗ ಆ ಪಾತ್ರೆಯನ್ನು ಇಟ್ಟಾಗಲೇ ಗೊತ್ತಾಗುತ್ತದೆ. ಮನೆಯಲ್ಲಿ ಹೆಂಗಸರಿಗೆ ಸಿಟ್ಟು ಬಂದಾಗ ಬಾವಿಕಟ್ಟೆಯಲ್ಲಿ ಕೊಡಪಾನ ಪುಡಿ ಆಯ್ತು ಅಂತಲೇ ಲೆಕ್ಕ. ಅದೆಲ್ಲ ಮನೆಯಲ್ಲಿ ಇದ್ದ ಪಾತ್ರೆ ಎಲ್ಲ ಹೋಯ್ತು ಅಂತಲೇ ಲೆಕ್ಕ.
ಈಗ ಸಿಟ್ಟು ಬಂದಿದೆ ಅಂತ ಗೊತ್ತಾಗಿದೆ ಅಷ್ಟೇ. ವೆಂಕಟ, ನಾ ಕೇಳುವುದಲ್ಲ. ಆಗ ಹೇಳಿದ್ಲಲ್ಲ, ಹೆಂಡತಿಯಾದವಳು ಹೇಗಿರಬೇಕು ಅಂತ ನನಗೆ ಗೊತ್ತಿದೆ ಎಂದು. ಅದರಲ್ಲಿ ಕೊನೆಯದು ಕ್ಷಮೆಯ ಧರಿತ್ರಿ ಆಗಿರ್ಬೇಕು ತಾನೆ. ತಪ್ಪು ಮಾಡಿದವನ ಕ್ಷಮಿಸುವ ವಿಷಯದಲ್ಲಿ ಭೂಮಿ ಆಗಿರ್ಬೇಕು. ಗೊತ್ತಿಲ್ವಾ? ಕೇಳ. ಹೌದಾ? ಗಂಡಸರಾದವರು ಏನೋ ಒಂದು ತಪ್ಪು ಮಾಡುವುದು ಸಹಜ. ಹೆಣ್ಣಾದವಳು ಕ್ಷಮಿಸಬೇಕು. ಆದ್ರೆ ಕ್ಷಮಿಸಲಾರದೆ ಇರುವಂತ ತಪ್ಪನ್ನು ಮಾಡಿದಾಗ ಯಾವ ಹೆಂಡತಿಗೆ ಸಿಟ್ಟು ಬರುವುದಿಲ್ಲ ಹೇಳು? ಇವರು ಈ ರೀತಿ ಮಾಡಬಹುದಿತ್ತ? ಕೇಳ. ಎಂತ ಮಾಡಿದ್ರಿ ನೀವು? ನನಗೆ ಗೊತ್ತಿಲ್ಲ, ನಿಂಗಂತ ಹೇಳುವುದಲ್ಲ. ಕೇಳ. ಯಾರಾದ್ರೂ ಇಬ್ಬರೊಳಗೆ ಯಾರಾದ್ರೂ ಒಬ್ರು ಹೇಳಿ. ವೆಂಕಟ, ನಾನೇ ಹೇಳುತ್ತೇನೆ, ಮಕ್ಕಳಿರುವಾಗ ಗುರುಗಳ ಎದುರಿನಲ್ಲಿ ನನಗೆ ಯಾಕ ಅವರು ಹೊಡಿಬೇಕಾಗಿತ್ತು? ಹೊಡೆದ್ರ ತಪ್ಪೆ ಅದು ಸರಿಯಲ್ಲ. ಅದು ಯಾವುದು? 4 ಜನ ಇದ್ದಲ್ಲಿ ಹೊಡೆಯುವುದಲ್ಲ. ಯಾವ ತಪ್ಪು? ಅದೇ ಹೊಡೆದದ್ದು ನಾನು ಅವಳಿಗೇನ ಗಂಡ ಹೆಂಡತಿಗೆ ಗಂಡನಾದವ ಹೊಡೆಯುವುದಲ್ಲದೆ ನೆರ್ಮನೆಯು ಹೊಡೆಯುವುದೇನು? ಅದಲ್ಲ ಹೆಂಡತಿಗೂ ಗಂಡ ಹೊಡೆಯುವುದೇ. ಯಾರು ಹೊಡೆಯುವುದ? ಹೊಡಿಲಿಯಾ? ಹೊಡಿಬಾರ್ದು ನಾನು ಹೇಳಿದ್ದಲ್ಲ. ತಪ್ಪು ಮಾಡಿದ್ರೆ ಹೊಡಿಲಿ, ಹೌದಾ? ಸುಮ್ಮನೆ ಸಿಟ್ಟು ಒಂದು ಕ್ಷಣದಲ್ಲಿ ಹೊಡೆಯುವುದಕ್ಕೆ ಪೆಟ್ಟಿರೋದಕ್ಕೆ ಇರುವವರು ನಾವಲ್ಲ. ಯಾಕೆ ಸುಮ್ಮನೆ ಹೊಡಿಬೇಕಿತ್ತು? ಕೇಳ. ಸುಮ್ಮನೆ ಹೊಡೆದದ್ದು ಯಾಕೆ? ಈಗ ಅವಳ ಆಕ್ಷೇಪ ಎಲ್ಲರೂ ಇದ್ದಾಗ ಹೊಡೆದ ತಪ್ಪು ಅಂತಲ್ವಾ? ಹೊಡೆಯುವುದ್ರಲ್ಲಿ ತಪ್ಪಿಲ್ಲ. ಯಾಕೆ ಹೊಡಿಬೇಕಿತ್ತು? ಮಕ್ಕಳಿರುವಾಗ ಗುರುಗಳಿದ್ರೆ ಯಾಕೆ ಹೊಡಿಬೇಕಿತ್ತು? ನನಗೆ ಮನೆಯೊಳಗೆ ಕರ್ಕೊಂಡು ಬಂದು ಹೊಡಿಲಿ, ನಾನು ಬೇಡ ಹೇಳ್ತಿದ್ದಲ್ವಾ? ಯಾಕೆ ಹೊಡೆದ? ನಿಮಗೆ ಸಿಟ್ಟು ಬಂತು ಹಂಗದಲ್ಲಿ ಹೊಡೆಯುವುದ? ಒಳಗೆ ಕರ್ಕೊಂಡು ಬಂದು ಸರಿ ಹೊಡೀರಿ. ಕೇಳುವವ್ರು ಯಾರು? ಕೋಣೆ ಒಳಗೆ ಹಾಕಿ ಸರಿ ಹೊಡಿಬೇಕು. ಬಾಗಿಲಾಕಿ ಹಾಕೊಂಡು ಹೊಡಿಬೇಕು. ಸಾಧ್ಯ ಆದ್ರೆ ಹೆಂಡತಿಗೆ ಹೊಡಿಬೇಕು. ಅದಲ್ಲದ್ರೆ ಹೆಂಡತಿ ನಮ್ಗೆ ಹೊಡೆದ್ರು ಹಾಕ್ಬೇಕು. ಬಾಗಿಲಾಕಿ ಹೊಡೆಬೇಕಾ? ಬಾಗಿಲು ಹಾಕಿಯೇ ಹೊಡೆಬೇಕು. ಯಾಕೆ? ಬಾಗಿಲಾಕಿಯೇ ಹೊಡಿಬೇಕು ಅಂದ್ರೆ ಮರ್ಯಾದೆ ಉಳಿಸ್ಕೊಳ್ಬೇಕು ಅಂತ ಲೆಕ್ಕ. ಅಂದ್ರೆ ಎಲ್ಲಿ ಆದ್ರೂ ನಮ್ಮ ಕೈ ಕೆಳಗಾಗಿ ಅವ್ರ ಕೈ ಮೇಲಾದ್ರೆ ಊರಲ್ಲಿ ಇದ್ದವ್ರಿಗೆ ಗೊತ್ತಾಗುದಿಲ್ಲಲ್ಲ. ಹಾಗಾಗಿ ಶಬ್ದ ಬರ್ತದೆ ಹೊರತು ಹೊಡೆದದ್ದು ಯಾರು ಅಂತ ಗೊತ್ತಾಗುದಿಲ್ಲ. ಆದ್ರಿಂದ ಅವರೇ ಹೊಡೆದದ್ದಾದ್ರೂ ನಾವು ಸಾಕಬೇಕಾ? ಕೇಳಿದ್ರೆ ಸಾಯಿ. ಈಗ ಅವಳಿಗೆ ಸಿಟ್ಟು ಬಂದದ್ದು ನಿಜ. ಎಲ್ಲರಿದ್ದಾಗ ಹೊಡೆದೆ ಎಂಬ ಕಾರಣ ಎದುರಿನಲ್ಲಿ ಯಾಕೆ ಹೊಡೆದ್ರಿ? ಈಗ ಅದಕ್ಕೆ ಏನಾಗ್ಬೇಕಂತೆ? ಅಲ್ಲ ಇನ್ನೆಂತ ವೆಂಕಟ, ನಾನು ಕ್ಷಮಿಸಿ ಬಿಡುತ್ತಿದ್ದೆ. ಅವರು ಹೊಡೆದದ್ದು ಇಲ್ಲಿಗಾಗಿರಬಹುದಾ? ನೋವಾದದ್ದು ಇಲ್ಲಿಗೋ? ನೀವು ಇಲ್ಲಿಗೆ ಹೊಡೆದದ್ದು ಯಾಕೆ? ಸಿಟ್ಟು ಬಂದಾಗ ಎಲ್ಲಿ ಬೀಳ್ತದೆ ಪೆಟ್ಟು ಅಂತ ಗೊತ್ತಾಗುದಿಲ್ಲ. ನೋವಾದದ್ದು ಇಲ್ಲಿಗಂತೆ ಅವರಿಗೆ. ಹಾಗೆ ಹೇಳ್ತಲ್ಲ ನಾನು. ಅದೆಂತದ್ದು ಒಂದು ನಾಡಿ? ಎಲ್ಲೋ ಆ ನಾಡಿಯಿಂದ ಕೆಳಗೆ ಇಳಿದದ್ದು. ನಿನ್ನ ಕರ್ಮ ಹಾಗೆ ಹೇಳಿದ್ದಲ್ಲ, ನನ್ನ ಅಂತರಂಗಕ್ಕೆ ಘಾಸಿ ಆಯ್ತು ಅಂತ ಹೇಳಿದ್ದು. ಯಾರು ನಾನು? ಮತ್ತೆ ರಾಜಕುಮಾರಿಯ ನಾನು ಅಲ್ವಾ? ಹೌದಾ? ಮಹಾರಾಜನ ತಂಗಿ ನಾನು ಅಲ್ವಾ? ದಾರಿ ಬದಿಯಲ್ಲ ಹೊಡೆಯುವುದ? ಅದಲ್ಲ, ಸಾಮಾನ್ಯ ಸೇನಾಧಿಪತಿಯವರಾಗಿದ್ರು. ಆದರೆ ಇವರನ್ನು ನಾನು ಪ್ರೀತಿಸಿ ಬಯಸಿ ಮದುವೆಯಾದ. ಯಾಕೆ? ಪ್ರೀತಿಗಾಗಿ. ನಾನು ಅಷ್ಟು ಪ್ರೀತಿ ಮಾಡಿದಕ್ಕೆ ನನಗೆ ಕೊಟ್ಟಂತ ಉಡುಗೊರೆ ಇದೆ ಅಲ್ವಾ? 4 ಜನ ಕಾಣುವಾಗ ಹೊಡೆಯುವುದು. ಮತ್ತೆ ಮತ್ತೆ ಹೂ ಹಾಕಬೇಡ. ನಿನಗೂ ಒಳಗಿನ ಹೂರ್ಣ ಏನು ಅಂತ ಅರ್ಥ ಆಗ್ಲಿಲ್ಲ. ಗುಟ್ಟಿರುವುದು ಅಲ್ಲಿ. ಮಹಾರಾಜನ ಸಹೋದರಿ ತಾನು ಸಾಮಾನ್ಯ ಸೇನಾಧಿಪತಿಯನ್ನು ಮದುವೆಯಾಗಿ ಔದಾರ್ಯ ತೋರಿದ್ದೇನೆ ಎಂದು. ನಿನಗೊಂದು ಸತ್ಯ ಹೇಳ, ದೊಡ್ಡವರ ಮನೆ ಹೆಣ್ಣು ಮಗಳನ್ನು ಮದುವೆ ಆದ ಎಲ್ಲವೂ ನಾವು ವಸ್ತು ಇಷ್ಟೇ. ಅದಕ್ಕಾಗಿ ಮದುವೆ ಮಾಡಿಸುವಾಗ ಯೋಚಿಸಬೇಕಾದ್ದೇನು? ಏನು? ನಮ್ಮ ಮನೆಯ ಮಗಳನ್ನ ದೊಡ್ಡವರ ಮನೆ ಕೊಡಬೇಕು, ಬಡವರ ಮನೆಯ ಹೆಣ್ಣನ್ನ ನಾವು ತಂದುಕೊಳ್ಳಬೇಕು. ಮತ್ತೆ ದೊಡ್ಡವರ ಮನೆ ಮದುವೆ ಆದ್ರೆ ಮಗಳನ್ನು ಮದುವೆ ಆದ್ರೆ ಅವಸ್ಥೆ ಇಷ್ಟೇ. ಹೌದಾ? ನಾನು ದೊಡ್ಡವರ ಮನೆ ಮಗಳು. ನನಗೂ ಸ್ವಲ್ಪ ಸ್ವಾಭಿಮಾನ ಎನ್ನುವಂಥದ್ದುಂಟು. ಆಯ್ತಲ್ಲ, ಸ್ವಾಭಿಮಾನ ಇದ್ದೇ ಕೇಳುವುದು. ಈಗ ಅವರು ಹೊಡೆದಿದ್ದಾರಲ್ಲ, ತಪ್ಪಾಯ್ತೇನೋ ಹಾಗೆ ಅವರಾಗಿ ಬಂದು ಮಾತನಾಡಿದ್ರೆ ಮಾತ್ರ ನಾನು ಮಾತಾಡ್ತೇನೆ, ಅಲ್ಲದೆ ನಾನು ಮಾತಾಡುದಿಲ್ಲ. ಆಯ್ತಾ? ನಿನ್ನ ಸಂಸಾರ ಅಲ್ಲ, ನಾವು ತಪ್ಪಾಯ್ತು ಹೇಳಲಿಕ್ಕೆ. ನಿನ್ನ ಜನ್ಮ ಅಲ್ಲ. ನಾನಾಗ ತಪ್ಪಾಯ್ತು ಅಂತ ಹೇಳುವುದಿಲ್ಲ, ನಾ ತಪ್ಪಾಡ್ಲಿಲ್ಲ ತಪ್ಪಾಯ್ತು ಅಂತ ಹೇಳುವುದಿಲ್ಲ. ಅಲ್ಲ, ಯಾರ ಒಂದ್ಸಲ ಒಪ್ಕೊಳ್ಳಿ. ಯಾರ ಕೇಳುದಿಲ್ವಂತ? ಅವರಾಗಿ ಒಂದು ಮಾತಾಡುದಿಲ್ವಂತ? ತಪ್ಪನೆಸಗಿ ರಾಯರೇ ಬಂದು ಒಪ್ಪಿ ಕ್ಷಮೆ ಯಾಚಿಸುವ ತನಕ ಒಪ್ಪಲಾರೆ ನುಡಿಯಲಿನ್ನೆಯ ಅಸಹ್ಯ ನೀಗಿರಲಿ. ಯಾಕೆ
ಬಂದದ್ ನೀನು? ನಾನು- ನಾನು ಏನು ಬೇಕಾದ್ರೂ ಮಾಡಿಕೊಂಡು ನೀ ಬಂದದ್ದು ಯಾಕೆ ನೀನು? ಅಲ್ಲ ಇದು ರಗಳೆ ಆಯ್ತು ಈಗ. ಯಾವ್ದು ರಗಳೆ? ನಿನ್ನ ಹತ್ರ ಕೇಳಿದ್ವ? ಕಲ್ಲಪ್ಪ ಗುಂಡಪ್ಪ ಸೇರಿ ಮೆಣಸಪ್ಪ ಚಟ್ನಿ ಆದಾಗ ಆಯ್ತು. ನಿನ್ನ ಹತ್ರ ಕೇಳಿದ್ವ ನಾವು? ನಾನು ಮತ್ತೆ ಅವಳು ಹೇಳ್ಕೊ ಹ್ಞೂ ಹ್ಞೂ ಅಂದಿಲ್ಲ. ತಪ್ಪು ಅವಳದು ಹೌದಲ್ವಾ? ಹೌದೇನೋ? ನಿನಗೆ ಬೇಕಾದ್ದು ಕೊಡುದು ಯಾರು? ನೀವು ನಾನು ಹೇಳ್ದ ಕೇಳ್ಕೊಂಡಿದ್ರೆ ಆಯ್ತು. ಎಲ್ಲಾದ್ರೂ ಅವ್ರು ಹೇಳಿದ್ಕು ಹ್ಞೂ ಅಂತ ಹೇಳಿದ್ರೆ ಹೊಲ್ಲುದ್ರೆ ಸೇರ್ ಮತ್ತೆ. ನಾವು ಹ್ಞೂ ಅಂದ್ರೆ ಮಾತ್ರ ಈ ಮನೆಯಲ್ಲಿ ಇರೋದು ಗೊತ್ತಾಯ್ತಾ? ಹೌದೌದು ಹೌದು. ಯಾವ್ದೌದು? ಅಲ್ಲ, ಹ್ಞೂ ಅಂದ್ರೆ ಇರುವುದು. ಹೌದಾ? ಅಲ್ಲಿ ಹೋಗುದೇ ಕೇಳ ಮಾತಾಡುದಿಲ್ವಂತ? ಮಾತಾಡುದಿಲ್ಲ. ಎಲ್ಲಿವರೆಗೆ ಕೇಳು. ಕೇಳಿ ವೆಂಕಟ, ಅವರಾಗಿ ಬಂದು ನನ್ನಲ್ಲಿ ಹೊಡೆದದ್ದು ತಪ್ಪಾಯ್ತೇನೋ ಹಾಗೆ ಕ್ಷಮೆ ಕೇಳಿ ಮಾತನಾಡಿದ್ರೆ ಮಾತ್ರ ನಾನು ಮಾತಾಡ್ತೇನೆ. ಅಷ್ಟಕ್ಕೂ ಅವರು ಸ್ವಾಭಿಮಾನದಿಂದ ಸುಮ್ಮನೆ ಕುಳಿತುಕೊಳ್ತಾರಂತಾದ್ರೆ ಆದ್ರೆ ನಾನಾಗಿ ಮಾತಾಡೋದಕ್ಕೆ ಹೋಗುವವಳೆ ಅಲ್ಲ. ಅಷ್ಟಕ್ಕೂ ಅವರು ಬಿಂಕವನ್ನು ತೋರಿಸ್ತಾರಂತಾದ್ರೆ ನಾನು ಸತ್ತರೂ ಮಾತಾಡುವುದಿಲ್ಲ. ಅಲ್ಲ ಸತ್ ಮೇಲೆ ಯಾರು ಮಾತಾಡುದಿಲ್ಲ. ಈಗ ಒಂದ್ಸಲ ಮಾತಾಡಿ. ದೇಹಿ ಅನ್ಬೇಡ, ಸಣ್ಣವಾಗ್ಲಿಕ್ಕೆ ಹೋಗ್ಬೇಡ. ನಿನ್ನ ಜನ್ಮ ಅಲ್ಲ ಅದು, ಗೊತ್ತಾಯ್ತಾ? ಎಂತ ಸೊಕ್ಕಿನ ಮಾತು ಅವಳದು. ಸತ್ತರನಾಗಿ ಮಾತನಾಡುವುದಿಲ್ಲ. ಅವಳು ಹೆಂಡತಿ, ನಾನು ಗಂಡ. ನೆನಪಿರ್ಲಿ, ಸತ್ತರ ಸಾಯಲಿ, ನಾನಾಗಿ ಅದಲ್ಲದೆ ಹೋದ್ರೆ ಈಗ ಗಂಡ ಏನೋ ತಪ್ಪು ಮಾಡಿದ್ದಕ್ಕೆ ಹೆಂಡತಿ ಸ್ವಲ್ಪ ಸುಧಾರಿಸ್ಕೊಳ್ಬೇಕಪ್ಪ. ನೀವು ಹೇಳಿದ್ರಿ ಹೌದಾ, ಸತ್ರು ಮಾತಾಡುವುದಿಲ್ಲ ಅಂತ. ಅವ್ರು ಏನು ಹೇಳಿದ್ರು? ಸತ್ತರೆ ಸಾಯಲಿ, ನಾ ಮಾತಾಡುವುದಿಲ್ಲ. ಈಗಲಾದ್ರೂ ಹೋಗಿ ಸತ್ತ ಮೇಲೆ ಯಾರು ಮಾತಾಡಿ ಈಗ ಒಂದ್ಸಲ ಮಾತಾಡಿ ಹೋಗಿ. ಏನೋ ಬಾಯಿ ತಪ್ಪಿ ಬಂದ ಮಾತು ವೆಂಕಟ. ಬಾಯಿ ತಪ್ಪಿ ಮಾತಾಡಿದ್ರು ಮಾತು ಮಾತೇ ಅಲ್ವಮ್ಮ. ಒಂದೊಂದು ಸಲ ಸತ್ಯವಾದರೂ ಆಗಲಿ. ಆದ್ರೆ ಯೋಚನೆ ಮಾಡಿ ನೋಡು ವೆಂಕಟ, ಹೆಂಡತಿಯಾದ ನನ್ನ ಮೇಲೆ ಕೈ ಮಾಡುವುದಕ್ಕೆ ಇವರು ಮುಂದಾದ್ರಲ್ವೇನೋ. ಸತ್ಯ. ನೆನಪಿಡು ವೆಂಕಟ, ಏನಮ್ಮ? ಯಾವಾತ ಹೆಂಡತಿಯನ್ನು ಪ್ರೀತಿಸುತ್ತಾನೋ ಗೌರವಿಸುತ್ತಾನೋ ಅವನಿಗೆ ಸಮಾಜದಲ್ಲಿ ಗೌರವ ಎನ್ನುವಂಥದ್ದು ಸಿಗುತ್ತದೆ. ಹೆಂಡತಿಯನ್ನು ಮನೆ ಕೆಲಸದವಳಂತೆ ದಾಸಿಯಂತೆ ಹೊಡೆಯುತ್ತಾನೆ ಬಡಿಯುತ್ತಾನಂತಾದ್ರೆ ಅವನಿಗೆ ಸಮಾಜದಲ್ಲಿ ಸಿಗುವಂತ ಗೌರವ ಅಷ್ಟಕ್ಕಷ್ಟೇ ವೆಂಕಟ. ಒಟ್ಟು ನಮ್ಮ ಪರಿಸ್ಥಿತಿ ಹಾಳಾಯಿತು ನೋಡಿ. ಅಲ್ವಾ? ನಮಗಿದು ಬೇಡ ಇತ್ತು. ಅದೇ ಯಾವಾಗಲೂ ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತ ಒಂದು ವಾಡಿಕೆ ಮಾತುಂಟು. ಆದ್ರೆ ಇದು ಹಾಗಾಗಲಿಲ್ಲ. ಈಗ ಇಬ್ಬರದು ಪ್ರತಿಜ್ಞೆ ಆಗಿ ಹೋಯ್ತಲ್ಲ. ಆದ್ರೆ ಕೊನೆಗೆ ಅವ್ರು ಏನ್ ಹೇಳಿದ್ರು? ಹೆಂಡತಿಯನ್ನು ಯಾರೇ ಆಗಲಿ ಪ್ರೀತಿಯಿಂದ ನೋಡ್ಬೇಕು. ಹಾಗಿದ್ರೆ ಮಾತ್ರ. ನೀವು ಹೇಗೆ ನೋಡ್ತೀರಿ? ನಿಮ್ಮ ಹೆಂಡತಿಯನ್ನು ನೀವು ಹೇಗೆ ನೋಡ್ತೀರಿ? ಪ್ರೀತಿಯಿಂದ ನೋಡ್ತಾ ಇದ್ದೀರಾ? ಅಲ್ಲ ನಿದ್ದೆ ಬಿಟ್ಕೊಂಡು ಮನೆಗೆ ಹೋಗಿ ಜೋರ್ ಮಾಡ್ತೀರಾ? ಪ್ರೀತಿ ವಿಶ್ವಾಸವೇ ಪ್ರಾಮುಖ್ಯ ಗಂಡ ಹೆಂಡತಿಯಲ್ಲಿ, ನೆನಪಿಟ್ಟುಕೊಳ್ಳಿ. ಇವಳೊಬ್ಬಳು ಬೆಂಬಿಡದ ಶನಿ ಎನ್ನುವುದಾಗಿ ಭಾವಿಸಿದ್ದೆ. ಹೇಳಿದ್ದೀಯಾ? ಇವತ್ತು ಹಾಗಲ್ವೇ ಅಲ್ಲ. ಸುರಪುರವನ್ನು ಸೇರಿದಂತ ನಾವು ಏಳಿಗೆ ಮೆಟ್ಟಿಲನ್ನು ಏರ್ತಾ ಇದ್ದೇವೆ. ಒಂದು ಗಂಡಿನ ಯಶಸ್ವಿನ ಹಿನ್ನೆಲೆಯಲ್ಲಿ ಹೆಣ್ಣಿರ್ತಾಳೆ, ಒಂದು ಗಂಡಿನ ಅವನತಿಯ ಹಿನ್ನೆಲೆಯಲ್ಲಿ ಹೆಣ್ಣಿರ್ತಾಳೆ. ದಿನದಿಂದ ದಿನಕ್ಕೆ ಯಶದ ಮೆಟ್ಟಿಲನ್ನ ಏರುವುದಕ್ಕೆ ಕಾರಣ ನಾನೆನ್ನುವುದನ್ನ ಈಗಲಾದ್ರೂ ನೀನು ಒಪ್ಪಿಕೊಂಡು? ಖಂಡಿತ ಒಪ್ಪಿಕೊಳ್ತೇನಂತೆ. ಸರಿ, ಆದ್ರೂ ಒಂದು ಏನು? ಇಷ್ಟೇ ಯಶಸ್ಸನ್ನು ಗಳಿಸಿದ್ರೆ ಸಾಕಾಗುವುದಿಲ್ಲ. ಮತ್ತೆ ಈ ನಾಡಿನ ಸರ್ವಾಧಿಕಾರಿ ನಾನಾಗಬೇಕು. ಹೇಗೆ ಸಾಧ್ಯ? ಮಹಾರಾಜನ ಕುತಂತ್ರನ ಮುಗಿಸಲೇಬೇಕು. ಮುಗಿಸಿದ್ರೆ ಕೇವಲ ಮಹಾರಾಜನ ಕೊಂದ್ರೆ ಸಾಕಾಗುವುದಿಲ್ಲ. ಜನಾನುರಾಗ ನಮ್ಮ ಬಗ್ಗೆ ಹೇಗುಂಟು ಎಂದು ಅರ್ಥ ಮಾಡಿಕೊಳ್ಬೇಕು. ಈ ಹೊತ್ತು ಎಲ್ಲರೂ ನಿನ್ನನ್ನು ಹಾಡಿ ಹೊಗಳುತ್ತಾರೆ ಸತ್ಯ, ಆದ್ರೆ ಅವರೆಲ್ಲ ಹಾಡಿ ಹೊಗಳುತ್ತಿರುವುದಿದ್ರೆ ಮುಖ ನೋಡಿ ಮಣೆ ಹಾಕುವಂತ ಜಾತಿಯವರು. ಹಿಂದಿನಿಂದ ಏನ್ ಹೇಳ್ತಾರೆ ಎನ್ನುವುದನ್ನು ನಾವು ತಿಳಿಯಬೇಕು, ಅದನ್ನ ಸಂಗ್ರಹಿಸಬೇಕಾಗಿದೆ. ಹಾಗಾಗಿ ಈ ಪಥದಲ್ಲಿ ನಾನು ಹೋಗ್ತೇನೆ, ನೀನು ಹಾಗೆ ಹೋಗು. ಆಮೇಲೆ ಎಲ್ಲ ಒಟ್ಟು ಸೇರೋಣ. ಆಗಲಿ.
ನೆಲದೆಡೆಗೆ ಹೊರಟಾಗ ಮಿದಲಾಸಿಯುವುದು ಬೆಡಗೆಯ ದೇವಗಿದ ಹೊರಟಾಗ ಯಾರೆ ವಯ್ಯಾರೆ ನೀ ಷೋಡಶೆ ಮನವ ಸೂರೆಗೊಂಡಿ ಎಲ್ಲೆಯ ಊರ್ವಶಿ ಷೋಡಶಿ ಊರ್ವಶಿ ಮನವ ಸೂರೆಗೊಂಡಿ ಎಲ್ಲೆ ಊರ್ವಶಿ ಷೋಡಶಿ ಚಾರು ನಾಮವದೀನು ಹೇಳಲೆ ಚಾರು ನಾಮವದೀನು ಹೇಳಲೆ ನಿನ್ನ ಊರದಾವುದು ಸುಗೋಮಲಿ ನಿನ್ನ ಊರದಾವುದು ಸುಗೋಮಲಿ ಯಾರು ವಯ್ಯಾರ ನೀ ಷೋಡಶ ಕ್ಷಣ ಯಾಕೋ ನಿನ್ನನ್ನು ಕಂಡಾಗ ಮಾತನಾಡಿಸಬೇಕಿರುವಂತ ಭಾವ ಮೂಡಿತ್ತು. ಸರಿ, ನೀನ್ ಯಾರು, ಪಡೆದಂತ ತಂದೆ ತಾಯಿಗಳು ಯಾರು, ಊರದೆಲ್ಲಿ, ಇತ್ತ ಬರುವರ ಉದ್ದೇಶ ಏನು? ಪರಿಚಯ ರಾಧೆ ಎಂಬ ಬೆಸರ ಜನಗೆ ಮೋದದಿಂದ ದೇವಗುಡಿಗೆ ರಾಧೆ ಎಂಬ ಬೆಸರ ಜನಗೆ ಮೋದದಿಂದ ದೇವಗುಡಿಗೆ ಮೋದದಿಂದ ದೇವಗುಡಿಗೆ ಈ ದಿನದಿ ಬಂದೆ ವೆಂಕಟಾಖ್ಯನಾತ್ಮಜೆ ಈ ದಿನದಲ್ಲಿ ಬಂದೆ ವೆಂಕಟಾಖ್ಯನಾತ್ಮಜೆ ಈ ದಿನದಲ್ಲಿ ಬಂದೆ ವೆಂಕಟಾಖ್ಯನಾತ್ಮಜೆ ರಾಧೆ ಪರಸ್ಪರ ಅಪರಿಚಿತರು ಸಿಕ್ಕಾಗ ಪರಿಚಯ ಮಾಡಿಕೊಳ್ಳುವುದರಲ್ಲಿ ಯಾವ ತಪ್ಪು ಇಲ್ಲ. ನನ್ನ ಪರಿಚಯ ಕೇಳಿದ್ರಲ್ಲ, ರಾಧೆ ಎನ್ನುವ ಹೆಸರು ನನ್ನದ್ದು. ಊರ ಮಂಜುಳಾಪುರದವಳು, ಹತ್ತಿರದಲ್ಲಿರುವಂತಹ ದೇವಸ್ಥಾನಕ್ಕೆ ಹೊರಟು ಬಂದವಳು ನಾನು. ಕೇವಲ ಇಷ್ಟೇ ಹೇಳಿದ್ರೆ ಸಾಕಾಗ್ತದ? ಮತ್ತೆ ನಮ್ಮ ಹಿರಿಯವ್ರದ್ದು ಯಾರಾದ್ರೂ ಪರಿಚಯ ಹೇಳಿದ್ರೆ ಓ ಇಂಥವ್ರ ಮಗಳು, ಇಂಥವರ ತಂಗಿ, ಹೀಗೆ ಎನ್ನುವುದನ್ನ ಸಂಬೋಧಿಸುವುದಕ್ಕೆ ಸಾಧ್ಯ ಆಗ್ತದೆ. ವೆಂಕಟಾಖ್ಯ ಕೇಳಿದ್ದೀರಾ? ವೆಂಕಟ ಎನ್ನುವ ಹಾಗೆ. ಓ ನಮ್ಮ ವೆಂಕಟು. ಹಾ, ನಿಮ್ ವೆಂಕಟಾದ್ಯವಾಗಮ. ನನಗೆ ಅವನಿಗೆ ಅಷ್ಟು ಅನ್ಯೋನ್ಯತೆ ಇರಬಹುದು. ಆ ವೆಂಕಟನ ತಂಗಿ ನಾನು. ನನ್ನ ಹೆಸರು ರಾಧೆ ಎನ್ನುವ ಹಾಗೆ. ದೇವಸ್ಥಾನಕ್ಕೆ ಬಂದೆ, ಈಗ ಮನೆಗೆ ಹೋಗ್ತಾ ಇದ್ದೇನೆ, ವಿಷಯ ಅಷ್ಟೇ. ಹೇಗಿತ್ತು ನಮ್ಮ ಒಳ್ಳೆ ನೀನು ಅಂತ ಆಯ್ತು. ಆದ್ರೆ ಒಂದ್ ಕೆಲಸ ಮಾಡೋಣ, ನಮಗೂ ಹಾಗೆ ತಿರುಗಾಟ ಮಾಡಿ ಜಾಡ್ಯತೆ ಆವರಿಸಿತ್ತು. ನಿನ್ನನ್ನು ಕಂಡಾಗ ಏನೋ ಒಂದು ರೀತಿ ಉತ್ಸಾಹ ನೋಡ, ನಿನ್ನ ತನು ಸುಖವನ್ನು ಬಯಸ್ತಾ ಉಂಟು ಮನಸ್ಸು. ಏನು ಮಾನ ಮರ್ಯಾದೆ ಬಿಟ್ಟೆ ಪುಣ್ಯಾತ್ಮ. ನೀನ್ ಯಾರು ಏನು ನನಗೆ ಗೊತ್ತಿಲ್ಲ ಅಂತ ಮಾಡಿದ್ದೆ ನೀನು. ರಾಜೇಂದ್ರ ಸೂರ್ಯವಂಶಿ ಓಡಿಸಿದ್ದಲ್ವಾ ನಿನ್ನನ್ನ? ನಮ್ಮ ಊರಿಂದ ನೀನು ಓಡಿಸಿದ್ದಲ್ವಾ? ನೀನು ದುರ್ಬುದ್ಧಿ ಹೆಚ್ಚಾಗಿ ಓಡಿಸಿದ್ದು. ಅಂತವ ನೀನು ಇಲ್ಲಿಗೆ ಬಂದು ನನ್ನ ಹತ್ರ ಹೇಳುದಾ? ಆ ಕ್ಷೇತ್ರ ಬಿಟ್ಟರೆ ವಿದ್ಯುತ್ ಕ್ಷೇತ್ರದ ಈಗ ಹೆಸರು ಮಾಡ್ತಾ ಇದ್ದೇನೆ, ಗೊತ್ತುಂಟ? ಯಾವ ಕ್ಷೇತ್ರದಲ್ಲೂ ಇಲ್ಲದೆ ಹೋಗ್ತೀನಿ ನೀನು. ನೀನು ಹೆಸರಿಲ್ಲದ ಕ್ಷೇತ್ರಕ್ಕೆ ಹೋಗ್ತೀಯ. ಯಾರೇ ವಯ್ಯಾರಿ ನೀನು ಏನಿದೆ ನೀದು ರಮಣ ಏನಿದೆ ನೀದು ರಮಣ ನಿಲ್ಲಯ ಹೀನ ಕಾರ್ಯವು ಬಾಳ
ನಾನಿರಲು ಬಿಡೆ ನಿಂತ ಕೃತಿಯನು ಕಾಣುತ್ತೀಗ ನಾನಿರಲು ಬಿಡೆ ಇಂತ ಕೃತಿಯನು ಕಾಣುತ್ತೀಗ ಹೌದು ರಾಜೇಂದ್ರ, ನೀನೆಷ್ಟೊತ್ತಿ ಬಂದೆ? ನೀನ್ ಎಷ್ಟೊತ್ತಿಗೆ ಕಂಡಿ? ನಾನು ಕಾಣ್ತಾ ಇದ್ದದ್ದು ಇವಾಗಲೇ. ಹೌದು, ನೀನ್ ಯಾರು ಬಂದಿದ್ದು ನಿನಗೆ ಗೊತ್ತಾಗುವುದಿಲ್ಲ. ಯಾಕೆಂದ್ರೆ ಅಂತ ಸ್ಥಿತಿಯಲ್ಲಿ ನೀನಿದ್ಯೆ ಎನ್ನುವುದು ನನಗೆ ಅರ್ಥವಾಯಿತು. ಏನೋ ಇದು, ನೀನಿಂತ ಕಾರ್ಯವನ್ನ ಮಾಡಬಹುದು ಎನ್ನುವಂತ ಕಲ್ಪನೆ ನನಗಿರ್ಲಿಲ್ಲವಾಗಿತ್ತು. ಅಲ್ಲವಾದ್ರೆ ಮಾರ್ಗ ಮಧ್ಯದಲ್ಲಿ ಸಿಕ್ಕಿರುವಂತ ಒಲ್ಲದ ತರುಣಿಯ ಮೇಲೆ ಕೈ ಮಾಡುವುದಕ್ಕೆ ಮುಂದಾಗ್ತಾ ಇದೆಯಲ್ಲ, ಸರಿಯಲ್ಲ ಇದು. ಯಾಕೆ ಇವಳ ಮೇಲೆ ಕೈ ಮಾಡಿದ ಅಂತ ಕೇಳು. ಯಾಕೆ? ನಮ್ಗಾಗದಿರುವಂತ ವೆಂಕಟನ ಭಗಿನಿ ಇವಳು. ಅವಳು ಬದುಕು ಹಾಳಾಗ್ಬೇಕು. ವೆಂಕಟ ನಿನಗಾಗದೇ ಇರಬಹುದು, ಆದ್ರೆ ಇವಳೇನ್ ಮಾಡಿದ್ದಾಳೆ ತಪ್ಪು? ಏನ್ ಮಾಡಿದ್ದಾಳೆ? ಏನು ಮಾಡ್ಲಿಲ್ಲ. ಆದ್ದರಿಂದ ಹೇಳ್ತೇನೆ, ನಾನಿರುವಾಗ ಮತ್ತೊಬ್ಬಾಕೆ ಶೀಲ ಹಾಳಾಗುವುದಕ್ಕೆ ಖಂಡಿತ ಬಿಡಲಾರೆ. ಬಿಟ್ಬಿಡು ಅವಳನ್ನ. ಕೈ ಹಾಕಬಾರ್ದ? ಏನ್ ನಿನ್ನೇನು ಕಟ್ಟಿಕೊಂಡವನ ನಾನು? ಹೇಳಿ ಕೇಳಿ ಇಟ್ಕೊಂಡವಳು ನೀನು ಅಷ್ಟೇ, ಇನ್ನೊಬ್ಳು ಅಷ್ಟೇ. ನನಗೆ ಊಟ ಮಾಡಿ ಬೀಸಾಡುವಂತ ಎಲೆ. ರಾಜೇಂದ್ರ, ಮಹೇಂದ್ರ ನನ್ನನ್ನು ತಿರಸ್ಕಾರ ಮಾಡಿದೆ ಎಂಬ ಕಾರಣಕ್ಕಾಗಿ ನಿನ್ನನ್ನು ನಂಬಿ ನಿನ್ನ ಜೊತೆಯಲ್ಲಿ ಇಲ್ಲಿಯ ತನಕ ಬಂದೆ. ನನ್ನನ್ನ ಬೇಕಾದ ಹಾಗೆ ಬಳಸಿಕೊಂಡೆ. ನನ್ನ ಕೊರಳಿಗೊಂದು ಮಾಂಗಲ್ಯವನ್ನ ಕಟ್ಟು ಎಂದು ಅಷ್ಟು ದಿನದಿಂದ ನಿನ್ನಲ್ಲಿ ಗೋಗರೆಯುತ್ತಲೇ ಬಂದೆ. ಇಂದಲ್ಲ ನಾಳೆ, ನಾಳೆ ಎಲ್ಲ ಮತ್ತೊಂದು ದಿನ ಎನ್ನುವ ಹಾಗೆ ಇಲ್ಲದ ನೆಪವನ್ನ ಒಡ್ಡಿ ದಿನಗಳನ್ನ ಮುಂದೂಡುತ್ತಲೇ ಬಂದವ ನೀನು. ಆದ್ರೆ ನಿನ್ನ ನಿಜವಾದಂತ ಬಣ್ಣ ಏನೆನ್ನುವುದು ಅರ್ಥವಾಯಿತು. ಕ್ಷಣ ಕ್ಷಣಕ್ಕೂ ಬಣ್ಣವನ್ನ ಬದಲಾಯಿಸುವಂತ ಓತಿ ಖ್ಯಾತ ನೀನು. ನನ್ನ ಬಣ್ಣ ಬಿಚ್ಚಿದೆ ಅಂತ ನಿನ್ನ ಮುಖಕ್ಕೆ ಬಣ್ಣ ಹಚ್ಚಲಿಕ್ಕೆ ಮುಖ ಇರುವುದಿಲ್ಲ. ನನಗೆ ಬಣ್ಣ ಹಚ್ಚಬೇಕಂತ ಅವಶ್ಯಕತೆ ಏನಿಲ್ವೋ? ನೀನ್ ಸ್ವಲ್ಪ ಸರಿಯಾಗಿ ಬಣ್ಣ ಹಚ್ಚು, ತೆಳುವಾಗಿ ಹಚ್ಚಬೇಡ. ದಪ್ಪ ಕಲಿಸಿ ಹಚ್ಚು. ಬಣ್ಣೆಲ್ಲ ಕಚ್ಚರ ಕಲ್ಸೋದಕ್ಕೆ ನನಗೆ ಹೇಳ್ಕೊಡ್ತೀಯ ನೀನು? ನೋಡು, ಏನೋ ಈ ಹೊತ್ತು ನನ್ನ ಮಾತನ್ನ ಕೇಳಿ ನೀನು ಅವಳನ್ನ ಬಿಟ್ಟೆ ಅಂತಾದ್ರೆ ಒಳಿತು. ನನ್ನನ್ನ ಮದುವೆ ಆಗದೆ ಇದ್ರು ತೊಂದರೆ ಇಲ್ಲ. ಮತ್ತೂ ಮುಂದುವರಿತೀಯ ಅಂತಾದ್ರೆ ನಿನಗೆ ಹೇಗೆ ಬುದ್ಧಿ ಕಲಿಸಬೇಕೆನ್ನುವುದು ನನಗೆ ಗೊತ್ತಿದೆ. ನೇರವಾಗಿ ಹೋಗ್ತೇನೆ, ಮಹೇಂದ್ರ ಸೂರ್ಯವಂಶಿಯಲ್ಲಿ ನಿನ್ನ ವಿಚಾರವನ್ನು ತಿಳಿಸ್ತೇನೆ, ನೀನಿಲ್ಲಿರುವಂತಹ ಸತ್ಯವನ್ನ ತಿಳಿಸ್ತೇನೆ. ನನ್ನ ವೇಗಕ್ಕೆ ತಡೆ ಹಾಕಿದವಳೆ ನೀನು, ನೀನೇ ಬದುಕಿರ್ಬಾರ್ದು. ಇಷ್ಟು ದಿನದ ಸಾಲ ಪೂರ್ಣ ಆಯಿತು. ನಾನು ಉಪಯೋಗಿಸಿ ಬಿಟ್ಟಂತ ವಸ್ತು ನೀನು. ನಿನ್ನ ಬದುಕಿನ್ನು ಅಣ್ಣ ಕೆಟ್ಟವಳು ನಾನನ್ನ ಮುಟ್ಟದಿರು ನೀ ಎಲ್ಲ. ಕೆಟ್ಟವಳು ನಾನನ್ನ ಮುಟ್ಟದಿರು ನೀ ಎಲ್ಲ. ಬಿಟ್ಟು ಹೋಗೈ ಬುರಗೆ ಎಲ್ದ ಬಲೆ ಅಳಲು. ಬಿಟ್ಟು ಹೋಗೈ ಬುರಗೆ ಎಲ್ದ ಬಳೆ ಅಳಲು. ಅಣ್ಣ ಹೇಳಮ್ಮ, ಏನಾಯ್ತು? ಇಲ್ಲ, ನಾನು ಬರುವ ಹೊತ್ತಿನಲ್ಲಿ ನೀನು ಬಿದ್ದಿದ್ಯಾ? ಯಾರೋ ಒಬ್ಬ ಓಡಿದ. ಯಾರು ಏನು ಅಂತ ತಿಳಿಲಿಲ್ಲ. ನಿನ್ನ ಕಣ್ಣಿನಲ್ಲಿ ನೀರು. ಯಾಕಮ್ಮ? ಯಾಕೆ? ಮುಟ್ಟಬೇಡ ಅಣ್ಣ, ಮುಟ್ಟಬೇಡ. ಮುಟ್ಟುವುದಲ್ಲ, ನಿನಗೆ ಮುಖ ತೋರಿಸುವ ಯೋಗ್ಯತೆ ಈಗ ನನಗಿಲ್ಲ ಅಣ್ಣ. ಅಂತ ಕಾರ್ಯ ಏನ್ ನಡೀತಮ್ಮ? ಅಣ್ಣ, ದೇವಸ್ಥಾನಕ್ಕಾಗಿ ನಾನು ಹೊರಟು ಬಂದವಳು ಮನೆಯಿಂದ. ಸರಿ. ಇದರಲ್ಲಿ ರಾಜೇಂದ್ರ ಬಂದ. ಹಾಗೆ ಹೀಗೆ ಎನ್ನುವುದಾಗಿ ಮಾತನಾಡಿದ್ದ. ನಾನು ಯಾರು ಎನ್ನುವುದಾಗಿ ಕೇಳಿದಾಗ ವೆಂಕಟನ ತಂಗಿ ಎನ್ನುವುದಾಗಿ ಹೇಳಿದೆ. ವೆಂಕಟನ ತಂಗಿ ಎನ್ನುವುದನ್ನು ತಿಳಿದಂತಹ ಆತ ನನ್ನನ್ನು ಬಲಾತ್ಕರಿಸಿದ ಅಣ್ಣ, ಬಲಾತ್ಕರಿಸಿದ. ನಾನೀಗ ಯಾವ ಅರ್ಹತೆಯೂ ಇಲ್ಲದೆ ಇರುವಂತಹ ಹೆಣ್ಣು. ಆದ್ರಿಂದ ನೀನು ಹೋಗಣ್ಣ, ನಾನೆಲ್ಲಾದ್ರೂ ಆತ್ಮಹತ್ಯೆ ಮಾಡ್ಕೊಳ್ತೇನೆ. ನಾನಂತೂ ಬರೋದಿಲ್ಲ ಅಣ್ಣ. ತಂಗಿ, ಅಣ್ಣ, ಸತ್ತ ಮೇಲೆ ಈ ಪ್ರಪಂಚದಲ್ಲಿ ಸಾಧಿಸುವುದಕ್ಕೆ ಏನಿದೆ ಹೇಳು? ಆ ರಾಜೇಂದ್ರನಿಗೆ ನನ್ನನ್ನು ನೋಡಿದ್ರೆ ಆಗೋದಿಲ್ಲ.
ಹಾಗಾಗಿಯೇ ಅವ ಹೀಗೆ ಮಾಡಿದ್ದಿರಬೇಕೇ ಹೊರತು ಬೇರೆ ಯಾವ ಉದ್ದೇಶವೂ ಅಲ್ಲ. ನನ್ನನ್ನು ಏನೂ ಮಾಡುವುದಕ್ಕೆ ಅಸಾಧ್ಯನಾದಂಥ ಆತ ನನಗೆ ಹಿಂಸೆ ಕೊಡಬೇಕು ಎನ್ನುವ ಕಾರಣದಿಂದ ನನ್ನ ತಂಗಿಯಾದ ನಿನ್ನ ಶೀಲ ಹಾಳು ಮಾಡಿದ್ದಿರಬೇಕು. ಹೋಗ್ಲಿ ಬಿಡಮ್ಮ, ನೀನು ಪ್ರಾಣ ಕಳ್ಕೊಳ್ಳುವುದಲ್ಲ, ನೀನೀಗ ಶೀಲಗೆಟ್ಟವಳು ಎನ್ನುವುದು ಪ್ರಾಣ ಬಿಟ್ಟಾಗ ಪ್ರತಿಯೊಬ್ಬರಿಗೂ ಗೊತ್ತಾಗ್ತದೆ. ಯಾಕೆ ಅವಳು ಸತ್ಲು, ಹೀಗಾಯಿತಂತೆ. ಹಾಗಾಗಿ ನೀನು ಬದುಕಿ ಉಳಿಬೇಕಮ್ಮ. ಬದುಕಿ ಉಳಿಯುವುದು ಮಾತ್ರ ಅಲ್ಲ, ಈ ಪ್ರಕರಣ ಮುಚ್ಚಿ ಹೋಗುವ ತನಕ ನಿನ್ನನ್ನು ಮನೆಯಲ್ಲೇ ಇಟ್ಟು ಸಾಕ್ತೇನಮ್ಮ. ಸಾಯುವುದು ಸರಿಯಲ್ಲ. ಬಾ ಬಾ. ಮರುಗುತಿಯ ಭಗಿನಿಯಳ ಸಾಂತ್ವನದಿ ಕರೆದೊಯ್ದ ಖನಮಹೇಂದ್ರನ ಕಿರಿಯಡುಗ ಖನಮಹೇಂದ್ರನ ಕಿರಿಯಡುಗನ ದಿನಪತೆ ಜವನಾಂತ ಉತ್ಸವ ದಿನಪತೆ ಜವನಾಂತ ಉತ್ಸವ ಮನದೊಡತಿಗಾದಿನದುಳ್ಳರುವ ಮನದ ಮಾತ ಮನದೊಡತಿಗಾದಿನದುಳ್ ಅರುವ ಮನದ ಮಾತ ನಮ್ಮ ಅರಮನೆಯಲ್ಲಿಯೇ ಒಂದು ಪ್ರಮಾಣದ ಅಭ್ಯಾಸವಾದರೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಈ ಉತ್ಸವನನ್ನ ಮಹೇಂದ್ರ ಸೂರ್ಯವಂಶಿ ಗುರುಮಠಕ್ಕೆ ಕಳುಹಿಸಿಕೊಟ್ಟವನು. ಹೌದು, ಗುರುಮಠದಲ್ಲಿ ನಾನು ನೀನು ಒಟ್ಟಾಗಿ ಕಲಿತವರು. ಈ ಸಂದರ್ಭದಲ್ಲಿ ನಿನ್ನಲ್ಲಿ ಒಂದು ಹೊಸ ವಿಚಾರ ಹೇಳುವುದಕ್ಕಾಗಿ ಕರೆದೆ. ಅದೇನು ಹೊಸ ವಿಚಾರ? ಚಂದಿರಾನನೇ ಚಂದಿರಾನನೇ ಕೇಳೇ ಚಂದಿರಾನಲಿ ಕೇಳೆ ವಿದ್ಯಾ ಮಂದಿರದ ಕಾಯಕವು ತೀರಿತು ವಿದ್ಯಾ ಮಂದಿರದ ಕಾಯಕವು ತೀರಿತು ಮುಂದೆ ನಿಲಯವ ಸೇರಲ್ ಅತ್ಯಾನಂದವಿನ್ನು ಮುಂದೆ ನಿಲಯವ ಸೇರಲ್ ಅತ್ಯಾನಂದವಿನ್ನು ಆ ಮುಂದೆ ನಿಲಯವ ಸೇರಲ್ ಅತ್ಯಾನಂದವಿಲ್ಲು ಆ ಅನನ್ಯ ಉತ್ಸವ. ಅನ್ಯೋನ್ಯತೆಯಿಂದ ಬದುಕಿದವರು ಈ ಗುರುಮಠದಲ್ಲಿ ನಾವು. ಹೌದು, ಈಗ ಒಂದು ವಿಷಯ ನಿನ್ನಲ್ಲಿ ಹೇಳಲೇಬೇಕಾಗಿದೆ. ಅದೇನದು ಹೊಸ ವಿಚಾರ? ಗುರುಗಳು ನನ್ನನ್ನ ಕರೆಸಿ ಮಂತ್ರಾಕ್ಷತೆಯನ್ನ ಕೊಟ್ಟು ಹರಸಿ ಮನೆಗೆ ಹೋಗಬಹುದು ಎನ್ನುವ ಆಜ್ಞೆಯನ್ನು ನೀಡಿದ್ದಾರೆ. ಹೌದು, ನನಗೂ ಹಾಗೆ ಬಹಳ ಕಾಲ ಆಯ್ತು ಮನೆಯನ್ನು ಬಿಟ್ಟು. ಅಪ್ಪನನ್ನು ನೋಡಬೇಕು, ಅಮ್ಮನನ್ನು ಕಾಣಬೇಕು, ಅವರೊಟ್ಟಿಗೆ ಕಲೆತು ಬದುಕಬೇಕು ಎನ್ನುವಂತಹ ಸಂತೋಷದ ಸುದ್ದಿ ಎನ್ನುವಂತಹ ಸಂತೋಷದ ಅನುಭವವನ್ನು ಹೊಂದುವಂತಹ ಮನಸ್ಸಾಗಿ ಹೋಗಿದೆ. ನನಗೆ ಎಷ್ಟೊತ್ತಿಗೆ ಮನೆ ಹೋಗ್ತೇನೆ ಅಂತ ಕಾಣುವುದು. ನಿನಗ ಹಾಗಾಗಿ ನಾನೀಗ ಮನೆಗೆ ಹೊರಟು ನಿಂತಿದ್ದೇನೆ. ನನ್ನಲ್ಲಿ ಹೇಳಿ ಹೋದಕ್ಕೆ ಬಂದದ ನೀನು. ಹೌದೇ? ಉತ್ಸವ ಒಂದು ಮಾತು ನಿನ್ನಲ್ಲಿ. ಏನದು? ಇನಿತು ಕಾಲ ಸುಗುಣಶೀಲ ಜೊತೆಯೊಳಿದ್ದೆವು ಇನಿತು ಕಾಲ
ಗುಣದುಳ್ಳಾಟ ಪಾಠಗಳನ್ನು ಕೂಡಿ ಕಲಿತೆವು. ಗುಣದುಳ್ಳ ಆಟ ಪಾಠಗಳನ್ನು ಕೂಡಿ ಕಲಿತೆವು. ಪಾಠಗಳ ಕೂಡಿ ಕಲಿತೆವು. ಪಾಠವ ಕೂಡಿ ಕಲಿತೆವು. ಮನದುಳೇಕೋ ಶೂನ್ಯ ಭಾವ ಮೂಡುತ್ತಿರುವುದು. ಮನದುಳೇಕೋ ಶೂನ್ಯ ಭಾವ ಮೂಡುತ್ತಿರುವುದು. ಎನಗೆ ಪಥವ ತೋರುವರ್ಯಾರು ಮುಂದಕ್ಕೆಂಬೆನು. ಎನಗೆ ಪಥವ ತೋರುವರ್ಯಾರು ಮುಂದಕ್ಕೆಂಬೆನು. ಮನದೊಳಗೂ ಶೂನ್ಯ ಭಾವ ಮೂಡುತ್ತಿರುವುದು. ಎನಗೆ ಪಥವ ತೋರುವರ್ಯಾರು ಮುಂದಕ್ಕೆಂಬೆನು. ಎನಗೆ ಪಥವ ತೋರುವರ್ಯಾರು ಮುಂದಕ್ಕೆಂಬೆನು. ಗುಣಶೀಲ ಜೊತೆಯೊಳಿದೆವು. ಗುಣದುಳಾಟ ಪಾಠಗಳನ್ನು ಕೂಡಿ ಕಲಿದೆವು. ಉತ್ಸವ ಗುರುಮಠದಲ್ಲಿ ಈರುವರು ಒಟ್ಟಾಗಿ ಕಲಿತವರು ನಾವು. ಹೌದು. ಇಲ್ಲಿಯ ತನಕ ಸಹಪಾಠಿಗಳಾಗಿರುವಂತಹ ಈ ನಾವು ಅಗಲುವಾಗ ಒಂದು ಮಾತನ್ನು ಹೇಳದೆ ಹೋದರೆ ತಪ್ಪಾಗುವುದಿಲ್ವಾ? ಹೌದು. ಹಾಗಾಗಿ ಒಂದು ಪ್ರೀತಿಯಿಂದ ಹೋಗಿ ಬರ್ತೇನೆ ಅಂತ ಹೇಳಿದ್ದು ನನ್ನ ಉದ್ದೇಶ. ನೀನು ಬಾಯಿ ಬಿಟ್ಟು ಹೇಳ್ಬೇಕಂತ ಅಗತ್ಯ ಇಲ್ಲ ಉತ್ಸವ. ನಿನ್ನ ಮುಖ ನೋಡಿ ಆಗಲೇ ಗೊತ್ತಾಯಿತು. ಸಂತೋಷವೇ ತುಂಬಿಕೊಂಡಿದೆ ನಿನ್ನ ಮುಖದಲ್ಲಿ. ಯಾಕೆ ನೀನ್ ನಿನ್ನ ಮನೆಗೆ ಹೊರಟಿದ್ದಲ್ವಾ? ಹೌದಾ? ಇನ್ನೊಬ್ಬರಿಗೆ ತೊಂದರೆ ಆದ್ರೆ ನಿನಗೇನು ನಷ್ಟ ಅಂತ. ನಾನು ಮನೆಗೆ ಹೋಗುವುದರಿಂದ ಯಾರಿಗೆ ತೊಂದರೆ ಆದ್ರೆ ನಾನೆಂತ ಮಾಡಿ ಸಾಯ್ಲಿ? ನಾ ಮನೆ ಬಿಡ್ಬೇಕಾಗಿದೆ. ಅಯ್ಯೋ, ನೀನ್ ಮನೆ ಬಿಡ್ಬೇಕಾದ ಅಗತ್ಯ ಇಲ್ಲ. ಈಗ ಜೊತೆಗೊಬ್ಬಳು ಇದ್ದಾಳೆ, ಸಹಪಾಠಿ ಆದವಳು. ಅವಳನ್ನು ವಿಚಾರಿಸಿಕೊಳ್ಳುವಂತ ಹಕ್ಕು ನಿನಗಿಲ್ವೇ? ಅದಕ್ಕಾಗಿ ಹೇಳಿ ಹೋಗುವುದಷ್ಟೇ. ವಿಚಾರಿಸುವುದು ಅಂದ್ರೆ ಮತ್ತೆಂತ ವಿಚಾರ? ಅಯ್ಯೋ, ನೀನೇನೆ ಹೇಳಿ ಹೋಗಬಹುದು. ಇಲ್ಲಿವರೆಗೆ ನಾನ್ಯಾರು ನನ್ನ ಮನೆಯಲ್ಲಿ ಅಂತ ನೀನು ಕೇಳಿದ್ದೀಯಾ? ಕೇಳುವ ಸಂದರ್ಭ ಬರಲ್ಲ. ಅದೆಲ್ಲ ಬರ್ಕೊಳ್ಳುವವರು ಕೇಳ್ತಾರೆ, ನಾವು ಕೇಳುವುದಲ್ಲ. ಅಯ್ಯೋ, ಅಲ್ಲಿ ಬರ್ಕೊಳ್ಳುವವರು ಇದ್ದಾರಲ್ಲ, ಅಯ್ಯೋ ಅವ್ರು ಇಂಥಲ್ಲಿಂದ ಬಂದವರು, ಇವರ ಅಪ್ಪ, ಹೀಗೆ ನಮಗ ಅಗತ್ಯ ಇಲ್ಲ. ಅಯ್ಯೋ, ನಿನ್ನಲ್ಲಿ ಅಗತ್ಯ ಉಂಟು. ಯಾಕೆ ಗೊತ್ತಾ? ಈ ಗುರುಮಠದಲ್ಲಿ ಒಟ್ಟಿಗೆ ಓದಿದವರು ನಾವು, ಒಂದೇ ಆಟದ ಮೈದಾನದಲ್ಲಿ ಆಟವಾಡಿದವರು ನಾವು, ಒಂದೇ ತಟ್ಟೆಯಲ್ಲಿ ತುತ್ತನ್ನು ತಿಂದವರು ನಾವು, ಒಟ್ಟಾಗಿ ಇದ್ದವರು. ಭೇದ ಭಾವಗಳು ನಮ್ಮಲ್ಲಿ ಇಲ್ಲ. ನಾನು ಯಾಕೆ ಹೇಳಿದೆ ಗೊತ್ತಾ? ನಾನೊಬ್ಬಳು ಅನಾಥೆ. ಹೌದು ಕಣೋ. ಹೌದಾ?
ತಂದೆ ತಾಯಿಲ್ಲದ ತಬ್ಬಲಿ ನಾನು. ದಿಕ್ಕುದಸಿಲ್ಲದ ನನಗೆ ಗುರುಗಳು ಆಶ್ರಯವನ್ನು ಕೊಟ್ಟವರು. ಕೊಟ್ಟದ್ದು ಮಾತ್ರವಲ್ಲ, ಇಲ್ಲಿಯವರಿಗೆ ವಿದ್ಯೆಯನ್ನು ಬೋಧಿಸಿದ್ರು ಅವರು. ನಿನ್ನೆ ದಿನ ಎಲ್ಲವರಿಗೆ ಹೇಳಿದ ಮಾತು ನನಗೆ ಹಾಗೂ ಹೇಳಿದ್ರು. ಇಲ್ಲಿಯವರೆಗೆ ನಿನ್ಗೆ ವಿದ್ಯಾಭ್ಯಾಸ ಮುಗಿದು ಹೋಯಿತು, ಬೀಳ್ಕೊಡುವ ಸಮರ ಮುಗಿದು ಹೋದ ಮೇಲೆ ಮತ್ತೆ ಇಲ್ಲಾಕಿ ನಿಲ್ಲೋದು ನೀನು, ನಿನ್ನ ಮನೆಗೆ ಹೋಗ್ಬಹುದು ಅಂತ ಹೇಳಿದ್ರು. ಗುರುಗಳು ಹೇಳಿದಾಗ ನಾನು ಸಂತೋಷದಿಂದ ಒಪ್ಪಿಕೊಂಡೆ. ಏನು ಮಾಡು, ಅವರಲ್ಲಿ ಹೇಳಿಕೊಳ್ಳಿಕ್ ಆಗ್ತದೆ ಹೇಳು? ಈಗ ನಿನ್ನಲ್ಲಿ ಹೇಳಿಕೊಳ್ಳುವುದು ಎಷ್ಟೇ. ನಾನು ಅನಾಥಿಯಾದಂತ ನಾನು ಮುಂದೆ ಎಲ್ಲಿ ಹೋಗಬೇಕೆಂದು ನನಗೆ ತೋಚುತ್ತಾನೆ ಇಲ್ಲ. ಇದಕ್ಕೊಂದು ದಾರಿ ನೀನ್ ಮಾಡಿ ಕೊಡ್ತೀಯ? ಲಲನೆ ನೀ ಬಿಡು ಶಶಿವದನೆ ಲಲನೆ ನೀ ಬಿಡು ಸಂಖ್ಯೆಯ ಶಶಿವದನೆ, ನೀ ಬಿಡು ಸಂಖ್ಯೆಯ ಶಶಿವದನೆ, ನಾನೇನೆಂದಿಗೂ ಗುಣ ಸದನೆ, ನಾನೇನೆಂದಿಗೂ ಗುಣ ಸದನೆ, ಓ ಲಲನೆ ಶಶಿವದನೆ ಗುಣ ಸದನೆ. ಬೆಳಗಾಗುತ್ತ ನೀನಿರಬಹುದೈದಿಟ ಲಲನೆ ಓ ಲಲನೆ ಓ ಲಲನೆ. ಲಲನೆ ನೀ ಬಿಡು ಸಂಖ್ಯೆಯ ಶಶಿವದನೆ. ಅನಾಥೆ ಅಂತ ನನಗೆ ನೀನು ಬಾಳು ಕೊಡ್ತೀಯೇನೋ? ನಿನ್ನನ್ನು ವಿಚಾರಿಸಿಕೊಳ್ಳಬೇಕಾಗಿತ್ತು ಎನ್ನುವುದನ್ನ ಯಾಕಾಡಿದೆ ಅಂತ ಈಗ ಗೊತ್ತಾಯ್ತು. ಗೊತ್ತಾಯ್ತಾ? ಅಪ್ಪ ಅಮ್ಮ ಇಲ್ವಾ? ಉಳಿಯುವುದಕ್ಕೆ ವ್ಯವಸ್ಥೆ ಇಲ್ವಾ? ಇಲ್ವೇ ಇಲ್ಲ. ನನಗೆ ಮತ್ತೊಂದು ಸಂತೋಷ ನಿನ್ನ ಕುರಿತಾಗಿ. ಯಾವುದು? ಯಾವ ಗತಿಯೂ ಇಲ್ಲದೆ ಇದ್ರು ಇಷ್ಟೆಲ್ಲ ಚಂಗನೆ ಹಾಡ್ತಾ ಕುಣಿತಾ ನಗಾಡ್ತಾ ನಿನ್ನ ಮುಖದಲ್ಲಿ ಒಂದು ಅನಾಥೆಯ ಛಾಯೆಯೂ ಕಾಣುವುದಿಲ್ಲ ನೋಡಿ. ಯಾಕಿಲ್ಲ? ನೀ ಜೊತೆಗಿದ್ಯಲ್ಲ, ಅದೆಲ್ಲ ದೂರ ಆಗಿ ಹೋಯ್ತು. ಹಾಗೆಲ್ಲ ಜೊತೆಯಲ್ಲಿದ್ದ ಕ್ಷಣದಲ್ಲಿ ಆ ಕೊರಗು ಹೋಗುವುದಿಲ್ಲ. ಅಲ್ಲ, ಒಂದೊಮ್ಮೆ ಬರ್ತದೆ ಹೋಗ್ತದೆ. ಕೊರತೆ ಇದ್ರೆ ಹೇಗೆ ಗೊತ್ತುಂಟ, ಯಾರಲ್ಲಿ ಮಾತಾಡಿದ್ರು ನಮ್ಮ ಮುಖದಲ್ಲಿ ಒಂದ್ ಕಡೆ ಒಂದ್ ಸಣ್ಣ ಗಂಟು ಇದ್ದೇ ಇರ್ತದೆ. ಅದು ನನ್ನ ಮನಸ್ಸಿನೊಳಗೆ ಉಂಟು. ಇರ್ಲಿ, ಅದು ಸಮಾಧಾನ. ಬದುಕನ್ನ ಯಶಸ್ವಿಯಾಗಿ ಸಾಗಿಸುವುದಕ್ಕೆ ಅದು ದೊಡ್ಡ ಸೂತ್ರ. ಹೌದಾ? ಹೌದೌದು, ಗೆಲ್ಲುವುದಕ್ಕೆ. ಸಂತೋಷ, ನೀನೇನು ಅನಾಥೆ ಎನ್ನುವಂತಹ ಭಾವನೆಯಿಂದ ಕಳವಳಕ್ಕೊಳಗಾಗುವುದು ಬೇಡ. ಬೇಡ, ವ್ಯವಸ್ಥೆ ನಾನು ಮಾಡ್ತೇನೆ ಬಾ. ಗುರುಮಠಕ್ಕೆ ಹೋದವ ಎಷ್ಟು ವರ್ಷ ಆಯ್ತು ನಿನ್ನನ್ನು ನೋಡಿದೆ. ಅದೇ ನಾನು ಆಲೋಚನೆ ಮಾಡೋದು, ನೀವು ಗುರುಮಠದಿಂದ ಯಾವಾಗ ಬರ್ತೀರಿ, ನಿಮ್ಮನ್ನ ಯಾವಾಗ ನೋಡುದು ಅಂತ. ಭಾರಿ ಸಂತೋಷ ಆಯ್ತು. ಆರೋಗ್ಯವಾಗಿದ್ದೇನೆ. ಗುರುಗಳು ಒಳ್ಳೆ ರೀತಿಯಲ್ಲಿ ಹೇಳಿ ಕಳಿಸಿದ್ರಲ್ಲ. ಒಳ್ಳೆ ಗುರುಗಳು, ಒಳ್ಳೆ ಎಲ್ಲ ಕಳಿಸಿಕೊಟ್ಟಿದ್ದಾರೆ. ಹೌದೌದು, ಎಲ್ಲವನ್ನೂ ಕಲಿತಿಯಲ್ಲ ಅಂತ ಹೇಳಿಕೊಟ್ಟದನ್ನೆಲ್ಲ ಕಲ್ತಿದ್ಯಾ. ಗುರುಗಳಿಂದ ಉಪದಿಷ್ಟವಾದಷ್ಟು ನನಗಾಗಿ ಭಾರಿ ಸಂತೋಷ ಆಯ್ತು. ಹೇಳು, ಹೋಗುವ ಗುರುಮಠಕ್ಕೆ. ನಾನೇ ಕರ್ಕೊಂಡು ಬಂದದ್ದು. ನೀ ಕರ್ಕೊಂಡು ಬಂದದ? ಹೌದಾ? ಎಲ್ಲಿಂದ? ಗುರುಮಠದಿಂದಲೇ. ಗುರುಮಠದಿಂದ? ಹೌದಾ? ಯಾಕೆ ಕರ್ಕೊಂಡು ಬಂದೆ?
ವೆಂಕಟ ನಿನ್ನಲ್ಲಿ ಹೇಳಿದೆ ಏನು ಹೇಳು. ಏನೇನು? ಅವಳು ನನ್ನೊಟ್ಟಿಗೆ ಕಲಿತವಳು. ಹೌದಾ? ಹೊರಡುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನಾಡಿಬಿಟ್ಲು. ಏನಂತೆ? ನಾನು ಅನಾಥೆ ಎನ್ನುವುದಾಗಿ ಗದ್ಗದ ಸ್ವರದಲ್ಲಿ ಹೇಳಿದ್ಲು ಅವಳು. ಆಗ ನನ್ನಿಂದ ಸಹಿಸ್ಲಿಕ್ಕಾಗಲಿಲ್ವೋ. ಅನಾಥಳಾಗಿರುವಂತಹ ನಿನಗೆ ಆಶ್ರಯವನ್ನು ಕೊಡ್ತೇನೆ, ನೀನು ನಮ್ಮ ಮನೆಗೆ ಬಾ ಎನ್ನುವುದಾಗಿ ಕರೆದುಕೊಂಡು ಬಂದಿದ್ದೇನೆ. ತಪ್ಪಾಯ್ತೇನಾ? ಖಂಡಿತ ತಪ್ಪಲ್ಲ. ನಿನ್ನ ಅಪ್ಪನಿಗೂ ಅದೇ ಗುಣ. ಯಾರೇ ಆಗಿರಲಿ ಅನಾಥರನ್ನ ಕಂಡಾಗ ಆಶ್ರಯ ಕೊಡುವಂತಹ ಬುದ್ಧಿ ಅವನಿಗಿದೆ. ಅದೇ ಅಪ್ಪನ ಮಗನಾದ ನಿನಗೂ ಆ ಬುದ್ಧಿ ಬಂತಲ್ಲ, ಭಾರಿ ಸಂತೋಷ ಆಯಿತು. ಕರ್ಕೊಂಡೋಗು ಅರಮನೆಗೆ. ನನಗೆ ಆವಾಗ ಹೇಳುವಾಗ ಅವಳೊಂದಿಗೆ ಭಾವನೆಯಲ್ಲಿ ಸ್ಪಂದಿಸುವ ಸಂದರ್ಭದಲ್ಲಿ ಅದರ ಆಚೀಚೆ ಆಗು ಹೋಗುಗಳು ಮನಸ್ಸಿಗೆ ಬರಲೇ ಇಲ್ಲ. ಆವಾಗ ಧೈರ್ಯದಿಂದ ಹೇಳಿಬಿಟ್ಟೆ. ಅಲ್ಲಿಂದ ಕರ್ಕೊಂಡು ಹೊರಡುವಾಗ ಧೈರ್ಯ ಇತ್ತು. ಈಗ ಮನೆ ಹತ್ತಿರ ಬಂದಾಗ ಡವ 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 ಆರಂಭ ಆಯಿತು, ಹೆದರಿಕೆ ಪ್ರಾರಂಭ ಆಯಿತು. ಹಾಗಾದ್ರೆ ಕರ್ಕೊಂಡು ಹೋಗ್ಲಿಕ್ಕೆ ಧೈರ್ಯ ಇಲ್ಲ. ಧೈರ್ಯ ಇಲ್ವೋ? ಎಲ್ಲಿಂದ ಕರ್ಕೊಂಡು ಬಂದು ಅಲ್ಲಿಗೆ ಬಿಟ್ಟು ಸುಮ್ಮನೆ ಇರ್ತೀಯನ? ಆವಾಗ ಅಪ್ಪನಾಗಿದ್ದೆ ಮಗ ಆಗ್ತೇನ ನಾನು? ಅಲ್ಲ, ಅದು ಆಗುದಿಲ್ಲ. ಆದ್ರೆ ಇಲ್ಲಿ ಮುಂದೆ ಹೋಗ್ಲಿಕ್ಕೆ ಅದು ಆಗುದಿಲ್ಲ ಅಲ್ಲ. ಒಂದು ಉಪಾಯ ಉಂಟು. ಏನೋ? ಮಧ್ಯದಲ್ಲಿ ದೇವರು ಸಿಕ್ಕಿದಾಗ ನೀನು ಸಿಕ್ಕಿದೆ ಮಹಾರಾಯ. ನಾನು ಸಿಕ್ಕುವುದಕ್ಕೂ ಇದಕ್ಕೂ ಏನು ಸಂಬಂಧ ಉಂಟ? ಏನೋ? ನನ್ನಪ್ಪನಿಗೆ ಅನ್ಯೋನ್ಯವಾಗಿದ್ದವನು ನೀನು. ನಿನ್ನ ಮಾತನ್ನ ಯಾವುದನ್ನು ನನ್ನ ಅಪ್ಪ ನಿರ್ಲಕ್ಷಿಸುವುದಿಲ್ಲ. ಅದಕ್ಕೆ ನೀನೊಂದು ಸ್ವಲ್ಪ ಅಪ್ಪನಿಗೆ ಹೇಳಿ ಅವಳನ್ನು ನನ್ನ ಮೇಲೆ ಅತಿಯಾದ ಗೌರವ ಇಟ್ಟಿದ್ದಾನೆ ಎನ್ನುವ ಕಾರಣದಿಂದ ಹೀಗಿದ್ದೆಲ್ಲ ಬಾರದಿದ್ದು ಮಾಡಿ ನಾ ಪೆಡ್ತಿಲ್ಲ ಅನ್ನೋದನ್ನ. ಅನಾಥರಿಗೆ ಆಶ್ರಯ ಕೊಡುವುದು ಬೇಡದೇ ಇದ್ದ ಕೆಲಸವೇನಾ? ಅನಾಥರಿಗೆ ಆಶ್ರಯ ಕೊಡುವುದು ಬೇಡದಿದ್ದ ಕೆಲಸ ಅಲ್ಲ. ಸ್ವಲ್ಪ ಹೇಳ ಏನಾದ್ರು. ಇರ್ಲಿ ಬಿಡು, ಯಾರೇ ಆಗಿರ್ಲಿ. ನಿನಗಂತೂ ಧೈರ್ಯ ಇಲ್ಲದಿದ್ರೆ ಅನಾಥೆಯಾದ ಅವಳನ್ನು ಬಿಟ್ಟುಗಳಿವಂತಿಲ್ಲ. ಅವಳನ್ನ ಕರ್ಕೊಂಡು ನಾನು ಬರ್ತೇನೆ. ನೀನು ನೇರವಾಗಿ ಹೋಗು. ಹೋಗಿ ತಂದೆಯೊಡನೆ ಮಾತಾಡ್ತಾ ಇರು. ಆ ಸಮಯದಲ್ಲಿ ನಾನು ಕರ್ಕೊಂಡು ಬರ್ತೇನೆ. ಆದ್ರೆ ಒಂದು ಮಾತು, ಮಧ್ಯ ದಾರಿಯಲ್ಲಿ ವೆಂಕಟು ಸಿಕ್ಕಿದ್ದಾನೆ ಅಂತ ಮಾತ್ರ ಹೇಳಬೇಡ. ಹಾಗೆ ಹೇಳುವುದಿಲ್ಲ. ಮಧ್ಯ ದಾರಿಯಲ್ಲಿ ವೆಂಕಟು ಸಿಗಲಿಲ್ಲ ಅಂತ ಹೇಳ್ತೇನೆ. ಆ ಸುದ್ದಿಯೇ ಬೇಡ ನನಗೆ. ವೆಂಕಟು ಸುದ್ದಿಯೇ ಬೇಡ ಹೇಳಿದ್ರೆ ಸಂಕಟ ಆಗ್ತದೆ. ಯಾಕೆ? ಎಲ್ಲಿಯಾದ್ರೂ ಸಿಕ್ಲಿಲ್ಲ ಅಂದ್ರೂ ಅನುಮಾನ, ಸಿಕ್ಕಿದ ಅಂತ ಹೇಳಿದ್ರು ಅನುಮಾನ ಆಗ್ತದೆ. ಹಾಗಾಗಿ ನೀವು ಮುಂದೆ ಹೋಗೋ. ನಿಮಗೆ ಬುದ್ಧಿ ಬರೋದು ಯಾವಾಗ? ಪ್ರಾಯದ ಹುಡುಗ ಅವ, ಹೌದಾ? ಅವನೊಟ್ಟಿಗೆ ನೀ ಬಂದಿದ್ಯಾ? ಏನು ಅಂತ ಮಾಡ್ಕೊಂಡಿದ್ದೆ ನೀನು? ಬೈಬೇಡಿ ನನಗೆ. ಬೈಯುವುದಲ್ಲ, ಎಲ್ಲಿಯಾದ್ರೂ ಮಧ್ಯ ಮಾರ್ಗದಲ್ಲಿ ಅವ ಬಿಟ್ಟು ಹೋದ್ರೆ ಏನ್ ಮಾಡ್ತೀನಿ ನೀನು? ಮೊದಲೇ ನೀನು ಅನಾಥೆ ಅಂತ ಹೇಳ್ತೀನಿ ನೀನು. ಹೌದು. ಇಲ್ಲಿವರೆಗೆ ಕರ್ಕೊಂಡು ಬಂದ, ಮುಂದೆ ಹೋಗುದಕ್ಕೆ ಅವನಿಗೆ ಧೈರ್ಯ ಇಲ್ಲ. ಈಗ ಬಿಟ್ಟು ಹೋದ್ರೆ ಏನ್ ಮಾಡ್ತಿದ್ದಿ? ನಿಮ್ ಜೊತೆಗೆ ಬರ್ತೇನೆ ನಾನು. ನಿಮ್ ಜೊತೆಗೆ ಬರ್ತೇನೆ. ಎಲ್ಲಿಗೆ? ಅರಮನೆಗೆ. ಅರಮನೆ? ಅವ ಮಧ್ಯೆ ಕೈ ಕೊಟ್ಟರೆ ಏನ್ ಮಾಡ್ತೀನಿ? ಅರಮನೆ ನನ್ನೊಟ್ಟಿಗೆ ಬರ್ತೀಯ? ತೊಂದರೆ ಇಲ್ಲ, ನಾ ಕರ್ಕೊಂಡು ಹೋಗ್ತೇನೆ. ನಾನು ಹೇಳಿದ್ರೆ ಮಾತ್ರ ನೀನು ಬಾಯಿ ಬಿಡಬೇಕು. ಅದರದ್ದು ಮಾತಾಡ್ಲಿಕ್ಕಿಲ್ಲ. ಹೇಳಿದ್ಗೆಲ್ಲ ಹ್ಞೂ ಹಾಕ್ಬೇಕೇನೋ? ಯಾವುದಕ್ಕೆ? ಅರಮನೆಯಲ್ಲಿ ಮಾತ್ರ. ಬಾ. ಈಗ ಬಂದೇನು ಮಗನೇ ಗುರುಮಠದಿಂದ? ಹೌದಮ್ಮ. ಹೇಗೆ ಕಲಿತ ಕಂದ? ಅಯ್ಯೋ, ಗುರುಗಳಿಂದ ಉಪದಿಷ್ಟವಾಗಿರುವಂತಹ ವಿದ್ಯೆಯನ್ನ ಶ್ರದ್ಧೆಯಿಂದ ಆರ್ಜಿಸಿ ಬಂದಿದೆ. ಸರಿ ಸರಿ ಸರಿ. ಎಷ್ಟೊತ್ತಿ ಬಂದ್ಯಾ? ನಾನು ಈಗಷ್ಟೇ ಬಂದೆ. ಈಗ ಬಂದ್ಯಾ? ಹೌದಾ? ನೀನು ಈಗ ನೋಡ್ತಾ ಇರೋದೇನೋ? ನಾನು ಈಗ ನೋಡ್ತಾ ಇರೋದು ಅವನನ್ನ. ನೀವು ಸಿಗಲೇ ಇಲ್ವಾ? ಇಲ್ಲ ಬಾ, ನಂಗೆ ಸಿಗದವ. ಆಗಲ್ಲ ಸ್ವಾಗತ ಮಾಡೋದಕ್ಕೆ ನಿನ್ನನ್ನೇ ಬಿಟ್ಟಿದ್ದೆವು. ಹೌದು, ಆದ್ರೆ ಸಿಗ್ಲಿಲ್ಲ. ನಾನು ನೋಡಿದ್ದೆ ಈಗ. ಇದು ಎಲ್ಲ ವ್ಯವಸ್ಥಿತ ಅಡ್ಡಿಲ್ಲ, ಅಡ್ಡಿಲ್ಲ, ತೊಂದರೆ ಇಲ್ಲ. ಹೌದು. ಅವಳು ಯಾರ? ಅಲ್ಲ, ಅದೇ ನೋಡುದ. ಈ ಹುಡುಗಿ ಯಾರ? ನಾನ್ ನೋಡ್ಲಿಲ್ಲ ಅಂತ ತಿಳ್ಕೊಳ್ಳೋದು ಬೇಡ. ಬಾಬಾ ಅಂತ ಕರೆದವ್ ನೀನೇ. ನಾನಾ? ನಾ ಬಾಬಾ ಅಂತೇಳಿ ಬಾಗಿಲಲ್ಲಿ ಇದ್ಕೊಂಡಿದ್ರು. ಯಾರೋ ನೋಡ್ಲಿಕ್ಕೆ ಉಂಟೇನೋ ಅಂತ ಇದೇ ಸಮಯ ಬಾಬಾ ಅಂತ. ವೆಂಕಟ, ಸುಳ್ಳು ಹೇಳ್ತೀಯಾ? ಸಂಬಂಧಿಗಳೇನಾ? ಯಾರಿಗೆ? ನಿನಗೆ. ನನಗೇನು ಸಂಬಂಧವ? ಮತ್ತೆ ನನ್ನ ಸಂಬಂಧ ಇಲ್ಲ ಬಾ. ಯಾರು ಇವಳು? ಅದೇ ಕೇಳುದು, ಯಾರು ಹೇಳಿ, ಗೊತ್ತಿದ್ದವ್ರು ಹೇಳಿ. ನಿಂಗೆ ಗೊತ್ತುಂಟೇನೋ? ನನಗೆ ಗೊತ್ತಿಲ್ಲಪ್ಪ. ಸುಳ್ಳು ಹೇಳ್ಬೇಡ. ನಾನು ಗೊತ್ತಿಲ್ಲಪ್ಪ. ನೀ ಬಂದಾಗಲೇ ಬಂದದ್ದು. ತಂದೆ ತಾಯಿಗಳ ಎದುರಿನಲ್ಲಿ ಯಾವಾಗಲೂ ಸುಳ್ಳು ಹೇಳಬಾರ್ದು. ಗೊತ್ತಿದ್ರೆ ಹೇಳ. ಹೇಳ ಹೇಳ. ಅವಳು ಗುರುಮಠದಿಂದ ನನ್ನೊಟ್ಟಿಗೆ ಬಂದ. ಅಂದ್ರೆ ಅನಾಥೆ ಎನ್ನುವುದಾಗಿ ಹೇಳಿದ್ಲು.
ಆಶ್ರಯ ನಮ್ಮ ಮನೆಯಲ್ಲಿ ಕೊಡೋಣ ಅಂತ ನಾನು ಕರ್ಕೊಂಡು ಒಳ್ಳೆ ಕೆಲಸ ಮಾಡಿದೆ ಮಗ. ಅದನ್ನ ನಾನೇ ಹೇಳಿದೆ. ಏ ವೆಂಕಟ, ಇಲ್ಲಿ ಬಾರ. ಮಕ್ಕಳು ಶಿಸ್ತಿನಿಂದ ಬೆಳೆಯಬೇಕು ಎನ್ನುವ ಕಾರಣಕ್ಕೋಸ್ಕರವಾಗಿ ಇವನನ್ನು ಗುರುಮಠಕ್ಕೆ ಕಳುಹಿಸಿಕೊಟ್ಟದ್ದು ಇವರೇ ಅಲ್ವಾ? ನೋಡು, ಶಿಸ್ತಿನ ಮಗ ಕಟ್ಕೊಂಡು ಬಂದದ್ದು. ವೆಂಕಟು ಇಲ್ವಾ? ತಪ್ಪೇನು? ಅನಾಥಗೆ ಆಶ್ರಯ ಕೊಟ್ಟಿದ್ದಾನೆ, ಮತ್ತೆ ತೊಂದ್ರೆ ಏನದ್ರಿಂದ? ತಪ್ಪೇನಲ್ವಾ? ಈ ಹೊತ್ತಿಗೆ ಈ ಹುಡುಗಿನ ಮನೇಲಿ ಇಟ್ಟುಕೊಳ್ಳೋಕೆ ನನ್ನ ಆಕ್ಷೇಪ ಅಲ್ಲ. ನಾಳೆ ಕಂಡವರು ಏನ್ ಹೇಳ್ತಾರೆ? ಪ್ರಾಯಕ್ಕೆ ಬಂದಂತ ಗಂಡು ಮಕ್ಕಳು ಮನೇಲಿ ಇರುವಾಗ ಈ ಯೌವನವತಿಯನ್ನು ಇಟ್ಟುಕೊಳ್ಳೋದು ಸರಿಯಾ? ಎಂತದು ಬರುವುದಿಲ್ಲ. ನಾನು ಅವಳನ್ನೇ ನನ್ನ ಮಗನಿಗೆ ಮದುವೆ ಮಾಡಿಸ್ತೇನೆ. ಇರುವುದು ಸಂತೋಷವೇ, ಆದ್ರೆ ಮದುವೆ ಮಾಡಿಸುವಂತ ಮೊದಲು ಸ್ವಲ್ಪ ಯೋಚಿಸಬೇಕಾ ಬೇಡವಾ? ಇವ ಒಬ್ಬನಿಯ ಹಿರಿಯ ಮಗ ಮತ್ತೊಬ್ಬನಿದ್ದಾನೆ, ಅವನನ್ನು ಬಿಟ್ಟು ಕಿರಿಯವನಿಗೆ ಮದುವೆ ಮಾಡಿಸುವುದು ತಿಳ್ಕೊಳ್ಬೇಕಪ್ಪ ಯಜಮಾನ್ರು. ಅರ್ಥ ಮಾಡ್ಕೊಳ್ಬೇಕಪ್ಪ. ಇಡೀ ಯಾವಾಗ ನೋಡಿದ್ರು ಪುಣ್ಯಕ್ಷೇತ್ರ ತೀರ್ಥಯಾತ್ರೆ ಅಂತ ಹೋಗ್ತಾ ಇದ್ದವ. ಆ ಮುದ್ದಿನ ಮಗ ಇನ್ನು ಎಲ್ಲಿ ಹೋಗಿದ್ದಾನೋ? ಯಾವ ಪುಣ್ಯಕ್ಷೇತ್ರಕ್ಕೆ ಹೋಗಿ ಎಲ್ಲೆಲ್ಲಿ ಎಷ್ಟೆಷ್ಟು ತೀರ್ಥ ತಗೊಂಡು ಎಲ್ಲಿ ಬಿದ್ಕೊಂಡು. ಪುಣ್ಯಕ್ಷೇತ್ರಕ್ಕೆ ಹೋಗಿ ತೀರ್ಥ ತಪ್ಪ. ಮಕ್ಕಳ ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು. ನಮ್ಮ ಕಲೆ ಸಂಸ್ಕೃತಿ ಅವರಿಗೆ ಅರ್ಥ ಆಗಬೇಕು. ಅವ ಎಲ್ಲೇ ಇರ್ಲಿ, ಬಂದ ಬಳಿಕ ಅವನಿಗೊಂದು ಮದುವೆ ಆಗಬೇಕು. ಆ ಕುರಿತಾಗಿ ಯೋಚನೆ ಮಾಡಬೇಕಾ ಬೇಡವಾ? ನನ್ನ ಹತ್ರ ಕೇಳಬೇಕ ಬೇಡವಾ? ಈಗಾಗಲೇ ನಾನು ತೀರ್ಮಾನಿಸಿದ್ದಾಗಿದೆ. ನನ್ನ ಆತ್ಮೀಯನೊಬ್ಬನಿದ್ದಾನೆ, ಅವನ ಮಗಳನ್ನೇ ಹಿರಿಯ ಮಗನಿಗೆ ತರುವುದು ಒಂದು ತೀರ್ಮಾನ ಮಾಡಿದ್ದಾಗಿದೆ. ವಿಷಯ ಆಯ್ತಲ್ಲ ಮತ್ತೆ. ಅಲ್ಲ, ಸಂತೋಷಪ್ಪ. ಇಷ್ಟು ತೀರ್ಮಾನ ಮಾಡಿದ್ದೇವೆ, ಇದು ನಗರಗತ ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕೆ ಮುಖ ಗಂಟಾಕೊಂಡು ಹೇಳ್ಬೇಕಾ? ನನ್ನ ಹತ್ರ ಕೇಳಲಿಕ್ಕೆ ಆಗುದಿಲ್ಲ, ನಿನ್ನ ಹತ್ರ ಕೇಳಬೇಕಾ? ಹೌದಪ್ಪ, ಇವರು ಎಷ್ಟೊತ್ತಿಗೆ ಸರಿ ಇರ್ತಾರೆ, ಎಷ್ಟೊತ್ತಿಗೆ ಸರಿ ಇರೋದು ನಮ್ಗೆ ಗೊತ್ತಾಗುತ್ತದೆ. ಇವರು ಒಮ್ಮೊಮ್ಮೆ ಸರಿ ಸಮಯ ನೋಡಿ ಬಂದು ಕೇಳಬೇಕು. ನಾವು ನೋಡಿ ಕೇಳೋದು ಅವಶ್ಯಕತೆ. ಅವ್ರ ಹತ್ರ ಹೇಳಲಿಕ್ಕೆ ಆಗುದಿಲ್ಲ ಅವರಿಗೆ. ನಾವೆಲ್ಲ ಕೇಳ್ತೇವೆ. ಬಾಯ್ಲಿ ಅವ ಬರುವುದನ್ನ ಕಾಯ್ತಾ ಇರುವುದು ತಾನೇ. ನೋಡೋಣ, ಬಂದ ಮೇಲೆ ಆ ಸಂಬಂಧವನ್ನು ಮುಂದುವರಿಸೋಣ. ಪರಮ ಸಾತ್ವಿಕ ಸತ್ಯ ಸಲ್ಗನು, ಪರಮ ಸಾತ್ವಿಕ ಸತ್ಯ ಸಲ್ದನು, ವರ ಮಹೇಂದ್ರನ ಹಿರಿಯ ಜಾತನು, ವರ ಮಹೇಂದ್ರನ ಹಿರಿಯ ಜಾತನು. ಧರ್ಮಾನಿಷ್ಠನು ವಾಸ್ತವನುತ ಮರಳುತ್ತೀರಲು, ಧರ್ಮಾನಿಷ್ಠನು ವಾಸ್ತವನುತ ಮರಳುತ್ತೀರಲು. ಅಮ್ಮನನ್ನ ಕಾಣದೆ ಬಹಳಷ್ಟು ದಿವಸಗಳೇ ಕಳೆದು ಹೋಯಿತು. ನನ್ನ ಮನಸ್ಸು ಅಮ್ಮ ಅಮ್ಮ ಎನ್ನುವುದಾಗಿ ಹಾತರಿಯುತ್ತಾ ಉಂಟು ತಾನೆ. ಯಾಕೆ ತಡ ಮಾಡಬೇಕು? ಯಾರ ನೀನು? ಹೇಳಬೇಕಿದ್ರೆ ಒಂದು ನುಗ್ಗಿದೆಯಲ್ಲ ಇಲ್ಲಿ. ಯಾರ್ದ ಬೇಗ ಹೇಳಿ ಹೊರಟೋಗು. ಕೇಳುವಂತ ನೀನ್ ಯಾರು ಗೊತ್ತಾಗ್ಲಿಲ್ಲ ನನಗೆ. ನನ್ನ ಪರಿಚಯ ಆಗ್ಲಿಲ್ವಾ? ಮಹೇಂದ್ರ ಸೂರ್ಯವಂಶಿಗಳ ಹೆಸರು ಕೇಳಿದ್ದಿ ನೀನು? ಎಲ್ಲೋ ಕೇಳಿದ ನೆನಪಪ್ಪ, ನನಗೆ ಸರಿ ಗೊತ್ತಿಲ್ಲ. ಹೌದಾ? ಅವರಿಗಿಬ್ರು ಮಕ್ಕಳಿದ್ದಾರೆ, ಗೊತ್ತಾ ನಿನಗೆ? ಇಬ್ರು ಮಕ್ಕಳ? ಗಂಡ ಹೆಣ್ಣ? ಎರಡೂ ಗಂಡೆ. ಹೌದಾ? ಎರಡನೇ ಉತ್ಸವ ಅಂತ ಇದ್ದಾನೆ. ಉತ್ಸವನ ಹೆಂಡತಿ ನಾನು, ಮದುವೆ ಆಗ್ಲಿಕ್ಕಿರುವವಳು. ಮದುವೆ ಆಗ್ಲಿಕ್ಕಿರುವವಳ? ನೀನ್ ಯಾರ? ವಿದ್ಯಾರ್ಥಿನಿಯಾಗಿ ಉತ್ತಮದ ಉದ್ಯೋಗವನ್ನರಿಸುವೆ ಪತಿಯನಗಾಸರೇನು ಎಂದೆನುತ ಮುಕ್ತ ಭಾವದೊಳರಿದನು. ಕೇಳಿದ ಪ್ರಶ್ನೆಗೆ ಉತ್ತರಿಸುವುದಕ್ಕೆ ಕಷ್ಟ ಆಗುತ್ತದೆ. ಯಾಕೆ? ಯಾಕೆಂದ್ರೆ ನಾನೊಬ್ಬ ಅನಾಥನಿದ್ದೇನೆ. ಈ ಹೊತ್ತಿನಲ್ಲಿ ನನ್ನ ಪಾಲಿಗೆ ಬಂಧು ಬಾಂಧವರಂತ ಹೇಳಿದ್ರೆ ನಾನು ಕಲಿತಂತಹ ವಿದ್ಯೆ ಬಿಟ್ರೆ ಮತ್ಯಾವುದಿಲ್ಲ. ಈ ಪ್ರಪಂಚವೇ ಹಾಗೆ. ವಿದ್ಯೆ ಕಲಿತವರಿಗಂತೂ ಉದ್ಯೋಗ ಸಿಗುವುದಿಲ್ಲ. ಕಾಳ ಅಕ್ಷರ ಇಲ್ಲದಿದ್ದವರಿಗೆ ಒಂದೊಂದು ಹುದ್ದೆ ನೋಡ್ಬೇಕು. ಹೌದಪ್ಪ. ಏನು ಮಾಡೋಣ? ಬೇಕಾದಷ್ಟು ವಿದ್ಯೆಯನ್ನ ಕಲಿತಿದ್ದೇನೆ, ಉದ್ಯೋಗ ಸಿಗದೆ ಊರೂರ ಅಲದಾಡ್ತಾ ಇದ್ದೇನೆ. ಉದ್ಯೋಗ ಒಂದು ಸಿಗಬೇಕಿತ್ತು, ನನಗೂ ಒಂದು ಬದುಕುವುದಕ್ಕೆ ದಾರಿ ಆಗುತ್ತಾ ಇತ್ತು. ಹಾಗಾಗಿ ಉದ್ಯೋಗವನ್ನು ಅರಸುತ್ತಾ ಹೊರಟವನು ನಾನು. ನಿನ್ನ ಹೆಸರು?
ಓ ಹೆಸರು ಗೊತ್ತಿಲ್ವಾ? ಬಿಡು, ತೊಂದ್ರೆ ಇಲ್ಲ. ಆದ್ರೆ ನಿನ್ನ ನೋಡಿದಾಗ ನನಗೆ ಈಗ ಅಯ್ಯೋ ಅನಿಸ್ತಾ ಇದೆ. ನಿನಗೆ ಉದ್ಯೋಗ ಬೇಕಲ್ವಾ? ನಿನಗೆ ಆಶ್ರಯ ಬೇಕಲ್ವಾ? ನನ್ನ ಜೊತೆಲಿ ಬಾ, ನಾ ಹೇಳ್ದೆ ಕೇಳ, ಆಯ್ತಾ? ಹೌದಾ? ಯಾರು ನನಗೆ ಯಾವ ಕಡೆಗೆ ಹೋಗಿದ್ದೆ? ಉಪವನಕ್ಕೆ ಹೋದವಳು ನಾನು. ಬಾರಿ ತಿರುಗ್ತಾ ಇದ್ದೀವಿ ಬಹುಶಃ. ಅಯ್ಯೋ ಬೇಸರ ಆಯ್ತು, ಹಾಗಾಗಿ ಹೋದೆ. ತಪ್ಪಲ್ಲ ಬಿಡು. ಅತ್ತೆ, ಹೋದಂತ ಸಂದರ್ಭದಲ್ಲಿ ಒಂದು ದುರಂತ ನಡೆದು ಹೋಯ್ತು ಅಲ್ಲಿ. ದುರಂತವ? ಹೌದು. ಎಂತದ್ದು? ಒಬ್ಬ ಅನಾಥ ವ್ಯಕ್ತಿ ಸಿಕ್ಕಿದ. ಅದು ದುರಂತವ? ಸರಿ, ಘಟನ್ ಅವನ ಸ್ಥಿತಿ ದುರಂತ ಅಂತ ಹೇಳಿದ್ರು. ಯಾರದು ಒಬ್ಬರು ದುರಂತ? ಹಾ ಬಿಡಿ. ಹೌದು. ಅವನನ್ನು ಕೇಳಿದಾಗ ಪಾಪ ಆಶ್ರಯ ಬೇಕಂತೆ, ಒಬ್ಬ ಅವನಿಗೆ ಏನಾದ್ರು ಕೊಡ್ಬೇಕಂತ ಉದ್ಯೋಗ. ನೀನೇನಂದೆ? ನಾನು ಆಯ್ತು ಅಂತ ಕರ್ಕೊಂಡ್ ಬಂದೆ. ನೀನೇ ಅನಾಥೆಯಾಗಿ ನಿಂಗೆ ಆಶ್ರಯ ಕೊಟ್ಟಿದ್ದೇವೆ, ನೀನ್ ಮತ್ತೊಬ್ಬರನ್ನು ಕರ್ಕೊಂಡು ಬಂದು ಆ ಆಶ್ರಯವ ಒಟ್ಟು ಅನಾಥ ಆಶ್ರಮ ಇದು. ಇದು ಈ ಅರಮನೆಯ ಅನ್ನದ ಗುಣವೋ? ಆಗ್ಲೇ ಅವ ಎಲ್ಲಿದ್ದಾನೆ? ಇಲ್ಲೇ ಇದ್ದಾನೆ. ಏಯ್, ಹೇಳಿದ ನೆನ್ಪುಂಟಲ್ಲ? ಎಲ್ಲ ನೆನಪುಂಟು, ಹೇಳು. ಮಾವ, ಇವನೇ ಪಾಪದ ಪರದೇಶಿ ಅವ. ಅವನಿಗೆ ಗೊತ್ತಿಲ್ಲ ಅಲ್ವಾ? ಅವನಿಗೆ ಆಶ್ರಯ ಕೊಟ್ಟರೆ ನೀ ಎಂತ ಜಾಣೆ, ಅವನಿಗೆ ಗೊತ್ತಿಲ್ಲಪ್ಪ ಅಲ್ವಾ? ನಿನ್ನ ಜಾಣತನ ಏನು ಅಂತ ನಿನಗೆ ಗೊತ್ತಾಗುತ್ತದೆ. ಅತ್ತೆ ಆ ಬಟ್ಟಿ ಆಲೋಚನೆ ಮಾಡಬೇಡ, ಈಗ ಅಲ್ಲದೆ ಸ್ವಲ್ಪ ಹೊತ್ತು ಬಿಟ್ಟು ಗೊತ್ತಾಗುತ್ತೆ. ಅಲ್ವಾ? ನಾನೆಂತ ಬುದ್ಧಿವಂತೆ. ಇವನಿಗೆ ಆಶ್ರಯ ಬೇಕು, ಒಂದು ಆಶ್ರಯ ಕೊಡಿ ಮಾವ. ಆಶ್ರಯ ಕೊಡೋಣ. ಏನ್ ಉದ್ಯೋಗ ಮಾಡ್ತಾನಂತೆ? ಏನ್ ಮಾಡ್ಕೊಳ್ತೀಯ? ಯಾವ್ದಾದ್ರೂ ತೊಂದ್ರೆ ಇಲ್ಲ, ನಾನ್ ಕಲ್ತದ್ದ. ಯಾವ್ದಾವ್ದೋ ಉದ್ಯೋಗಕ್ಕೆಲ್ಲ ಜನ ಇದ್ದಾರೆ, ಒಂದು ಉದ್ಯೋಗಕ್ಕೆ ಜನ ಇಲ್ಲ. ಕಟ್ಟಿ ಬಿಡಿಸುವ ಮೊನ್ನೆ ಮನೆಗೆ ಹೋದವ ಬರಲಿಲ್ಲ, ಆದ್ರಿಂದ ಆ ಉದ್ಯೋಗವೇ ನಿನಗೆ. ನನ್ನ ಹಣೆ ಬರಕೋದಾದ್ರೂ ತೊಂದ್ರೆ ಇಲ್ಲ. ನಿನ್ನ ಮುಖ ಯಾಕೆ ಹುಳಿ ತಿಂದವ್ರಾಯ್ತು ಮಳೆ? ನಾನು ಗೊತ್ತಿಲ್ಲದೆ ತಪ್ಪು ಮಾಡಿ ಬಿಟ್ಟೆ ಮಾವ. ಇಲ್ಲಪ್ಪ, ನೀನು ಬಹಳ ಜಾಣ. ಭಯಂಕರ ಬುದ್ಧಿವಂತೆ ನೀನು. ಮೊದ್ಲು ಹೌದು, ಈಗ ಅಲ್ಲ ಮಾವ. ಈಗ ಯಾರಿಗೂ ಆಶ್ರಯ ಕೊಡ್ತೀಯ ನೀನು? ಅಲ್ಲ, ನಿಮ್ ಮಗ ಅಂತ ನಂಗೆ ಮೊದ್ಲೇ ಗೊತ್ತಿದ್ರೆ ಹಿಂಗ್ ಮಾಡ್ದಿಲ್ಲಾಗಿತ್ತು ನಾನು. ಆಯ್ತು ಬಿಡು, ಅಂತೂ ವಿದ್ಯಾ ಪರಿಪೂರ್ಣನಾಗಿ ಬಂದಿದ್ದಾನೆ. ಇನ್ನೂ ಆಗಬೇಕಾದದ್ದೇನು? ನನ್ನ ಸ್ನೇಹಿತನ ಮಗಳ ಸಂಬಂಧವನ್ನ ನಾವು ಮುಂದುವರಿಸುವುದು. ಹೌದೌದು. ವೆಂಕಟ, ಸಂಬಂಧ ಮಾತನಾಡೋದು ಆಮೇಲೆ ಆಯಿತು. ಹಿರಿಯ ಮಗ ಮನೆಗೆ ಬಂದಿದ್ದಾನಂತ ಒಳ್ಳೆ ಸಿಹಿ ಅಡಿಗೆ ಮಾಡಿಟ್ಟಿದ್ದೇನೆ. ಯಜಮಾನ್ರಿಗೆ ಇವತ್ತಾದ್ರೊಂದು ಊಟಕ್ಕೆ ಒಟ್ಟಿ ಕೂತ್ಕೊಳ್ಳುವ ಹೇಳ. ಬೇಡ ಬೇಡ, ಏನು ಸಿಹಿ ಆಗುದಿಲ್ವಂತ ಅವರಿಗೆ? ಆಗ್ತದಪ್ಪ, ಆ ಮಟ್ಟಿಗೆ ಅಂತ ತೊಂದ್ರೆ. ಅದಲ್ವೋ, ನಾವು ಊಟ ಕುಳಿತುಕೊಂಡು ಅವಳು ಬಟ್ಲಂತೆ ಅಂತ ತಂದು ಬಡುದು, ಅದ್ರ ಮೇಲೆ ಪಾಯಸ ಸುರಿದು, ಪಾಯಸ ನಮ್ಮ ಮುಖಕ್ಕೆಲ್ಲ ಬಡುದು, ಆಮೇಲೆ ನಾವು ಮುಖ ತೊಳ್ಕೊಂಡು ಬಂದು ಆರಾಗಲೇ ಬೇಡ. ಹಾಗೆಲ್ಲ ಮಾಡುದಿಲ್ವ? ನಗುನಗುತ್ತಾ ಬಂದು ಕುಳಿತುಕೊಂಡ್ರೆ ಒಳ್ಳೆ ರೀತಿಯಲ್ಲಿ ಊಟ ಹಾಕತೇನಾ? ನಾವು ನಗ್ತಾ ಬರ್ಬಹುದು, ಇವ್ರು ಹೇಗಿರ್ತಾರೆ ಅಂತ ಗೊತ್ತಾಗುವುದೇ. ಎಷ್ಟೊತ್ತಿಗೆ ಸಿಟ್ಟು ಬರ್ತದೆ ಅಂತ ಹೇಳುವುದೇ ಕಷ್ಟ ಅಲ್ವಾ? ಹೌದಪ್ಪ, ನಾವು ಈಗ ಮಾತ್ರ ಬದಲಾದದ್ದು ಗೊತ್ತಾಗುದು ಇವ್ರಿಗೆ. ಇವರು ಎಷ್ಟೊತ್ತಿಗೆ ಹೇಗಿರ್ತಾರೆ ಅಂತ ಗೊತ್ತುಂಟ? ಕಳೆದೋದಾಗೆಲ್ಲ ಮುಖ ತೆಗೆದುಕೊಂಡು ಬರೋದು, ಬಂದಾಗ ಏನ್ ನೋಡ್ಬೇಕು ಇವ್ರ ಮುಖ. ಸರಿ, ನಮ್ಮ ಮುಖ ಎಷ್ಟೊತ್ತಿಗೆ ಬದಲಾಗ್ತದೆ ಅಂತ ಗೊತ್ತಿಲ್ಲ. ದಯವಿಟ್ಟು ನೀವು ಮಾತು ನಿಲ್ಲಿಸಿ ಊಟ ಕೊಡಿ. ಆಯ್ತಲ್ಲ, ಅಪರೂಪವಾಗಿ ಬಂದ ಮಹೇಂದ್ರನ ವಿಪರೀತ ಮುದಗೊಂಡು ಬೇಗ ಬಹಳ ದೀರ್ಘಕಾಲದ ನಂತರ ನಮ್ಮ ಭೇಟಿಯಾಗುತ್ತಿದೆ. ಗುರುಮಠವನ್ನು ಬಿಟ್ಟ ಮೇಲೆ ನೀನು ನಾನು ಒಂದಾಗುವುದಕ್ಕೆ ಇಬ್ಬರಿಗೂ ರಾಜಕಾರಣದ ಬಾಹುಳ್ಯ ಬಿಡ್ಲಿಲ್ಲ. ಹೌದು, ಸಂಸಾರ ಸಮೇತ ಬಂದಿದ್ದಿ, ಬಹಳ ಸಂತೋಷ. ಏನಯ್ಯ ವಿಷಯ? ಬಂದಂತ ವಿಷಯವನ್ನು ತಿಳಿಸೋಣ. ನನ್ನ ಹಿರಿಯ ಮಗ ವಾಸ್ತವನಿಗೆ ನಿನ್ನ ಮಗಳನ್ನ ತಂದುಕೊಂಡು ನಮ್ಮ ಕುಟುಂಬದ ಸೊಸೆಯನ್ನಾಗಿಸಿಕೊಳ್ಳಬೇಕೆಂಬ ಬಯಕೆ. ಒಳ್ಳೆಯದು. ಇಂತಹ ಸಂಬಂಧದ ಬಗ್ಗೆ ನಾನು ಚಾತಕ ಪಕ್ಷಿಯ ಹಾಗೆ ನಿರೀಕ್ಷಿಸ್ತಾ ಇದ್ದೆ. ಮೊದಲೇ ನಾವು ಮಿತ್ರರು, ಆದರೆ ಸಾಂಪ್ರದಾಯಿಕವಾಗಿ ಒಂದು ಹುಡುಗನನ್ನು ನೋಡುವ ಕ್ರಮ ಅಂತ ಎಲ್ಲ ಇರ್ತಾರೆ. ನಿನ್ನ ಮಗ ಒಟ್ಟಿಗೆ ಕರ್ಕೊಂಡು ಬಂದಿದ್ದೀರಾ? ಇವನಲ್ಲ, ಇವನ ಅಣ್ಣ. ಕರೆತರ್ತೇನೆ. ಬೆಚ್ಚಿದನು ವಾಸ್ತವದ ವದನವನ್ನು ಕಂಡಾಗ ಅಚ್ಚರಿಯಿಂದ ನಾನು ಯೋಚಿಸುವುದ ಕ್ಷಣ ಸಚ್ಚರಿತನು ಕರೆದು ಗುಪ್ತವಾಗಿ ನುಡಿದ ಬಿಚ್ಚು ಮನದಿಂದ. ಮಿತ್ರ, ನಿನಗೂ ನನಗೂ ಬಹಳ ವೈಯಕ್ತಿಕವಾದ ಮಾತುಕತೆ ಈ ವಿಷಯದಲ್ಲಿ ಆಡಬೇಕಾಗಿದೆ. ನಿಮಗೆಲ್ಲ ಅಲ್ಲಿ ಉಪಹಾರದ ವ್ಯವಸ್ಥೆ ಮಾಡಿದ್ದೇವೆ. ಇವನು ನಿನ್ನ ಮಗನೆನ್ನುವುದು
ನನಗೆ ಗೊತ್ತಾದದ್ದೇ ಈಗ. ಈ ದೇಶದಲ್ಲಿ ನಡೆಯುತ್ತಿರುವಂತಹ ವಿಧ್ವಂಸಕಾರಿ ಕೃತ್ಯಗಳಿಗೆ ಎಲ್ಲದಕ್ಕೂ ಇವನೇ ನೇತಾರನಾಗಿದ್ದಾನೆ ಅನ್ನುವುದು ಚಕ್ರವರ್ತಿಗಳಿಂದ ನಮಗೆ ಬಂದ ರಾಯಸ. ಆ ಕಾರಣಕ್ಕಾಗಿ ಇವನನ್ನು ಸೆರೆ ಹಿಡಿಯುವ ಪ್ರಯತ್ನವನ್ನೂ ನಾನು ಮಾಡಿದ್ದೆ. ಆವಾಗ ಕೈತಪ್ಪಿಸಿಕೊಂಡು ಹೋಗಿದ್ದರೂ ಈಗ ಮತ್ತೆ ಸಿಕ್ಕಿದ್ದಾನೆ. ನಿಜವಾಗಿ ಆದರೆ ಚಕ್ರವರ್ತಿ ಅಪ್ಪಣೆಯಂತೆ ನಾನಿವನನ್ನು ಬಂಧಿಸಬೇಕಾಗಿದೆ. ಆದರೆ ಬಂಧಿಸುವುದಕ್ಕೆ ನಿನ್ನ ಮಗ ಎಂಬ ಕಾರಣಕ್ಕಾಗಿ ನನಗೆ ಮನಸ್ಸು ಒಡಂಬಡುತ್ತಿಲ್ಲ. ಹಾಗಾಗಿ ಇನ್ನಾದ್ರೂ ಇವ ಸ್ವಲ್ಪ ತಿದ್ದಿಕೊಳ್ಳುವ ಹಾಗಿದ್ರೆ ತಿದ್ದಿ ಸರಿದಾರಿಗೆ ತರುವ ಯತ್ನವನ್ನು ನೀನು ಮಾಡ್ತೀಯೇನು? ನನ್ನ ಮಾನ ಉಳಿಸಿದ ಪುಣ್ಯಾತ್ಮ ನೀನು. ಅವನನ್ನ ತಂದೆಯಾಗಿ ನಾನೇ ವಿಚಾರಿಸಿಕೊಳ್ಳುತ್ತೇನೆ. ಒಳ್ಳೆಯದು. ಯಾರಲ್ಲಿ ವಾಸ್ತವನನ್ನ ಬರ ಹೇಳಿ. ವಾಸ್ತವ ಅಪ್ಪ, ಸ್ನೇಹಿತನ ಮನೆಯಲ್ಲಿ ಸಂಬಂಧಕ್ಕಾಗಿ ಹೋದವರು ನಾವು. ಸರಿಯಪ್ಪ. ತನ್ನ ಮಗಳಿಗೆ ನೀನು ವರನಾಗಿ ಬೇಡ ಅಂತ ಹೇಳಿದ. ಅವ್ರವ್ರ ಮನದ ಇಷ್ಟ ಬಿಡಿಯಪ್ಪ. ಯಾಕೆ ಎನ್ನುವುದನ್ನ ಅರ್ಥ ಮಾಡಿಕೊಂಡ್ಯಾ? ಏಕಪ್ಪ? ದೇಶದಲ್ಲಿ ನಡೆಯುವ ವಿದ್ರೋಹಿ ಘಟನೆಗಳಿಗೆ ಕಾರಣೀಕರ್ತರಲ್ಲಿ ನೀನು ಒಬ್ಬನಂತೆ. ಹೇಳು, ಯಾಕಾಗಿ ಹಾಗೆ ಮಾಡಿದೆ ಹೇಳು. ಇನ್ನು ಸತ್ಯವನ್ನ ಸುಳ್ಳು ಅಂತ ಹೇಳಿದ್ರೆ ಮುಂದೊಂದು ದಿವಸ ಸತ್ಯ ಹೊರಗೆ ಬೀಳುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ನನ್ನ ಮೇಲೆ ಅಪವಾದ ಬಂದಿದೆ ತಾನೆ, ಅದು 100% ಸತ್ಯವೇ. ಯಾಕೆ ಮಾಡಿದೆ ಅಪ್ಪ? ಅದಕ್ಕೂ ಬಲವಾದಂತಹ ಕಾರಣ ಉಂಟು. ಸಿಂಹಾಸನವನ್ನ ಏರಬೇಕು, ಮೃಗರಾಜ ಸಿಂಹನಂತೆ ನಾನು ಕೂಡ ಮೆರೆದಾಡಬೇಕೆನ್ನುವಂತ ಆಸೆಯನ್ನು ಹೊತ್ತೆ ಅದಕ್ಕಾಗಿ ಕಂಡ ಮನೆಗೆ ಬೆಂಕಿಯನ್ನು ಹಚ್ಚಿದೆ, ಹೆಣ್ಣು ಮಕ್ಕಳನ್ನ ಬಲಾತ್ಕಾರ ಮಾಡುವುದಕ್ಕೂ ಮುಂದಾದೆ. ಇಂತಹ ತಪ್ಪನ್ನ ಮಾಡಿದ ನಿನ್ನನ್ನು ಬಿಡುತ್ತೇನೆ ಅಂತ ಭಾವಿಸಿದೀಯಾ? ನನಗಾದ್ರೆ ಭೀತಿ ಇಲ್ವೇ ಇಲ್ಲಪ್ಪ. ಯಾವತ್ತು ಜೀವಕ್ಕೆ ಬೆಲೆಯನ್ನ ಕೊಟ್ಟು ಅಂತದ್ದೊಂದು ಕಾರ್ಯವನ್ನ ನಿಲ್ಲಿಸು ಅಂತ ಹೇಳಿದ್ರೆ ನಿಲ್ಲಿಸುವವ ನಿಮ್ಮ ಮಗನೆಲ್ಲ ನೆನಪಿರಲಿ. ನಿಲ್ಲಿಸುವುದಿಲ್ಲ. ಇಲ್ವೇ ಇಲ್ಲ. ಕೈ ಮಾಡುವುದಕ್ಕೆ ಮುಂದಾದ ಜಾಗ್ರತೆ. ಯಾರಿಗೆ ಹೇಳುವ ನೀನು? ಕೈ ಮುಗಿಯುತ್ತೇನೆ ಕಂದ. ಇದುವರೆಗೂ ಮಾಡಿದ್ದು ತಪ್ಪಾಯಿತು ಎನ್ನುವ ಹಾಗೆ ದಮ್ಮಯ್ಯ, ನಿನ್ನ ತಂದೆಯಲ್ಲಿ ಕ್ಷಮೆ ಕೇಳು ಮಗನೇ. ನಾನು ತಲೆ ತಗ್ಗಿಸಬೇಕಾಗುತ್ತದೆ, ಕೇಳು. ಯಾಕಮ್ಮ ನಾನು ಕ್ಷಮೆಯನ್ನ ಕೇಳಬೇಕು? ಏನು ತಪ್ಪನ್ನ ಮಾಡಿದ್ದೇನೆ ಅನ್ನುವಂತಹ ಕಾರಣಕ್ಕಾಗಿ ನಾನು ಬದುಕುವುದಕ್ಕೊಂದು ದಾರಿಯನ್ನ ಕಂಡುಕೊಂಡದ್ದು ಹೇಗೆ? ಒಳ್ಳೆಯದೋ ಕೆಟ್ಟದ್ದು ಅದು ನನಗೆ ಪ್ರಶ್ನೆ ಇಲ್ಲವೇ ಇಲ್ಲ. ಅಮ್ಮ, ಯಾವ ಕಾರಣಕ್ಕೂ ನಾನು ತಪ್ಪು ಮಾಡಿಲ್ಲ, ಕ್ಷಮೆಯನ್ನು ಕೇಳುವುದು ಇಲ್ಲವೇ ಇಲ್ಲ. ಕ್ಷಮೆ ಕೇಳದಂತವ ನಿನಗಿಂತಹ ಪಾಡಾದುದರ ಬಗ್ಗೆ ನನಗೆ ವಿಷಾದವಿದೆ. ಯಾಕಂದ್ರೆ ಸಜ್ಜನನಾದಂತಹ ನಿನಗಿಂತಹ ಒಬ್ಬ ಮಗ ಹುಟ್ಟಿ ನಿನ್ನ ಮರ್ಯಾದೆಯನ್ನೇ ಕಳೆಯುವ ಸ್ಥಿತಿ ಬಂತು ಅಂತ ಚಿಂತಿಸಬೇಡ. ಏನು ಮಾಡೋಣ ಹೇಳು? ಒಳ್ಳೆಯವರಿಗೆ ಒಳ್ಳೆಯ ಮಕ್ಕಳೇ ಹುಟ್ಟಬೇಕೆಂದೇನೂ ಇಲ್ಲ. ಕೆಟ್ಟವರಿಗೂ ಒಳ್ಳೆಯ ಮಕ್ಕಳು ಹುಟ್ಟಿದ್ದನ್ನು ನಾವು ಪುರಾಣದಲ್ಲಿ ಇತಿಹಾಸದಲ್ಲಿ ಕಾಣುತ್ತೇವೆ. ಆದ್ರಿಂದ ಸಾಧನೆಯಲ್ಲಿ ನಿನ್ನ ಪ್ರಯತ್ನದಲ್ಲಿ ನೀನು ಮುಂದುವರೆದರೆ ಜಯ ಖಂಡಿತವಾಗಿಯೂ ನಿನಗೆ ಲಭ್ಯವಾಗಿಯೇ ಆಗುತ್ತದೆ. ಮಿತ್ರ, ನುಡಿದಂತೆ ನಡೆವೆ ನಾನು, ನುಡಿದಂತೆ ನಡೆವೆ ನಾನು.
ವಾಸ್ತವನನ್ನ ಕರೆದು ವಿಚಾರಿಸಿದ್ರೆ ಉದ್ಧಟವಾದ ಉತ್ತರ ಕೊಟ್ಟ. ಅತಿಯಾದ ಮುದ್ದಿನಲ್ಲಿ ಬೆಳೆಸಿದ್ದರ ಪರಿಣಾಮ ಇಂತಹದಿದ್ದರೇನು ಸತ್ತರೇನು ಎಂದು ಕಡಿದು ಮುಂದೆ ಮುಗಿಸುವುದಕ್ಕೆ ಮುಂದಾದರೆ ಕೈ ತಪ್ಪಿಸಿಕೊಂಡ. ಬೆನ್ನಟ್ಟಿದೆ, ಕೊನೆಗೂ ಕೈಗೆ ಸಿಗದೆ ಹೋದ. ಈಗಲೂ ನನ್ನ ನಿರ್ಧಾರದಲ್ಲಿ ಬದಲಾಗಲು ಈ ಸೂರ್ಯವಂಶಿ ನುಡಿದಂತೆ ನಡೆಯುವವ. ಆದರೆ ನಾನು ಮನೆಯನ್ನ ಬಿಟ್ಟು ಆತನನ್ನ ಕಂಡು ಆತನನ್ನ ಕಡಿದು ಮುಗಿಸುವುದಕ್ಕೆ ದಿವಸವೆಷ್ಟು ಸಂದೀತು. ಎಲ್ಲಿಯಾದರೂ ನನ್ನ ಮಡದಿ, ನನ್ನ ಮಗ ನಾನೆಲ್ಲಿ ಅಂತ ಪ್ರಶ್ನಿಸಿದ್ರೆ ಸಮಾಧಾನ ಹೇಳುವ ಹೊಣೆ ನಿನ್ನದು. ಆ ಹೊಣೆಗಾರಿಕೆಯನ್ನು ನಾನು ಹೊರ್ತೇನೆ, ಅನುಮಾನ ಬೇಡ. ಸಾಧನೆ ಹಾದಿಯಲ್ಲಿ ಮುಂದುವರಿ. ವಾಸ್ತವ ಎಂತ ಕತೆ ನಡೆದು ಹೋಯ್ತು. ತಂಗಿಯನ್ನು ಬಲಾತ್ಕಾರ ಮಾಡಿದ ಆತ ಮಾತ್ರ ಅಲ್ಲ, ಗುಟ್ಟಿನಲ್ಲಿ ಆಕೆಯನ್ನು ಸಾಕಿದೆ. ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟು ಆಕೆಯು ಸತ್ತು ಹೋದ್ಲು. ಹಾಗಾದ್ರೆ ಈ ಮಗುವನ್ನು ನಾನು ಸಾಕಿ ಬೆಳೆಸಲೇಬೇಕು ಅಂತ ಆಲೋಚನೆ ಮಾಡಿದೆ. ನಾನು ಯಾರಿಗೂ ತಿಳಿಯದಂತೆ ಗುರುಮಠಕ್ಕೆ ಕಳುಹಿಕೊಟ್ಟಿದ್ದೇನೆ. ಆತನಾಗಿ ಮನೆ ಸೇರುವಾಗ ನನ್ನ ಮಿತ್ರನಿಗೆ ವಿಷಯ ಹೇಳುವ ಅಂತ ಸುಮ್ಮನೆ ಉಳಿದಿದ್ದೇನೆ. ಕಾಲ ಏನಾಗ್ತದೆ ನೋಡೋಣ. ವಿಧಿ ವಿಲಾಸವ ಏನೆಂಬೆನು, ಪಂಚಮಿಯು ಮರಗುತ ಸದನದಲ್ಲಿ ತಾನಿರಲು. ನಮ್ಮ ಮನೆಗೆಲ್ಲ ಪ್ರಪಂಚಕ್ಕೆ ಬೇಡದೇ ಇದ್ದಂತ ಆ ಅಣ್ಣನ ಬಗ್ಗೆ ಯೋಚನೆ ಮಾಡಿ, ಯಾಕಮ್ಮ ನೀವು ಊಟ ಮಾಡುವುದಿಲ್ಲ, ಯಾಕಮ್ಮ ನೀವು ನಿದ್ದೆ ಮಾಡುವುದಿಲ್ಲ, ಯಾಕಮ್ಮ ನಿಮ್ಮ ಆರೋಗ್ಯ ಊಟ ಮಾಡಿದ ಎಷ್ಟು ದಿನಗಳು ಕಳೆದು ಹೋಯಿತು. ಊಟ ಮಾಡಿ ಅತ್ತೆ. ಇಲ್ಲ, ವಾಸ್ತವನ ಮುಖ ಕಾಣದೆ ನಾನು ಒಂದು ತುತ್ತನ್ನು ಉಣ್ಣುವವಳಲ್ಲ. ನನ್ನ ವಾಸ್ತವ ಎಲ್ಲಿದ್ದಾನೋ, ಏನು ಮಾಡುತ್ತಿದ್ದಾನೋ ಏನೋ. ಇಲ್ಲ, ನನಗೇನು ಬೇಡ. ಅಲ್ಲ, ಅವ ಎಲ್ಲಿಯೂ ಹೋಗಿ ಹಾಳಾಗಿ ಹೋಗ್ಲಿ. ತಮ್ಮಯ್ಯ, ನೀವು ಹೊರಟು ಹೋಗಿ. ನನಗೆ ಯಾವುದು ಬೇಡ, ನನಗೆ ಯಾವುದು ಬೇಡ. ಹೊರಟು ಹೋಗಿ. ಅಮ್ಮನಿಲ್ಲನು ಕಂಡು ಹೋಗಲು, ಅಮ್ಮ ಅಮ್ಮನಿಲ್ಲನು ಕಂಡು ಹೋಗಲು, ಒಮ್ಮೆ ಬಂದೆ ನಿಲ್ಲಿ ಕಷ್ಟದಿ. ನಿರ್ಮಲಾತ್ಮಗಿ ನೀರು ದೈವ ಸ್ವರೂಪಿ ನಿಜವು ಅಮ್ಮ. ಇಲ್ಲಮ್ಮ, ನನ್ನಿಂದ ಆಗುವುದಿಲ್ಲ ತಾಯಿ ನಿನ್ನನ್ನ ಬಿಟ್ಟಿರುವುದಕ್ಕಾಗಿ. ನಿನ್ನನ್ನು ಬಿಟ್ಟು ನಾನು ಬದುಕುತ್ತೇನಂತೆ ಮಾಡಿದ್ದೇನೋ ಕಂದ. ಕ್ಷಣವೊಂದು ಯುಗವಾಗಿ ಪರಿಣಮಿಸುತ್ತಾ ಉಂಟು ನನ್ನ ಬದುಕಿನಲ್ಲಿ. ಅಮ್ಮ, ಎಷ್ಟೇ ಕಷ್ಟವಾದ್ರೂ ಕೂಡ ಒಮ್ಮೆ ನನ್ನ ಅಮ್ಮನನ್ನ ಕಾಣಬೇಕು ಅಂತ ಓಡೋಡಿ ಬಂದೆ ಅಮ್ಮ. ಈ ಕತ್ತಲೆಯಲ್ಲಿ ನನ್ನನ್ನು ಕಾಣೋದಕ್ಕಾಗಿ ಬಂದೆಯೇನು ಮಗನೇ? ಹೇಗಿದ್ಯೋ ಮಗನೇ? ಇಷ್ಟು ದಿವಸ ಹೇಗೆ ಕಾಲ ಕಳೆಯುತ್ತಾ ಇದೆಯೋ? ಈಗ ನನ್ನ ಬದುಕಿನಲ್ಲಿ ಯಾರು ಇಲ್ಲ, ನಾನೊಬ್ಬ ಏಕಾಂಗಿ. ಅಮ್ಮ, ಒಂದು ಸಂದರ್ಭದಲ್ಲಿ ನನ್ನಲ್ಲಿ ಬೇಕಾದಷ್ಟು ಸಂಪತ್ತಿತ್ತು, ಹಣವಿತ್ತು, ತಂದೆಯಿಂದ ಸಿಗುತ್ತಾ ಇತ್ತು. ಅಷ್ಟೊತ್ತಿಗೆ ನನ್ನನ್ನು ಅನುಸರಿಸಿಕೊಂಡು ಬೇಕಾದಷ್ಟು ಸ್ನೇಹಿತರೆಲ್ಲ ಇದ್ದಿದ್ರಮ್ಮ. ಈಗ ಕೈಯೆಲ್ಲ ಬರಿದಾಗಿ ಹೋಗಿದೆ. ನನ್ನನ್ನ ಬೆಂಬಲಿಸುವವರು ಯಾರು? ಯಾವ ಕಾಲಕ್ಕೂ ಕೈ ಬರಿದಾಗಿದೆ ಎನ್ನುವ ಹಾಗೆ ಹೇಳಬೇಡ. ನೀನಲ್ಲದೆ ನನಗೆ ಯಾರೋ ಇದ್ದಾರೆ. ಈ ಸಂಪತ್ತು ನಿನಗಲ್ಲದೆ ಇನ್ಯಾರಿಗೋ ಇರುವಂತದ್ದು. ತೆಗೆದುಕೋ ಮಗನೇ, ತೆಗೆದುಕೋ ಕಂದ. ನಿನಗಲ್ಲದೆ ಇನ್ಯಾರಿಗೂ ನಾನು ಕೊಡುವಂತದ್ದು. ಎಷ್ಟು ಒಳ್ಳೆಯವಳಮ್ಮ ನೀನು. ನಿನ್ನಂತ ಅಮ್ಮ, ಏನು ಕಂದ? ಇದೊಂದೆಂತದ್ದಮ್ಮ? ವಜ್ರದ ಮೂಗುತಿ ಮಗನೇ, ಬೇಕೇನೋ ನಿನಗೆ? ನಿನಗಿಂತಲೂ ನನಗೆ ಈ ಮೂಗುತಿ ಹೆಚ್ಚೇನೋ ಕಂದ. ಕೊಡುತ್ತೇನೆ ಮಗನೇ, ಕೊಡುತ್ತೇನೆ. ಜಾಗ್ರತೆಯಾಗಿ, ಯಾರ ಕಣ್ಣಿಗೂ ಕಾಣ ಸಿಗಬೇಡ. ಹೋಗು, ಎಲ್ಲಿಯಾದ್ರೂ ದೂರ ಹೋಗಿ ಬದುಕು. ಯಾರ ಕಣ್ಣಿಗೂ ಕಾಣ ಸಿಗಬೇಡ ಮಗನೇ. ಯಾವ ಕಾರಣಕ್ಕೂ ಅಪ್ಪನನ್ನು ಮಾತ್ರ ಕರಿಬೇಡಮ್ಮ. ಇಲ್ಲ ಕಂದ. ಅಮ್ಮ, ಹಿಂದಿಗೆ ಊಟವಲ್ಲ ಮಾಡದೆ 3 ದಿವಸಗಳಾಯ್ತಮ್ಮ. ಹಸಿವೆ ಆಗುತ್ತಾ ಉಂಟು. ಅನ್ನವನ್ನ ಕೊಡುವವರು ಇದುವರೆಗೆ ನನಗೆ ಯಾರು ಇಲ್ಲಮ್ಮ.
ಇನ್ನು ಯಾವಾಗ ನಿನ್ನನ್ನು ಕಾಣ್ತೇನೋ ಗೊತ್ತಿಲ್ಲ. ಹೊಟ್ಟೆ ತುಂಬಾ ಊಟ ಮಾಡಿ ಹೋಗು ಕಂದ, ನಾನು ಊಟವನ್ನು ತರ್ತೇನೆ. ಇಲ್ಲಿ ಮಗನೇ. ಕರುಣವಾಸಲ್ಯವನು ಬಾಲನೆ ಅರಿಯದೆ ನಾ ತಡೆಯಲಿಲ್ಲನು. ಹರುಷಗೊಳಿಸುವೆ ಕೈ ತುತ್ತ ನೀಡುವೆ ಕುಳಿರೆನು ಕೈಯಾರೆ ನಿನಗೊಂದು ತುತ್ತು ಅನ್ನವನ್ನು ನೀಡುತ್ತೇನೆ ಮಗನೇ. ಊಟ ಮಾಡುವ ಕಂದ. ಅಮಲೇರಿ ಯಾಕೋ ಏನು ತಾಯಿ, ಏನು ಕಂದ? ನನ್ನ ಪಾಲಿಗೆ ತುಂಬಾ ನಿದ್ರೆ ಬರ್ತಾ ಉಂಟಮ್ಮ. ಒಮ್ಮೆ ನಿನ್ನ ತೊಡೆಯ ಮೇಲೆ ಹಾಯಾಗಿ ಮಲಗುವ ಆಸೆ ಅಮ್ಮ ನನಗೆ. ನಿದ್ದೆ ಬರ್ತದೇನೋ ಕಂದ? ಹೌದಮ್ಮ. ಮಲಗಬೇಕು ಮಗನೇ, ನೀನು ಮಲಗಬೇಕು. ಬಾ ಕಂದ, ನನ್ನ ತೊಡೆಯ ಮೇಲೆ ತಲೆ ಇಟ್ಟು ಮಲಗು ಮಗನೇ, ಮಲಗು. ವಾಸ್ತವ 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 ಕರುಣವಾಸಲ್ಯವನು ಬಾಲನೆ ಅರಿಯದೆ ನಾ ತಡೆಯಲ್ಲುತ್ತ ಎಚ್ಚರವತಾಗೊಂಡು ಬೆಚ್ಚಿದನು ಬಂದನು ನುಡಿದ ಮಾತೇನು ಏನು ನೀತಿ ಸರಿವೆ ನೀನು ನೀನು ಒಬ್ಬ ತಾಯಿಯೇ ಯಾಕೆ ಹೆತ್ತ ಮಗನೆನ್ನುವಂತ ಮಮಕಾರವನ್ನ ಮಾಡದೆ ಮಗನಿಗೆ ಎಂತಹ ಮೋಸವನ್ನ ಮಾಡಿಬಿಟ್ಟೆ. ಏನಂದೆ? ನೀನು ಒಬ್ಬ ನಿನ್ನ ಜನ್ಮಕ್ಕೆ ಚಿಧಿಕಾರವಿರಲಿ. ನನ್ನ ಮಗ ಅತಿಯಾದಂತಹ ಮುದ್ದಿನಿಂದ ಸಾಕಿದವ ನೀನು ಒಳ್ಳೆಯವನಾಗಬೇಕೆನ್ನುವಂತ ಕನಸನ್ನು ಕಟ್ಟಿಕೊಂಡೆ. ಆದ್ರೆ ಏನು ಮಾಡಿದೆಯೋ, ನಿನ್ನ ತಂದೆಯ ವಿರುದ್ಧವೇ ಸೆಟೆದು ನಿಂತೆಯಲ್ಲ, ಅವರಿಗೆ ಕತ್ತಿನೆತ್ತುವುದಕ್ಕೆ ಮುಂದಾದೆ. ಯಾವ ದೇಶಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನೇ ಕೊಡೋದಕ್ಕೆ ಸಿದ್ಧರಾಗಿದ್ದರು ಅಂತವರಿಂದಲೂ ಜನ್ಮ ತಳೆದಂತಹ ನೀನು ಈ ಹೊತ್ತಿಗೆ ದೇಶ ದ್ರೋಹದ ಕೆಲಸವನ್ನು ಮಾಡಿದೆಯಾ? ಮಹೇಂದ್ರ ಸೂರ್ಯವಂಶಿಯ ಹೆಂಡತಿಯಾಗಿ ನಾನು ವರ್ತಿಸಿದ್ದೇನೆ ಹೊರತು ನಿನ್ನಂತ ದೇಶದ್ರೋಹಿಯ ತಾಯಿಯಾದದ್ದಲ್ಲ. ಈತನನ್ನು ಎಳೆದುಕೊಂಡು ಹೋಗಿ ಚಕ್ರವರ್ತಿಗಳಲ್ಲಿಗೆ. ಯಾಕೆ ತನ್ನನ್ನು ಎಳೆದುಕೊಂಡು ಬಂದಿದ್ದೀರಿ? ಚಕ್ರವರ್ತಿ ಪೀಠದಲ್ಲಿರುವಂತಹ ನಿಮ್ಮ ಆಜ್ಞೆಯ ಅನುವರ್ತಿಯಾಗಿ ಬಹಳ ಕಾಲದಿಂದ ನಾನು ಇವನನ್ನು ಅರಸುವುದಕ್ಕೆ ಪ್ರಯತ್ನಿಸಿದ್ದೆ. ವಿಧ್ವಂಸಕ ಕೃತ್ಯಗಳಲ್ಲಿ ತೊಡಗಿದ್ದಂತಹ ಈತನನ್ನು ಕಟ್ಟಿಯಳೆ ತಂದಿದ್ದೇವೆ ನಾವು ಈತನ ಸಹಕಾರದಿಂದ. ಇಂಥ ದೇಶದ್ರೋಹಿಗೆ ದಂಡನೆಯನ್ನು ವಿಧಿಸುವುದರ ಜೊತೆಗೆ ದೇಶದ ಹಿತಕ್ಕಾಗಿ ದುಡಿದ ಈ ಮಹೇಂದ್ರ ಸೂರ್ಯವಂಶಿಗೆ ಪಾರಿತೋಷಕವನ್ನು ಕೊಡಿ. ಅಯ್ಯ, ಪಾರಿತೋಷಕ ಸಲ್ಲಬೇಕಾದದ್ದು ಅವನಿಗಲ್ಲ, ತನ್ನ ಕರುಳಿನ ಕುಡಿ ಎಂಬ ಮಮಕಾರವನ್ನೂ ತೊರೆದು ಮಗನೆಂಬ ವಾತ್ಸಲ್ಯವನ್ನು ಉಳಿದು ಸೆರೆ ಹಿಡಿದುಕೊಟ್ಟ ಈ ಹುಡುಗನ ತಾಯಿಗೆ ಸಂದಾಯವಾಗಬೇಕು. ಹಾಗಿದ್ರೆ ಆ ಮಹಾತಾಯಿಗೆ ಈ ಗೌರವ ಎನ್ನುವುದು ಸಲ್ಲಲಿ. ಆ ವ್ಯವಸ್ಥೆಯನ್ನು ಮಾಡಿ.
ಮನೆಗೆ ಬಂದೀಹ ಭಾಗ್ಯಲಕ್ಷ್ಮಿಯು ಮನೆಗೆ ಬಂದೀಹ ಭಾಗ್ಯಲಕ್ಷ್ಮಿಯು ಘನತೆಯುಳ್ಳಿಸಿದ ಬಾಳದೇವಿಯು ಘನತೆಯುಳಿಸಿದ ಬಾಳದೇವಿಯು ದೇವಿಯಾಕೆಯ ದೇವಗುಡಿಯುಳು ಕಾವೆ ನಿಲ್ದಿಗೆ 20 ವರುಷವೇ ಸಂದಿತು ನನ್ನ ಮಡದಿಯನ್ನ ಕಾಣದೆ. ಕಾಣುವ ತವಕ ಹೆಚ್ಚುತ್ತಾ ಇದೆ. ಇಷ್ಟು ವರ್ಷಗಳ ಕಾಲ ನಾನು ಆಕೆಯನ್ನು ನೋಡದೇ ಇದ್ದರು ಸೂರ್ಯವಂಶಿಯ ಗೌರವವನ್ನು ಉಳಿಸುವುದಕ್ಕಾಗಿ ತಾನೇ ಹೆತ್ತ ಕರುಳ ಕುಡಿಯನ್ನ ಆ ವಾತ್ಸಲ್ಯವನ್ನ ತೊರೆದು ಸೆರೆಹಿಡಿದು ಕೊಟ್ಟ ಅವಳನ್ನ ಕಾಣಲೇಬೇಕು. ನಾನು ಸಣ್ಣವನಾಗ್ತೇನೆ ಎನ್ನುವ ನೋವಿಲ್ಲ. ಅದಕ್ಕಾಗಿ ವೆಂಕಟುವಿನ ಹತ್ತಿರ ದೇವಾಲಯಕ್ಕೆ ಬರುವಂತೆ ಹೇಳಿ ಕಳುಹು. ಸುದತಿಯ ನುಡಿಯಾಲಿಸುತ್ತಲಾದಿನ ಹೃದಯ ತುಂಬುದಲಾಗ ಹರುಷವೋ ಮುದವನಾಂತ ಮಾನಸದೊಳೀತರದಿ ನುಡಿಯುವಳು ಸಂತೋಷವಾಗುತ್ತದೆ ನನಗೆ ಈ ಹೊತ್ತಿನಲ್ಲಿ ನನ್ನವರು ನನ್ನಲ್ಲಿ ಮಾತನಾಡುವುದಕ್ಕಾಗಿ ದೇವಸ್ಥಾನಕ್ಕೆ ಬರ ಹೇಳಿದರಂತೆ. ಇಷ್ಟು ವರ್ಷಗಳ ಪರ್ಯಂತರವಾಗಿ ನಾನು ಅವರಲ್ಲಿ ಮಾತನಾಡದೆ ಕುಳಿತನಲ್ಲ, ಈಗ ಪ್ರಥಮವಾಗಿ ನಾನೇ ಅವರಲ್ಲಿ ಮಾತನಾಡುತ್ತೇನೆ. ಅವರಿಗೆ ಸಂತೋಷವಾಗುವುದಕ್ಕೋಸ್ಕರವಾಗಿ ಮದುಮಗಳಂತೆ ಶೃಂಗಾರವನ್ನು ಮಾಡಿಕೊಂಡಿದ್ದೇನೆ. 2 ಮಕ್ಕಳ ತಾಯಿ ನಾನು. ನನಗೆ ನಾಚಿಕೆಯಾಗುತ್ತಿರುವುದು. ನಾನು ಅವರಲ್ಲಿ ಏನು ಮಾತನಾಡಲಿ, ಹೇಗೆ ಮಾತನಾಡಲಿ? ಅಯ್ಯೋ, ಏನಿದ್ರೆ ಅಲ್ಲಿ ತಾನೇ ಮೊದಲಾಗಿ ಅವರನ್ನು ಹೋಗಿ ಕಾಣುತ್ತೇನೆ. ಏನು ನನ್ನನ್ನು ನೋಡಿ ಆಶ್ಚರ್ಯವಾಯ್ತದೆ ನಮ್ಮ ಇಲ್ಲದೇ ಇದ್ರೆ ಸರಿಯಲ್ಲಿರಬೇಕಾದಂತ ನಾನು ಈ ಹೊತ್ತಿನಲ್ಲಿ ನಿನ್ನ ಕಣ್ಣು ಮುಂದೆ ಬಂದು ನಿಂತಿದ್ದೇನೆ. ಇದಕ್ಕೆ ಕಾರಣೀಕರ್ತರು ಯಾರು ಗೊತ್ತಾ? ಆವತ್ತು ನನ್ನನ್ನ ಸೆರೆ ಹಾಕುವಂತ ಉದ್ದೇಶಕ್ಕಾಗಿ ಉಣ್ಣುವ ಅನ್ನದಲ್ಲಿ ಅಮಲ ಇರುವ ಪದಾರ್ಥವನ್ನು ಹಾಕಿಕೊಟ್ಟೆ. ಆದ್ರೆ ಸೆರೆಯಲ್ಲಿದ್ದಂತ ನನ್ನನ್ನ ಬಿಡಿಸಿದವ ನಿಮ್ಮ ದಾಯಾದಿಯಾದಂತಹ ರಾಜೇಂದ್ರ. ಅಪ್ಪ ಅಮ್ಮನೇ ನನ್ನ ಬದುಕಿಗೆ ದೈವವಾಗಿ ಪರಿಣಮಿಸಿದ್ರೆ ದೆವ್ವವಾಗಿ ಪರಿಣಮಿಸಿದ್ರೆ ನನ್ನ ಪಾಲಿಗೆ ದೇವರಾಗಿ ಬಂದವ ಅಂತ ಹೇಳಿದ್ರೆ ಆ ರಾಜೇಂದ್ರ ಎಲ್ಲಿಗೆ ಹೊರಟ್ರೋ ಇಷ್ಟು ಶೃಂಗಾರ ಮಾಡಿಕೊಂಡು? ಏನು ಮಗ ಸೆರೆಯಲ್ಲಿದ್ದಾನೆನ್ನುವಂತ ಸಂತೋಷಕ್ಕಾಗಿ ಶೃಂಗಾರ ಮಾಡಿದ್ರೋ? ದೇವಸ್ಥಾನಕ್ಕಾಗಿ ಹೊರಟೆ, ನನ್ನವರನ್ನು ಕಾಣುವುದಕ್ಕೆ. ಓಹೋ, ಒಳ್ಳೆ ಕೆಲಸಕ್ಕೆ ಹೊರಟಿದ್ದೀರಿ. ಆಗಲಮ್ಮ, ಹೋಗಿ ಬನ್ನಿ. ಕೊನೆಯದಾಗಿ ಬಂದದ್ಯಾಕೆ ಗೊತ್ತಾ ಇಲ್ಲಿವರೆಗಾಗಿ? ಯಾಕೋ? ನಿಮ್ಮಲ್ಲಿ ಕ್ಷಮೆಯನ್ನ ಕೇಳುವುದಕ್ಕಾಗಿ. ನಾನೊಬ್ಬ ದೇಶದ್ರೋಹಿ ಎನ್ನುವುದನ್ನ ಈಗ ಒಪ್ಪಿಕೊಳ್ತೇನೆ. ನನ್ನನ್ನ ಕ್ಷಮಿಸಿ ಬಿಡು. ಹೃದಯದ ಗಿಡದು ಅರಳಿತು ಪ್ರೇಮದ ಮಂದಾರ ನನ್ನ ಮನೆತನ ಬೆಳಗುವುದಕ್ಕೆ ಬಂದ ಭಾಗ್ಯಲಕ್ಷ್ಮಿಯನ್ನ ಕಾಣಬೇಕೆಂದು ಬಂದರೆ ನಿನ್ನ ಹೆಣವನ್ನ ಕಾಣಬೇಕಾಯಿತೆ ನಾನು. ಆವತ್ತು ನೀನಾಡಿದ ಮಾತು ಸತ್ತರೂ ನಾನಾಗಿ ಮಾತನಾಡುವುದಿಲ್ಲ ಎಂದು. ನಾನೀಗ ಹೆಣವನ್ನ ಮಾತನಾಡಿಸಬೇಕಾಯಿತೆ. ಇಷ್ಟಕ್ಕೆಲ್ಲ ಕಾರಣ ಯಾರು? ಆ ವಾಸ್ತವ Oh
ಇಷ್ಟು ವರ್ಷದ ತಪಸ್ಸಿನ ಫಲವಾಗಿ ಇವತ್ತು ಸಿಕ್ಕಿದೆ ನನ್ನ ಕೈಗೆ. ನಿನ್ನ ಮಗ ಇಷ್ಟು ಕೆಟ್ಟವನಾಗೋದ ಕಾರಣಕರ್ತನೆ ನಾನು. ತಂದೆ ಮಗ ಉಭಯರನ್ನ ಬಂಧಿಸಿದ್ದೇನೆ. ಕೇಳುವ ಗಂಡು ಮಗ ಯಾರಿದ್ದಾನೆ? ಗಂಡು ಮಗ ಯಾರವನು? ಅಯ್ಯ, ಈ ಕಷ್ಟದ ಕಾಲದಲ್ಲಿ ಬಂದು ಆತನನ್ನು ಕೊಲೆ ಮಾಡಿದಂತ ಈ ಹುಡುಗ ಯಾರು ಎನ್ನುವುದು ನಿಮಗೆ ಗೊತ್ತಿರಲಿಕ್ಕೆ. ಸತ್ತು ಹೋದ್ನಲ್ಲ, ಅವನ ಮಗನೇ ಇವ. ಓಹೋ, ಅಂದ್ರೆ ಬೇರೆ ಏನಲ್ಲ, ನನ್ನ ತಂಗಿಯನ್ನು ಒಂದು ದಿನ ದೇವಸ್ಥಾನಕ್ಕೆ ಹೋದಾಗ ಬಲಾತ್ಕಾರ ಮಾಡಿದ್ದ ಆತ. ಬಲಾತ್ಕಾರ ಮಾಡಿದಾಗ ವಿಷಯ ನನಗೆ ಗೊತ್ತಾಗಿ ಆ ನನ್ನ ತಂಗಿಯನ್ನ ಮನೆಯಲ್ಲೇ ಸಾಕಿದೆ. ಗರ್ಭಿಣಿ ಆದಂತ ಆಕೆ ಇವನನ್ನು ಹಡೆದ ತಕ್ಷಣ ಅವಳು ಸತ್ತು ಹೋದ್ರು. ಇನ್ನೇನು ಮಾಡುದಂತ ಆಲೋಚನೆ ಮಾಡಿ ಗುಟ್ಟಿನಲ್ಲಿ 5 ವರ್ಷದವರೆಗೆ ಈತನನ್ನು ಸಾಕಿ 5 ವರ್ಷದ ಬಳಿಕ ಗುರುಮಠಕ್ಕೆ ಕಳುಹಿಕೊಟ್ಟೆ. ರಾಜ್ಯದಲ್ಲಿ ಈ ಪರಿಸ್ಥಿತಿ ಬಂದಿದೆ, ಹೀಗಾಗ್ತದೆ ಅಂತ ಗೊತ್ತಾದಾಗ ಗುರುಮಠಕ್ಕೆ ಹೇಳಿ ಕಳುಹಿಕೊಟ್ಟೆ. ಓಡಿ ಬಂದ, ಆತನನ್ನು ಕೊಂದ. ಕಷ್ಟದ ಕಾಲದಲ್ಲಿ ಒದಗಿದ ಈತ ಬೇರೆ ಯಾರು ಅಲ್ಲ, ನನ್ನ ತಂಗಿಯ ಮಗ. ವೆಂಕಟು, ರಾಜೇಂದ್ರ ಸೂರ್ಯವಂಶಿಯಿಂದ ಪ್ರಪಂಚವನ್ನ ಕಂಡ ಹಾಗಾಯಿತು. ಅಂತೂ ದುಷ್ಟರ ಹನನ ಸೂರ್ಯವಂಶಿಗಳಿಂದಲೇ ಆಯಿತು ಎಂಬ ಸಮಾಧಾನವನ್ನ ಪಡೋಣ. ಖಂಡಿತ. ಕಷ್ಟವೆಲ್ಲವನ್ನ ದೂರೀಕರಿಸಿ ಸುಖದ ಬೆಳಗನ್ನ ತೋರಿಸಿದ ಮಂಗಲಾಕರನನ್ನ ಸ್ತುತಿಸುತ್ತಾ ಅರಮನೆಯನ್ನು ಸೇರು. ಧರ್ಮ ದೀಕ್ಷೆ ತೊಟ್ಟು ದಿಟ್ಟ ಹೆಜ್ಜೆ ಇಟ್ಟು ನಡೆಯುವ ಸೂರ್ಯವಂಶಿ 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 ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋತ್ತಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ.